जय राघव कुंज बिहारी जय राघव कुंज बिहारी जय गोपी जगवल्लभ गिरिवरधारी जय गोपी जनवल्लभ गिरिवरधारी यशोधनन्दन व्रजजनरञ्जन यशोधनन्दन व्रजजनरञ्जन यमुनातीरावनचारी यमुनातीरावनचारी जय राधा माधव कुंज बिहारी जय राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे
ಹರಿ ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ श्रीराधाकृष्णपादान् सहगण ललिता श्रीविशाखान्वितांश ये कृष्णा करुणा सिन्धु दीनबन्धु जगत्पते गोपीश गोपिका कान्ता राधाकान्ता नमोऽस्तुते तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुभिश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्णा हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ನಾವು 18ನೇ ಅಧ್ಯಾಯ, ಕೊನೆಯ ಅಧ್ಯಾಯದ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ಇನ್ನ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. 18ನೇ ಅಧ್ಯಾಯದ ಹೆಸರನ್ನ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ. ವೈರಾಗ್ಯದ ಪರಿಪೂರ್ಣತೆ, ಉಪಸಂಹಾರ, ಮೋಕ್ಷ ಸನ್ಯಾಸ ಯೋಗ. ಇಲ್ಲಿ ನಾವು ನೋಡ್ತಾ ಮಾತಾಜಿ. ಹರೇ ಕೃಷ್ಣ. ಓಕೆ, ಈ ಒಂದು ಅಧ್ಯಾಯ ನಾವು ನೋಡಿದ್ವಿ. ಹೇಗೆ ಅಂದ್ರೆ ಇಲ್ಲಿ ಭಗವಂತ ಇಡೀ ಭಗವದ್ಗೀತೆ ಸಾರವನ್ನ ಕೊನೆಯಲ್ಲಿ ಮತ್ತೆ ಇನ್ನೊಂದೇ ಸತಿ ಒಬ್ಬ ಶಿಕ್ಷಕ ಹೇಗೆ ತನ್ನ ಶಿಷ್ಯರಿಗೆ ಮತ್ತೆ ಎಲ್ಲ ಪಾಠ ಮುಗಿದ ಮೇಲೆ ಇನ್ನೊಂದ್ಸತಿ ರಿವೈಸ್ ಮಾಡ್ತಾನೋ, ಹಾಗೆ ಇಲ್ಲಿ ಭಗವಂತ ಇಡೀ ಭಗವದ್ಗೀತೆಯ ಸಾರವನ್ನ 18ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಮೊದಲಿಗೆ ನಾವು ಕರ್ಮಯೋಗದ ಬಗ್ಗೆ ನೋಡಿದ್ವಿ. ನಂತರ ಜ್ಞಾನ ಯೋಗದ ಬಗ್ಗೆ ಹೇಳ್ತಾನೆ. ಕರ್ಮಯೋಗದಲ್ಲಿ ಕರ್ಮ ಸನ್ಯಾಸ, ತ್ಯಾಗ, ಮತ್ತೆ ಕರ್ಮ ಯಾವ ರೀತಿ ನಾವು ಮಾಡ್ಬೇಕು ಅನ್ನುವಂಥದ್ದು, ಕರ್ಮಕ್ಕೆ ಅಥವಾ ಯಾವ್ದಾದ್ರು ಒಂದು ಕಾರ್ಯ ಆಗೋದಕ್ಕೆ ಯಾವ್ದೆಲ್ಲ ಕಾರಣಗಳು ಅನ್ನುವಂಥದ್ದು, ಇದನ್ನೆಲ್ಲ ನಾವು ಕರ್ಮಯೋಗದಲ್ಲಿ ನೋಡ್ತೀವಿ. ಜ್ಞಾನ ಯೋಗದಲ್ಲಿ ಈ ಒಂದು ಪ್ರಕೃತಿಯ ತ್ರಿಗುಣಗಳು ವ್ಯಕ್ತಿಯನ್ನ ಹೇಗೆಲ್ಲ ಬಂಧಿಸುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಅವನನ್ನ ಕರ್ತ, ಮತ್ತೆ ಅವನ ಬುದ್ಧಿವಂತಿಕೆ, ಅವನ ಕ್ರಿಯೆ, ಇದೆಲ್ಲವನ್ನು ಕೂಡ 3 ಗುಣಗಳ ಒಂದು ಆಧಾರದ ಮೇಲೆ ನಾವು ತಿಳ್ಕೊಂಡ್ವಿ. ನಂತರ ಭಗವಂತ ಆ ಬ್ರಹ್ಮ ಭೂತ ಪ್ರಸನ್ನಾತ್ಮ ಒಂದು ಶ್ಲೋಕನ ಒಂದು ಭಗವಂತ ಮುಂದೆ ತಿಳಿಸ್ಕೊಡ್ತಾನೆ. ಅಂದ್ರೆ ಈಗಾಗಲೇ ನಾವು ನೋಡಿದ್ವಿ ಅನ್ಕೋತೀವಿ ಕಳೆದ ವರ್ಣನೆ. ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರದ ಬಗ್ಗೆ, ನಂತರ ಬರುವಂತದ್ದು ಪರಮಾತ್ಮ ಸಾಕ್ಷಾತ್ಕಾರ, ಕೊನೆಯಲ್ಲಿ ಭಗವಂತ. ಅಂದ್ರೆ ಇದೆಲ್ಲವೂ ಕೂಡ ಭಕ್ತಿ ಯುಗದಲ್ಲಿ ಬರುವಂತ ವಿಚಾರಗಳು. ಮತ್ತೆ ಹೇಳುವಂಥದ್ದು ಭಗವಂತ ಸಾಕ್ಷಾತ್ಕಾರ, ನಂತರ ಶರಣಾಗತಿ, ಭಗವಂತನಿಗೆ ಶರಣಾಗತಿಯನ್ನು ಹೊಂದುವಂಥದ್ದು. ಯಾರೆಲ್ಲ ಭಗವಂತನ ಈ ಒಂದು ವಿಚಾರವನ್ನ, ಅಂದ್ರೆ ಭಗವದ್ಗೀತೆಯ ಒಂದು ಸಾರವನ್ನ ಯಾರೆಲ್ಲ ತಿಳ್ಕೊಳ್ಳೋದಕ್ಕೆ ಯೋಗ್ಯರು, ಮತ್ತೆ ಯಾರಿಗೆ ಈ ಒಂದು ನಾವು ಈ ಒಂದು ವಿಷಯವನ್ನ ಕುರಿತಾಗಿ ಜ್ಞಾನವನ್ನ ಪ್ರಚಾರ ಮಾಡಬಹುದು, ಯಾರಿಗೆ ಮಾಡಬಾರದು, ಎಲ್ಲ ವಿಷಯಗಳನ್ನ ಈ ಒಂದು 18ನೇ ಅಧ್ಯಾಯದಲ್ಲಿ ಭಗವಂತ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾನೆ. ಈಗಾಗಲೇ ನಾವು ಅದು ಕರ್ಮಯೋಗ ಮತ್ತೆ ಜ್ಞಾನ ಯೋಗದ ಬಗ್ಗೆ ತಿಳ್ಕೊಂಡಿದ್ದಾಗಿದೆ. ಈಗ ಭಕ್ತಿ ಯೋಗ ಪ್ರಾರಂಭ ಆಗಿದೆ. ಅಲ್ಲಿ ನಾವು ಬ್ರಹ್ಮಭೂತ ಪ್ರಸನ್ನಾತ್ಮನ ಬಗ್ಗೆ ನೋಡಿದ್ವಿ. ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರದ ಬಗ್ಗೆ ತಿಳಿತಾ ಇದ್ದೀವಿ. ಮುಂದುವರ್ಸೋಣ. ಹರೇ ಕೃಷ್ಣ. 50 ಶ್ಲೋಕ ಆಗಿತ್ತಲ್ವಾ ಮಾತಾಜಿ? ಹೌದು ಮಾತಾಜಿ, 50 ಶ್ಲೋಕ ಆಗಿತ್ತು ಮಾತಾಜಿ. 51ರಿಂದ ಸ್ಟಾರ್ಟ್. ವೇಟ್ ಮಾಡ್ಬೇಕಾ ಮಾತಾಜಿ? 6 ಮೆಂಬರ್ಸ್ ಇದ್ದೀರ ಅಷ್ಟೇ. ಬರ್ತಾರೆ.
ನೀವು ಶುರು ಮಾಡಿ ಮಾತಾಜಿ. ಹತ್ತರ ತನಕ ವೇಟ್ ಮಾಡ್ತೀರಾ? ಮಾತಾಜಿ. ಇನ್ನು 5 ನಿಮಿಷ ವೇಟ್ ಮಾಡ್ತೀರಾ? ಹಾ ಮಾತಾಜಿ, ಬೇಕಿದ್ರೆ ರಿವೈಸ್ ಮಾಡ್ಕೊಂಡು ಹೋಗೋಣ ಇನ್ನೊಂದ್ಸಲ. ಸರಿ. ನೀವೊಂದು ಪ್ರಶ್ನೆ ಮಾಡಿದ್ರಿ ಅಲ್ಲ ಮಾತಾಜಿ, ಎಲ್ಲ ಒಂದು ತರ ಕನ್ಫ್ಯೂಷನ್ ತರ ಇದೆ. ಸತ್ವಗುಣ, ರಜಗುಣ, ತಮಗುಣ ಎಲ್ಲ ಆಲ್ಮೋಸ್ಟ್ ಒಂದೇ ತರ ಕಾಣಿಸ್ತಾ ಇದೆ ಅಂತ. ಸೊ ಅದೇ ಅದ್ರ ಬಗ್ಗೆ 18ನೇ ಅಧ್ಯಾಯದಲ್ಲಿ ಮಾತ್ರ. ಹಾ 18ನೇ ಮಾತಾಜಿ. ಅಧ್ಯಾಯದಲ್ಲಿ ಓಕೆ, ಅದ್ರ ಬಗ್ಗೆನೇ ರಿವೈಸ್ ಮಾಡೋಣ. ಅಲ್ಲಿ ಹೇಗೆ ಕಂಡುಹಿಡಿಯೋದು ಯಾವುದು ಸತ್ವಗುಣ ಅಂತಂದ್ರೆ, ನಮ್ಗೆ ಈಗಾಗಲೇ ನೋಡಿದ್ವಿ, ಸತ್ವಗುಣ ಅನ್ನುವಂಥದ್ದು ಅದು ಒಂದೇ ತ್ರಿಗುಣಗಳಲ್ಲಿ 3 ಗುಣಗಳಲ್ಲಿ ಸ್ವಲ್ಪ ಏನಂತ ಹೇಳ್ತೀವಿ, ಮೇಲಿನ ಮಟ್ಟದ ಗುಣ. ಆ ಗುಣದಿಂದ ಅಂದ್ರೆ ಆ ಗುಣಕ್ಕೆ ಹೇರಿದವನು ಮಾತ್ರವೇ ಶುದ್ಧ ಸತ್ವಕ್ಕೆ ಅಥವಾ ಭಕ್ತಿ ಯೋಗಕ್ಕೆ, ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಸತ್ವಗುಣ ಎಲ್ಲಿ ನಾವು ನೋಡ್ತೀವಿ ಅಲ್ಲೆಲ್ಲ ನಮ್ಗೆ ಭಕ್ತನ ಒಂದು ಗುಣಲಕ್ಷಣಗಳು ಕಾಣುತ್ತೆ. ಭಕ್ತನ ಗುಣಲಕ್ಷಣಗಳು ಅಂದ್ರೆ ಅವನು ಆತ್ಮದ ನೆಲೆಯಲ್ಲಿ ಇರುವಂತದ್ದು, ಜ್ಞಾನವನ್ನ ತಿಳ್ಕೊಳ್ಳುವಂಥದ್ದು, ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಭಕ್ತಿ ಕಾರ್ಯದಲ್ಲಿ ತೊಡಗುವುದಕ್ಕೆ ಪ್ರಯತ್ನ ಪಡುವಂಥದ್ದು, ಎಲ್ಲಾ ಕಾರ್ಯಗಳು ಬುದ್ಧಿವಂತಿಕೆ ಅಥವಾ ಅವನ ಒಂದು ತಿಳುವಳಿಕೆ ಎಲ್ಲವೂ ಕೂಡ ಯಾವ ರೀತಿ ಇರುತ್ತೆ, ಜ್ಞಾನ ಎಲ್ಲ ಅಂತಂದ್ರೆ ಅದು ಭಕ್ತಿಗೆ ಪೂರಕವಾಗಿರುತ್ತೆ. ರಜೋಗುಣದವನು ಅಂತ ಅಂದಿದ್ ಕೂಡಲೇ ನಮ್ಗೆ ಕೂಡಲೇ ನೆನಪಿಗೆ ಬರ್ಬೇಕಾಗಿರುವಂಥದ್ದು, ಯಾರು ಭಕ್ತಿಗೆ ಬಂದಿಲ್ಲ, ಯಾರು ಸಾಧಾರಣ ಜನ ಇದ್ದಾರೆ, ಆದ್ರೆ ಈ ಒಂದು ಸಾಮಾಜಿಕ ಏನಂತ ಹೇಳ್ತಾರೆ, ಸಮಾಜದಲ್ಲಿ ಅವರು ಉನ್ನತ ಸ್ಥಾನವನ್ನ ಬಯಸ್ತಾರೆ. ಆ ಉನ್ನತ ಸ್ಥಾನವನ್ನ ಬಯಸೋದಕ್ಕೆ ಅವರು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇರ್ತಾರೆ. ಅದು ಅವರಿಗೆ ಪ್ರಾಮುಖ್ಯತೆ ಆಗಿರುತ್ತೆ. ಅಂದ್ರೆ ನಾನು ಒಳ್ಳೆ ಹೆಸರು ಗಳಿಸ್ಬೇಕು ಅಥವಾ ಒಳ್ಳೆ ಒಂದು ಮಾನ ಪೂಜೆ ಪ್ರತಿಷ್ಠಾ ಸಿಗ್ಬೇಕು, ಈ ರೀತಿ ಒಂದು ಮನಸ್ಥಿತಿಯಲ್ಲಿ ಯಾರಿರ್ತಾರೆ ಅಂತವ್ರು ರಜಗುಣದಲ್ಲಿ ಇರ್ತಾರೆ. ಅವರಿಗೆ ತುಂಬಾ ಬಯಕೆಗಳು, ಆಸೆಗಳು ಇರುತ್ತೆ. ಆದ್ರೆ ಯಾರು ತಮೋಗುಣದಲ್ಲಿ ಇರ್ತಾರೆ, ಆ ತಮೋಗುಣದಲ್ಲಿರುವಂತವ್ರು ಈ ಸಮಾಜದಲ್ಲೂ ಕೂಡ ಕೆಟ್ಟ ಹೆಸರನ್ನ ಹೆಚ್ಚು ತಗೊಂಡಂತವ್ರಾಗಿರ್ತಾರೆ. ಅಂದ್ರೆ ಅವ್ರಿಗೆ ಏನು ಪ್ರಾಮುಖ್ಯತೆ ಅಂತಂದ್ರೆ ಹೆಸರು ಗಳಿಸ್ಬೇಕು ಆ ತರ ಎಲ್ಲ ಇರುವುದಿಲ್ಲ. ಅವ್ರಿಗೆ ಹಣ ಮಾಡ್ಬೇಕಷ್ಟೇ. ಹಣ ಯಾಕೆ ಮಾಡ್ಬೇಕು ಅಂತಂದ್ರೆ ಅದನ್ನು ಕೂಡ ಅವರು ಕಷ್ಟಪಟ್ಟು ದುಡ್ದು ಪಡ್ಕೊಳ್ಳೋಂಥವ್ ಜನ ಅಲ್ಲ. ಕೂತಲ್ಲಿಯೇ ಅವ್ರಿಗೆ ಎಲ್ಲ ಸಿಗ್ಬೇಕು ಅಂತ ಅನ್ಕೊಳ್ಳುವಂಥವ್ರು, ಎಲ್ಲರೂ ಅವ್ರನ್ನ ನೋಡ್ಕೋಬೇಕು ಅಂತ ಯೋಚನೆ ಮಾಡೋರು. ಮತ್ತೆ ತಾವೇನ್ ಮಾಡ್ತಾರೆ ಅಂತಂದ್ರೆ ಯಾವಾಗ್ಲೂ ಇಂದ್ರಿಯ ಭೋಗ ಮಾಡುವಂಥದ್ದು, ಅಂದ್ರೆ ಯಾವ್ದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನೇ ಮಾಡುವಂಥವ್ರು. ಅಂತಹ ಜನರೆಲ್ಲ ತಮ್ಮ ಗುಣದಲ್ಲಿ ಬರ್ತಾರೆ. ಸೊ ಹೇಗೆ ಈ 3 ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ, ಒಂದು ಭಕ್ತರು ಬಂದಾಗ ಅವರ ಒಂದು ದೃಷ್ಟಿಕೋನದಲ್ಲಿ ನೀವು ಯೋಚನೆ ಮಾಡುವಾಗ ಅವರು ಸತ್ವಗುಣ, ಯಾರು ಸಮಾಜದಲ್ಲಿ ಲೌಕಿಕದಲ್ಲಿ ಭೌತಿಕದಲ್ಲಿ ಹೆಚ್ಚು ಆಸಕ್ತರಿರ್ತಾರೆ ಅಲ್ಲಿ ಪ್ರಾಧಾನ್ಯತೆಯನ್ನು ಪಡೆಯೋಕೆ ಪ್ರಯತ್ನ ಪಡ್ತಾರೆ ರಜಗುಣ. ತಮ ಗುಣದಲ್ಲಿರುವಂತವ್ರು ಸಾಮಾಜಿಕವಾಗಿ ಕೂಡ ಪತನ ಹೊಂದಿದಂತಹ ಜನ. ಹೀಗೆ ಮನಸ್ಸಲ್ಲಿ ಅಂತಹ ಒಂದು ಆ ವಿಚಾರಗಳನ್ನ ಇಟ್ಕೊಂಡು ನೀವು ಯೋಚನೆ ಮಾಡಿದಾಗ ಈ 3 ನೀವು ಡಿಫ್ರೆನ್ಶಿಯೇಟ್ ಮಾಡಕ್ಕಾಗುತ್ತೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಅದರಲ್ಲೇ ಕರ್ಮ ಯೋಗದಲ್ಲಿ ಮತ್ತೆ ಜ್ಞಾನದಲ್ಲಿ ಮತ್ತೆ ಭಕ್ತಿದಲ್ಲಿ ಅದ್ರೊಳಗೆ ತಮಗುಣ, ರಜೋಗುಣ ಮತ್ತೆ ಸತ್ವಗುಣ ಅಂದ್ರೆ ಅದ್ರೊಳಗೆ ಇರತ್ತಲ್ಲ. ಕರ್ಮಯೋಗದಲ್ಲಿ ಇರುತ್ತೆ, ಮತ್ತೆ ಜ್ಞಾನದಲ್ಲಿ ನೀವು ಸ್ಟಾರ್ಟಿಂಗಿಗೆ ನೀವು ಹಿಂದಿನ ರವಿವಾರ ಬುಧವಾರ ಬಂದ್ಕೊಂಡು ಕೇಳಿದ್ರಿ ನೋಡಿ ಎಲ್ಲ, ಅಂದ್ರೆ 3 ರೀತಿಯಲ್ಲಿ ಕೇಳಿದ್ರಿ ನೀವು. ಸತ್ವಗುಣ, ರಜೋಗುಣ, ತಮಗುಣ 3 ರೀತಿಯಲ್ಲಿ ಕೇಳಿದ್ರಿ. ಅಂದ್ರೆ ಅದು ಕರ್ಮ ಮತ್ತೆ ಜ್ಞಾನ ಮತ್ತೆ ಭಕ್ತಿ 3 ರೀತಿಯಲ್ಲಿ ಕೇಳಿದ್ರಿ ನೀವು ಸ್ಟಾರ್ಟಿಂಗಿಗೆ. ಅದು 1ರಿಂದ 35 ತನಕ ಇದೆಯಾ ಅಂತ ಕಾಣುತ್ತೆ, ಅಥವಾ 28 ತನಕ ಇತ್ತು. 28 ನಂತರ ನೀವು ಶುರು ಮಾಡಿದ್ದೀರಿ, ಅಂದ್ರೆ 28 ತನಕ ಇದೆ. ಅದು 3 ರೀತಿಯಲ್ಲಿ ಕೇಳಿದ್ರಿ ಸ್ಟಾರ್ಟಿಂಗಿಗೆ ಬಂದ ತಕ್ಷಣ. 1ರಿಂದ 22 ತನಕ ಮಾಡಿದ್ರಿ ಹಿಂದಿನ ವಾರ, ನಂತರ 28ರಿಂದ 50 ಹಿಂದಿನ ವಾರ ಮಾಡಿದ್ರಿ. ಸ್ಟಾರ್ಟಿಂಗಿಗೆ 1ರಿಂದ ಒಂದು ಕರ್ಮ ಆಗ್ಬೇಕು ಅಂತಂದ್ರೆ ಅದಕ್ಕೆ 3 ಕಾರಣಗಳನ್ನ ಹೇಳಿ, ಆ 3 ಕಾರಣಗಳನ್ನ 3 ಗುಣಗಳಲ್ಲಿ ಹೇಳಿದ್ವಿ. ಹಾಗೆ ನೀವು 3 ರೀತಿಯಲ್ಲಿ ಕೇಳಿದ್ರಿ. ಅಂದ್ರೆ ರೀತಿ ಒಂದೇ, ಈಗ ನೀವ್ ಹೇಳಿದ್ರೆ ಅದು ಉತ್ತರ ಒಂದೇ ಬರುತ್ತೆ, ಆದ್ರೆ ಅದ್ರೊಳಗೆ ವಿಂಗಡಣೆ ಮಾಡಿ ಹೇಳ್ಬೇಕಲ್ಲ ನಾವು, ಅಂದ್ರೆ ಅದ್ರೊಳಗೆ ಕನ್ಫ್ಯೂಸ್ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಕೇಳಿದ್ದೆ ಮಾತಾಜಿ. 28ನೇ ಒಂದು ಇದರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ. ಹೌದು, ಅಂದ್ರೆ 28 ನಂತರ 28 ತನಕ ಆಗಿದ್ದ ನೀವು ಕೇಳಿದ್ರಿ ಹಿಂದಿನ ವಾರ. 3 ರೀತಿಯಲ್ಲಿ ಕೇಳಿದ್ರಿ, ಅಂದ್ರೆ ಸ್ಟಾರ್ಟಿಂಗ್ ಒಂದ್ಸಲ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಕೇಳಿದ್ರಿ, ಮತ್ತೆ ರಿಪೀಟ್ ಕೇಳಿದ್ರಿ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ರಿ. ಅದ್ರ ಉತ್ತರ ಒಂದೇ ಬರುತ್ತೆ, ಆದ್ರೆ ಅದನ್ನ ನಾವು ಹೇಗೆ ಬೇರೆ ರೀತಿಯಲ್ಲಿ ಹೇಗೆ ಹೇಳುವಂತದ್ದು
ಅದ್ರನ್ನ ನೀವು ಹೇಳಿದಾಗೆ ನಾವು ಅದನ್ನ ಓದಿದ ಮೇಲೆ ನಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಅದು ಪದೇ ಪದೇ ಓದಿದ ನಂತರ ಅದು ಸರಿ ಅರ್ಥ ಕುತ್ಕೊಳ್ಳತ್ತೆ ಮನಸ್ಸಿನಲ್ಲಿ. ಹಾ ಮಾತಾಜಿ, ಜ್ಞಾನದ ಬಗ್ಗೆ ಹಾ ಆ, ಇಲ್ಲಿಂದ ಪ್ರಾರಂಭ ಆಯ್ತಾ? ಜ್ಞಾನ, ಕರ್ಮ ಮತ್ತೆ ಕರ್ತ, ಈ ಮೂರನ್ನು ಕೂಡ 3 ಗುಣಗಳಲ್ಲಿ ನೀವು ಹೇಳ್ಬೇಕು ಅಂತ. ಹಾ ಆ ಆ ರೀತಿಯಲ್ಲಿ ಕೇಳಿದ್ರಿ. ಸತ್ವಗುಣದ ಜ್ಞಾನಿ ಯಾವ ತರ ಇರ್ತಾನೆ, ಸತ್ವಗುಣದ ಕರ್ಮಿಯಾಗಿ ಯಾವ ರೀತಿ ಇರ್ತಾನೆ, ಅಲ್ಲಲ್ಲ ಕರ್ಮ, ಅವ್ನು ಮಾಡುವಂತ ಕರ್ಮ ಸತ್ವಗುಣದ್ದು ಅಂದ್ರೆ ಯಾವ ರೀತಿಯದ್ದಾಗಿರುತ್ತೆ, ಮಾಡುವ ವ್ಯಕ್ತಿಯನ್ನು ಕೂಡ ಸತ್ವಗುಣದಲ್ಲಿ ಹೇಗಿರ್ತಾನೆ ಅನ್ನುವಂಥದ್ದನ್ನ ಹೇಳ್ಬೇಕು. ಅದೇ ರೀತಿ ರಜೋಗುಣಿ ಮತ್ತೆ ತಮೋಗುಣಿಯ ಬಗ್ಗೆ ರಜು ಹೇಳ್ಬೇಕು. ಜ್ಞಾನ, ಕರ್ಮ ಮತ್ತೆ ಕರ್ತ, ಇದ್ರೊಳಗೆ 3 ಡಿಗ್ರಿ ಸರಿ ಅರ್ಥ ಆಯ್ತು ಈಗ ಮಾತಾಜಿ. ಹಾ ಅಂದ್ರೆ ಇದ್ರ ಮಾತಾಜಿ. ವಿಂಗಡಣೆ ಸರಿಯಾಗಿ ಅರ್ಥ ಆದ್ರೆ ಆಯ್ತು ಮತ್ತೆ. ಧನ್ಯವಾದಗಳು ಮಾತಾಜಿ. ಸೊ ಜ್ಞಾನದಲ್ಲಿ ಅಂತಂದ್ರೆ ಅವನಿಗೆ ಯಾವ ರೀತಿ ಜ್ಞಾನ ಅಂತಂದ್ರೆ ಆತ್ಮ ಪರಮಾತ್ಮನ ಜ್ಞಾನ ಗೊತ್ತಿರುತ್ತೆ. ಸತ್ವಗುಣದಲ್ಲಿ ಅವನಿಗೆ ಜ್ಞಾನಿಯಾಗಿದ್ದಾನೆ ಅಂದ್ರೆ ಅವನಿಗೆ ಆತ್ಮ ಪರಮಾತ್ಮನ ವಿಚಾರ ಗೊತ್ತಿರುತ್ತೆ. ಅದೇ ವ್ಯಕ್ತಿ ರಜೋಗುಣದಲ್ಲಿದ್ದಾನೆ ಅಂದ್ರೆ ಅವನು ದೇಹ ಭಾವನೆಯಲ್ಲೇ ಇರ್ತಾನೆ. ಅಂದ್ರೆ ಅವನಿಗೆ ಮಿಥ್ಯಾಹಂಕಾರ ಇರುತ್ತೆ, ಅಂದ್ರೆ ಅವನಿಗೆ ಆತ್ಮದ ಪರಿಚಯ ಇರೋದಿಲ್ಲ. ಅದೇ ವ್ಯಕ್ತಿ ತಮೋ ಗುಣದಲ್ಲಿದ್ದಾನೆ ಅಂತಂದ್ರೆ ಅವನಿಗೆ ದುಡ್ಡು ಬೇಕಷ್ಟೇ ಹೊರತು ದುಡ್ಡು ದೊಡ್ಡಪ್ಪ ಅನ್ನುವಂತ ಅಷ್ಟೇ ಜ್ಞಾನನೇ ಇರುತ್ತೆ ಹೊರತು ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಇನ್ನೇನು ತಿಳಿಯೋದಿಲ್ಲ. ಅಂದ್ರೆ ಪ್ರಾಣಿಗಿಂತ ಏನು ಹೆಚ್ಚೇನು ವಿಚಾರ ಅವನಿಗೆ ಗೊತ್ತಿಲ್ಲ. ಈ ಮನುಷ್ಯನ ಗುಣಕ್ಕೆ ಬಂದಂತವನು ರಜಗುಣದವನು ಅಂತ ಹೇಳ್ಬೋದು. ಅಂದ್ರೆ ಅವನಿಗೆ ಸ್ವಲ್ಪ ದೇಹ ಭಾವನೆ ಎಲ್ಲಾದ್ರೂ ಕೂಡ ಪ್ರಾಣಿಗಳಿಗಿಂತ ಸ್ವಲ್ಪ ಪ್ರತ್ಯೇಕ ಆಗೋ ಪ್ರಯತ್ನ ಮಾಡ್ತಾನೆ. ಆದ್ರೆ ತಮೋ ಗುಣದಲ್ಲಿರುವಂತವನಂತೂ ಪರಿಪೂರ್ಣವಾಗಿ ಪ್ರಾಣಿನೇ ಅವನು. ಆದ್ರೆ ಸತ್ವಗುಣದಲ್ಲಿದ್ದವನಿಗೆ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಗೊತ್ತಿರುತ್ತೆ. ಅದನ್ನೇ ಕರ್ಮ ಅಂತ ಬಂದಾಗ ನಾವು ವಿಂಗಡಣೆ ಮಾಡಿದ್ದು, ಯಾರು ಅಕರ್ಮ ಮಾಡ್ತಾರೆ ಅಂದ್ರೆ ಭಕ್ತಿ ಕಾರ್ಯಗಳಲ್ಲಿ ತೊಡಗ್ತಾರೆ, ಸತ್ವಗುಣದಲ್ಲಿರೋರು ಭಕ್ತಿ ಕಾರ್ಯಗಳನ್ನ ಮಾಡ್ತಾರೆ. ಕರ್ಮದಲ್ಲಿ 3 ನೋಡಿದೀವಿ. ಇನ್ನೊಂದು ಆ ಏನಂತ ಹೇಳ್ತಾರೆ, ಕರ್ಮ, ವಿಕರ್ಮ, ಸಕರ್ಮ, ಹಾ ಕರ್ಮ 3. ಕರ್ಮ ಮಾಡುವಂತ ಪುಣ್ಯ ಕರ್ಮ ಮಾಡುವಂತವನು. ರಜಗುಣದಲ್ಲಿರೋನು ಕೆಲವೊಂದ್ಸಲ ಪುಣ್ಯ ಕರ್ಮ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ತಮೋಗುಣದಲ್ಲಿರೋನಂತೂ ಪರಿಪೂರ್ಣವಾಗಿ ಅವನು ಮಾಡುವಂತದ್ದು ವಿಕರ್ಮನೆ, ಅಂದ್ರೆ ಮಾಡಬಾರ್ದನ್ನೇ ಮಾಡ್ತಾನೆ. ಕರ್ತ ಅಂದಾಗ್ಲೂ ಹಾಗೇನೆ ಮಾಡುವಂತ ವ್ಯಕ್ತಿ. ಅವನಿಗೆ ಸತ್ವಗುಣದಲ್ಲಿರುವಂತಹ ವ್ಯಕ್ತಿ ಅವನು ಉತ್ತಮ ಒಂದು ದರ್ಜೆಯ ವ್ಯಕ್ತಿಯಾಗಿರ್ತಾನೆ. ರಜಗುಣದ ಕರ್ತ ಯಾವ ರೀತಿ ಇರ್ತಾನೆ, ತಮೋಗುಣದ ಕರ್ತ ಮಾಡುವಂತ ವ್ಯಕ್ತಿಯ ಬಗ್ಗೆ ಆ 3 ಗುಣಗಳಲ್ಲಿ ಅವರನ್ನ ವಿಂಗಡಣೆ ಮಾಡುವಂಥದ್ದು. ಧನ್ಯವಾದಗಳು ಮಾತಾಜಿ. ಹರೇ ಅರ್ಥ ಕೃಷ್ಣ ಆಯ್ತು ಮಾತಾಜಿ. ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಕರ್ಮ ಮಾಡೋದು ಒಳ್ಳೇದು, ವಿಕರ್ಮ ಮಾಡೋದು ಕೆಟ್ಟದು. ಈ ಅಕರ್ಮ ಮಾತಾಜಿ? ಅಲ್ಲ ಮಾತಾಜಿ, ಅಕರ್ಮ ಮಾಡೋದು ಒಳ್ಳೇದು. ಅಕರ್ಮ ಅಂದ್ರೆ ಭಕ್ತಿ ಕಾರ್ಯ. ಅಕರ್ಮ ಅಂದ್ರೆ ಏನಂದ್ರೆ ಕರ್ಮಕ್ಕೆ ಅಪೋಸಿಟ್. ಏನಂದ್ರೆ ಕರ್ಮನೇ ಮಾಡದೇ ಇರುವಂತದ್ದು. ಕರ್ಮನೇ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಅಕರ್ಮ ಅಂತ ಮತ್ತೆ ಯಾಕೆ ಅದನ್ನ ಕರಿತೀವಿ ಅಂತಂದ್ರೆ, ಕರ್ಮ ಮಾಡಿದ್ರೂ ಕೂಡ ಅಲ್ಲಿ ಕರ್ಮದ ಪ್ರತಿಕ್ರಿಯೆಗಳಿರುತ್ತೆ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಜೀವಿ ಭೂಮಿ ಮೇಲೆ ಇದ್ದಷ್ಟು ಸಮಯ ಅವನು, ಅಂದ್ರೆ ಮನುಷ್ಯ, ಯಾವ್ದೋ ಪ್ರಾಣಿ ಅಂತ ಹೇಳಕ್ಕಾಗಲ್ಲ, ಮನುಷ್ಯ ಭೂಮಿ ಮೇಲೆ ಇದ್ದಷ್ಟು ಕಾಲ ಅವ್ನು ಎಷ್ಟು ಆಯಸ್ಸಿರ್ತಾನೆ ಅಷ್ಟು ಪೂರ್ತಿ ಆಯಸ್ಸು ಅವನೇನ್ ಮಾಡ್ತಾನೆ, ಬೆಟ್ಟದ ಹಾಗೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ್ಮಕ್ಕಾಗೋಷ್ಟು ಕರ್ಮದ ಪ್ರತಿಕ್ರಿಯೆಗಳನ್ನ ತಗೋತಾ ಇರ್ತಾನೆ. ಪುಣ್ಯ ಕಾರ್ಯನೋ ಪಾಪ ಕಾರ್ಯನೋ, ಅದ್ರ ಎರಡಕ್ಕೂ ಪ್ರತಿಕ್ರಿಯೆಗಳಿರುತ್ತೆ. ಅದೇನ್ ಮಾಡುತ್ತೆ, ಕರ್ಮ ಬಂಧನಕ್ಕೆ ಸಿಲುಕಿಸುತ್ತೆ. ಮತ್ತೆ 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 ಇಲ್ಲಿ ಪುನರಪಿ ಜನನವಾಗೋದಕ್ಕೆ ಅದು ಕಾರಣ ಆಗುತ್ತೆ. ಅದಕ್ಕೆ ಅಕರ್ಮ ಮಾಡಿ ಅಂತ ಹೇಳ್ತಾರೆ. ಅಕರ್ಮ ಮಾಡಿ ಅಂತ ಅಂದ್ರೆ ಕರ್ಮ ಮಾಡಬೇಡಿ ಅನ್ನೋದಲ್ಲ, ಕರ್ಮ ಮಾಡಿ, ಆದ್ರೆ ಕರ್ಮ ಪ್ರತಿಕ್ರಿಯೆ ಕೊಡದೇ ಇರುವಂತ ಕರ್ಮಗಳನ್ನ ಮಾಡಿ ಅಂತ ಹೇಳ್ತಾರೆ. ಯಾವ ಕರ್ಮ ಮಾಡಿದ್ರೆ ನಮ್ಗೆ ಪ್ರತಿಕ್ರಿಯೆಗಳಿಲ್ಲ ಅಂತಂದ್ರೆ ಭಕ್ತಿ ಕಾರ್ಯಗಳನ್ನ ಮಾಡಿದಾಗ, ಭಗವಂತನ ಸೇವೆಯನ್ನ ಮಾಡಿದಾಗ ಮಾತ್ರನೇ ಅದು ಅಕರ್ಮ ಆಗೋದು. ಆ ಕರ್ಮಗಳು ಮಾತ್ರನೇ ನಮ್ಮನ್ನ ಈ ಬಂಧನದಿಂದ ಬಿಡುಗಡೆ ಕೊಡೋದಕ್ಕೆ ಸಾಧ್ಯ. ವಿಕರ್ಮ ಅಂತಂದ್ರೆ ಮಾಡಬಾರ್ದನ್ನ ಮಾಡೋದು. ಹರೇ ಕೃಷ್ಣ ಮಾತಾಜಿ, ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ಈ ಸಾತ್ವಿಕ ಗುಣ, ಈ ರಜಗುಣ, ತಮ ಗುಣದಾಗೇನು ಎಷ್ಟೋಕೊಂದ್ ಬರ್ತಾವಲ್ಲ ಮಾತಾಜಿ, ಅವೇ ಸ್ವಲ್ಪ ಬಾಳ ನನಗೂ ಕನ್ಫ್ಯೂಸ್ ಮಾತಾಜಿ. ಯಾವ್ದಕ್ ಯಾವ್ದು ಬರಿಬೇಕು? ಇವಾಗ 18ನೇ ಅಧ್ಯಾಯದಾಗೆ ತುಂಬಾ ಕ್ವಶನ್ಸ್ ಇದಾವಲ್ಲ ಮಾತಾಜಿ, ಆದ್ರೆ ಬರೀ ಸಾತ್ವಿಕ, ರಜಸ, ತಮ ಗುಣ ಬಗ್ಗೆನೇ ಬರಿಬೇಕು. ಅದ್ರಾಗ ಒಂದೊಂದ್ ಕ್ವಶನ್ ಒಂದೊಂದ್ ತರ, ಅದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅನ್ನಿಸ್ತೈತೆ. ಮತ್ತೆ ಕನ್ಫ್ಯೂಸ್ ಎಲ್ಲ ಆಗ್ಬಿಡ್ತೀವಿ ಅನ್ನೋದೊಂದು ಭಯ ಮಾತಾಜಿ. ಒಂದ್ಸತಿ ಅದು ಎಕ್ಸಾಮ್ ಮುಂಚೆ ರಿವೈಸ್ ಮಾಡೋಣ ಮಾತಾಜಿ, ಆಗ ಸ್ವಲ್ಪ ಅದು ಏನಾದ್ರು ಇದ್ರೆ ಗೊಂದಲ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಎಕ್ಸಾಮ್ ಮುಂಚೆ ಒಂದ್ಸತಿ ಇದು ಆಗೋಗ್ಬಿಡ್ಲಿ 18ನೇ ಅಧ್ಯಾಯ, ಆಮೇಲೆ ಶುರು ಮಾಡೋಣ. ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಣಾಮಗಳು ಮಾತಾಜಿ. ಸ್ಟಾರ್ಟ್ ಮಾಡೋಣ.
50 ಶ್ಲೋಕವರೆಗೂ ಆಗಿತ್ತು. 51ರಿಂದ ಪ್ರಾರಂಭ ಮಾಡ್ಬೇಕಿತ್ತು. ಓದ್ತೀರಾ ಇರೋದು? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. बुद्ध्या विशुद्धया युक्तो धृत्यात्मानं नियम्य च शब्दादीन विषयं त्यक्त्वा रागद्वेषौ युजस्य च विविक्तसेवि लघ्वाशी यत वाक्काय मानसः ध्यानयोगपरो नित्यं वैराग्यं समुपाश्रितः अहङ्कारं बलं दर्पं कामं क्रोधं परिग्रहं विमुच्य निर्ममः शान्तो ब्रह्मभूयाय कल्पते. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಗೆ ನಿಶ್ಚಯವಾಗಿ ಏರುವವನು ಹೀಗಿರುತ್ತಾನೆ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರುತ್ತಾನೆ, ಧೃತಿಯಿಂದ ಮನಸ್ಸನ್ನು ನಿಯಂತ್ರಿಸುತ್ತಾನೆ, ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ತ್ಯಜಿಸುತ್ತಾನೆ, ರಾಗದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡುತ್ತಾನೆ, ಸ್ವಲ್ಪ ಮಾತ್ರವೇ ಆಹಾರವನ್ನು ಸ್ವೀಕರಿಸುತ್ತಾನೆ, ತನ್ನ ದೇಹ ಮನಸ್ಸು ಮತ್ತು ವಾಕ್ಶಕ್ತಿಯನ್ನು ನಿಯಂತ್ರಿಸುತ್ತಾನೆ, ಸದಾ ಸಮಾಧಿಯಲ್ಲಿರುತ್ತಾನೆ, ಅಹಂಕಾರ, ದರ್ಪ, ಕಾಮ, ಕ್ರೋಧ ಮತ್ತು ಐಹಿಕ ವಸ್ತುಗಳ ಗಳಿಕೆಗಳಿಂದ ಮುಕ್ತನಾಗಿರುತ್ತಾನೆ, ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈಗ ಆತ್ಮ ಸಾಕ್ಷಾತ್ಕಾರದ ವಿಚಾರವಾಗಿ ಮಾತನಾಡ್ತಾ ಇರುವಂತದ್ದು. ಅಂದ್ರೆ ಹಿಂದಿನ ಒಂದು ತರಗತಿಯಲ್ಲಿ ನಾವು ವರ್ಣಾಶ್ರಮ ಧರ್ಮದ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಈಗ ಆತ್ಮ ಸಾಕ್ಷಾತ್ಕಾರದಲ್ಲಿ ಅದು 3 ಹಂತಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಅಂದ್ರೆ ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ 3 ಹಂತಗಳು ಅದನ್ನು ನಾವು ನೋಡಿದ್ವಿ ಅನ್ಕೋತೀನಿ. ಹೇಗೆ ಒಂದು 18 ಡೇಸ್ ಅಲ್ಲಿ ನೀವು ಉದಾಹರಣೆಗಳನ್ನ ಕೊಟ್ಟಿದ್ರಿ. ಅಂದ್ರೆ ಸೂರ್ಯನ ಉದಾಹರಣೆ ಕೊಡುವಂಥದ್ದು, ಒಂದು ಟ್ರೈನ್ ಉದಾಹರಣೆ ಕೊಡುವಂಥದ್ದು, ಒಂದು ಜಾಮೂನಿನ ಉದಾಹರಣೆ ಕೊಡುವಂಥದ್ದು, ಹೇಗೆ ಹಂತ ಹಂತವಾಗಿ ವ್ಯಕ್ತಿ ಒಂದು ಆತ್ಮ ಸಾಕ್ಷಾತ್ಕಾರದಲ್ಲಿ ಮುಂದುವರಿತಾನೆ ಅನ್ನುವಂಥದ್ದು, ಹೇಗೆ ಅವನು ಮೇಲಕ್ಕೆ ಹೇರ್ತಾನೆ ಅನ್ನುವಂಥದ್ದು. ಇಲ್ಲಿ ಈ ರೀತಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಯಾರು ನಿಶ್ಚಯವಾಗಿ ಏರುತ್ತಾನೆ, ಅಂದ್ರೆ ಯಾರು ಭಗವಾನ್ ಸಾಕ್ಷಾತ್ಕಾರವನ್ನ ಹೊಂದೋದಕ್ಕೆ ಯೋಗ್ಯನಾದವನು, ಅವನಲ್ಲಿ ಎಂತಹ ಗುಣಗಳಿರುತ್ತೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರ್ತಾನೆ, ಅಂದ್ರೆ ಶುದ್ಧ ಸತ್ವದ ನೆಲೆಗೆ ಹೋಗಿರ್ತಾನೆ, ಸಾತ್ವಿಕ ಗುಣದಲ್ಲಿ ಕೂಡ ಇರುವುದಿಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಉನ್ನತ ನೆಲೆಯಲ್ಲಿ ಇರ್ತಾನೆ. ಧೃತಿಯಿಂದ ಮನಸ್ಸನ್ನ ನಿಯಂತ್ರಿಸ್ತಾನೆ, ಅಂದ್ರೆ ಅವನು ಧೃತಿ ಅಂದ್ರೆ ಬುದ್ಧಿ. ನಾವು ನೋಡಿದೀವಿ ಒಂದು ಎಲ್ಲಿ ಬರುತ್ತೆ, 2ನೇ ಅಧ್ಯಾಯದಲ್ಲಿ ಅಥವಾ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂದ್ರೆ ಇಂದ್ರಿಯಗಳಿಗಿಂತ ಮನಸ್ಸು ಉತ್ತಮ, ಮನಸ್ಸಿಗಿಂತ ಬುದ್ಧಿ ಉತ್ತಮ, ಬುದ್ಧಿಗಿಂತ ಆತ್ಮ ಉತ್ತಮ, ಆತ್ಮಕ್ಕಿಂತ ಪರಮಾತ್ಮ ಉತ್ತಮ. ಹಾಗೆ ಮನಸ್ಸನ್ನ ಒಂದು ಇಂದ್ರಿಯಗಳು ನಿಯಂತ್ರಿಸಬಾರ್ದು, ಮನಸ್ಸನ್ನ ಬುದ್ಧಿ ನಿಯಂತ್ರಿಸ್ಬೇಕು. ಹಾಗೆ ಯಾರು ಆತ್ಮ ಸಾಕ್ಷಾತ್ಕಾರಕ್ಕೆ ಏರುವುದಕ್ಕೆ ಯೋಗ್ಯನಾಗಿದ್ದಾನೆ, ಅವನ ಮನಸ್ಸನ್ನ ಬುದ್ಧಿ ನಿಯಂತ್ರಿಸುತ್ತೆ. ಮತ್ತೆ ಇಂದ್ರಿಯ ತೃಪ್ತಿಯ ವಸ್ತುಗಳನ್ನ ತ್ಯಜಿಸುತ್ತಾನೆ. ಅಂದ್ರೆ ಯಾವ್ದೆಲ್ಲ ಈ ಒಂದು ಐಹಿಕ ಬಂಧನಕ್ಕೆ ನಮಗೆ ಕಾರಣ ಮಾಡುವಂತಹ ಇಂದ್ರಿಯ ಆಸಕ್ತಿ, ಆ ಒಂದು ಭೋಗ ಪ್ರವೃತ್ತಿ ಏನಿದೆ ಅದನ್ನ ಅವನು ಬಿಟ್ಟು ಬಿಡ್ತಾನೆ. ಮತ್ತೆ ರಾಗದ್ವೇಷಗಳಿಂದ ಮುಕ್ತನಾಗಿರ್ತಾನೆ. ಅಂದ್ರೆ ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ, ಇದು ನನ್ನವರು, ಇವರು ನನ್ನವರಲ್ಲ, ಹೀಗೆ ಈ ಒಂದು ದ್ವಂದ್ವಗಳೇನಿದೆ ಅದರಿಂದ ಅವನು ಹೊರಬಂದಿರ್ತಾನೆ. ಮತ್ತೆ ಏಕಾಂತ ಸ್ಥಳದಲ್ಲಿ ವಾಸ ಮಾಡ್ತಾನೆ. ಏಕಾಂತ ಸ್ಥಳದಲ್ಲಿ ಅಂತಂದ್ರೆ ಅವನು ಜನರಿಂದ ದೂರ ಇರ್ತಾನೆ ಅನ್ನೋದಕ್ಕಿಂತ ಲೌಕಿಕ ವಿಷಯಗಳು, ವಿಚಾರಗಳು, ಪ್ರಜಲ್ಪ ಅಂತ ಹೇಳ್ತಾರೆ, ಅಂತಹ ವಿಷಯಗಳಿಂದ ಅವನು ದೂರ ಇರ್ತಾನೆ. ಸದಾ ಈಗ ನಾವು ನೋಡ್ತೀವಿ, ಯಾರು ಭಕ್ತರಿರ್ತಾರೆ ಅವ್ರು ಯಾರ ಜೊತೆನೂ ಕುತ್ಕೊಂಡು ಲೌಕಿಕ ವಿಷಯಗಳನ್ನ ಮಾತಾಡೋದಿಲ್ಲ. ಇಲ್ಲಿ ಕೂಡ ನಾವು ನೋಡ್ತಾ ಇದೀವಿ, ಕೃಷ್ಣ ಮತ್ತೆ ಅರ್ಜುನರ ನಡುವೆ ಯಾವ ವಿಚಾರದ ಬಗ್ಗೆ ಮಾತುಕತೆ ನಡೀತಿದೆ? ಹರೇ ಕೃಷ್ಣ. ಇಲ್ಲಿ ಭಗವದ್ಗೀತೆಯಲ್ಲಿ ಇಬ್ರು ಯಾವ ಒಂದು ವಿಷಯದ ಕುರಿತು ಮಾತಾಡ್ತಾ ಇದ್ದಾರೆ? ಅತಿ ಹೆಚ್ಚಾಗಿ ಭಗವಂತ ಇಲ್ಲಿ ಏನನ್ನ ಅರ್ಜುನನಿಗೆ ತಿಳಿಸೋ ಪ್ರಯತ್ನ ಪಡ್ತಾ ಇದ್ದಾನೆ? ಆತ್ಮದ ಬಗ್ಗೆ ಮಾತಾಜಿ. ಮತ್ತೆ ಯಾರಾದ್ರು? ಭಕ್ತಿ ಬಗ್ಗೆ ಮಾತಾಜಿ. ಹೌದು, ಇಡೀ ಭಗವದ್ಗೀತೆ ಸಾರ ಏನು ಅಂದ್ರೆ ಭಕ್ತಿ. ಅದನ್ನೇ ಒಂದು ಸತಿ ಇಂಟರ್ವ್ಯೂ ಮಾಡುವಾಗ ಪ್ರಭುಪಾದರನ್ನ ಕೇಳಿದ್ರಂತೆ, ನೀವು ಭಗವದ್ಗೀತೆ, ಇಡೀ ಭಗವದ್ಗೀತೆ ಬರೀ ಭಕ್ತಿ ಬಗ್ಗೆನೇ ಹೇಳ್ತಾ ಇದ್ದೀರಿ, ಅದನ್ನ ಹೊರತುಪಡಿಸಿ ಬೇರೇನು ಹೇಳೇ ಇಲ್ವಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ ಪ್ರಭುಪಾದರು, ಇಬ್ರು ಭಕ್ತರು ಅಂದ್ರೆ ಇಬ್ರು ಬಿಸ್ನೆಸ್ ಮ್ಯಾನ್ ಕುತ್ಕೊಂಡ್ರೆ ಬಿಸ್ನೆಸ್ ರಿಲೇಟೆಡ್ ವ್ಯವಹಾರದ ಬಗ್ಗೆನೇ ಮಾತಾಡ್ತಾರಂತೆ. ಇಬ್ರು ಯಾರು ಏನಂತ ಹೇಳ್ತಾರೆ, ಬದ್ಧಾತ್ಮರು ಕುತ್ಕೊಂಡ್ರೆ ಅಕ್ಕಪಕ್ಕದ ಮನೆ ಬಗ್ಗೆ ಮಾತಾಡ್ತಾರೆ. ಹಾಗೆ ಇಬ್ರು ವ್ಯಕ್ತಿ ಎಂತವ್ರಾಗಿರ್ತಾರೆ ಅವರಿಗೆ ಸಂಬಂಧಪಟ್ಟಂತ ವಿಷಯಗಳೇ ಮಾತಾಡ್ತಾರಂತೆ. ಇಲ್ಲಿ ಭಗವಂತ ತನ್ನ ಭಕ್ತನಿಗೆ ಆಗಿರ್ಬೋದು, ಅಥವಾ ಗುರು ತನ್ನ ಶಿಷ್ಯನಿಗೆ ಇರ್ಬೋದು, ಅಥವಾ ಭಕ್ತರ ಜೊತೆಯಲ್ಲಿ ಕೂತಾಗ ಭಕ್ತಿಯ ಬಗ್ಗೆನೇ ಮಾತಾಡ್ತಾರೆ ಅಂತ. ಹಾಗೆ
ಯಾರು ಭಕ್ತರಿರ್ತಾರೆ ಅವ್ರು ಏಕಾಂತ ಸ್ಥಳದಲ್ಲಿ ವಾಸ ಮಾಡ್ತಾರೆ ಅಂತಂದ್ರೆ ಭಕ್ತರ ಜೊತೆಯಲ್ಲಿ ಭಕ್ತರ ಸಂಘದಲ್ಲಿ ಇರ್ತಾರೆ ಹೊರತು ಯಾರು ಅಭಕ್ತರಿರ್ತಾರೆ ಅವರ ಸಹವಾಸ ಮಾಡಕ್ ಹೋಗಲ್ಲ. ಸ್ವಲ್ಪ ಮಾತ್ರವೇ ಆಹಾರ ಸ್ವೀಕರಿಸುತ್ತಾನೆ. ಅಂದ್ರೆ ಅವನು ಆ ಆಹಾರದ ವಿಷಯದಲ್ಲೂ ಕೂಡ ಅತಿ ಹೆಚ್ಚಾಗಿ ಆ ಮೋಹ ಅನ್ನೋದನ್ನ ಇಟ್ಕೊಂಡಿರೋದಿಲ್ಲ. ಅಂದ್ರೆ ತನಗಿಷ್ಟ ಆಗಿರೋದು ಅಂತ ಹೇಳಿ ಹೆಚ್ಚು ತಿನ್ನುವಂಥದ್ದು, ಆ ರೀತಿ ಪ್ರಸಾದನೇ ಆಗಿದ್ರು ಕೂಡ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ತನ್ನ ದೇಹಕ್ಕೆ ಎಷ್ಟು ಬೇಕು ಶಕ್ತಿಗೆ ಆ ಒಂದು ಆಯಸ್ಸು, ನಮ್ಮ ಒಂದು ಜೀವನ ಒಂದು ಕಾಲಾವಧಿ ಏನಿದೆ ಅದನ್ನ ಭಕ್ತಿ ಕಾರ್ಯದಲ್ಲಿ ತೊಡಗಿಸೋದಕ್ಕೆ ದೇಹಕ್ಕೆ ಒಂದು ಪುಷ್ಟಿ ಕೊಡುವಂತ ಆಹಾರ ಅದು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸ್ವೀಕಾರ ಮಾಡುವಂಥದ್ದು. ತನ್ನ ದೇಹ, ಮನಸ್ಸು ಮತ್ತು ವಾಕ್ ಶಕ್ತಿಯನ್ನು ನಿಯಂತ್ರಿಸುತ್ತಾನೆ. ಅಂದ್ರೆ ಅವರಿಗೆ ತನ್ನ ದೇಹದ ಮೇಲೆ, ಮನಸ್ಸಿನ ಮೇಲೆ ಮತ್ತೆ ತನ್ನ ನಾಲಿಗೆಯ ಮೇಲೆ ನಿಯಂತ್ರಣ. ಅಂದ್ರೆ ನಾಲಿಗೆ ಅಂತಂದ್ರೆ ಆಡುವ ಮಾತು ಮತ್ತೆ ಸೇವಿಸುವ ಆಹಾರ ಅದೆರಡರ ಮೇಲೂ ಕೂಡ ನಿಯಂತ್ರಣ ಅನ್ನುವಂಥದ್ದು ಇರುತ್ತೆ. ನಂತರ ಇದನ್ನ ನಾವು ನೋಡಿದ್ವಿ ಅಲ್ವಾ, ಸತ್ವಗುಣದಲ್ಲಿ ಮಾಡುವಂತಹ ತಪಸ್ಸು, ದೇಹದ ತಪಸ್ಸು, ಮನಸ್ಸಿನ ತಪಸ್ಸು ಮತ್ತೆ ಆ ಮಾತಿನ ತಪಸ್ಸು. ಈ ತಪಸ್ಸನ್ನ ಅವನು ಮಾಡ್ತಾನೆ ಅಂತ, ಸದಾ ಸಮಾಧಿಯಲ್ಲಿ ಇರ್ತಾನೆ. ಸಮಾಧಿ ಅಂದ್ರೆ ಏನು? ಹರೇ ಕೃಷ್ಣ. ಸ್ಥಿರ ಪ್ರಜ್ಞವಾಗಿರೋದು ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಬೇರೆ ಲೌಕಿಕ ವಿಚಾರಗಳಿಗೆ ಒತ್ತು ಕೊಡದೇನೆ ಒಂದು ಸ್ಥಿತ ಪ್ರಜ್ಞನಾಗಿರೋದು ಅಂದ್ರೆ ಅಲ್ಲಿ ನಿರ್ಲಿಪ್ತತೆ ಹೊಂದಿರ್ತಾನೆ ಅಂತ. ಸರಿನಾ ತಪ್ಪೋ ಗೊತ್ತಿಲ್ಲ. ಇಲ್ಲ ಮಾತಾಜಿ, ಅಂದ್ರೆ ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ನಾ ಅನ್ಯ ಅಂದ್ರೆ ಬೇರೆ ಏನೂ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಭಗವಂತನನ್ನ ಕಾಣುವಂಥದ್ದು ಮತ್ತೆ ಭಗವಂತನ ವಿಚಾರವಾಗಿಯೇ ಒಂದು ಕಾಯ ವಾಚ ಮನಸ ಕಾರ್ಯ ಮಾಡುವಂಥದ್ದು. ಯಾರು ಭಕ್ತರಿರ್ತಾರೆ ಅವರು ಭಗವಂತನ ಸದಾ ಸೇವೆಯಲ್ಲಿ ಯಾರು ತೊಡಗಿರ್ತಾರೆ ಅವರು ಸದಾಕಾಲ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಭಗವಂತನಿಗೆ ಏನ್ ಮಾಡ್ಬೇಕು, ಭಗವಂತನಿಗೆ ಈಗ ಈ ಸಮಯಕ್ಕೆ ನಾನು ಏನ್ ಕೊಡ್ಬೇಕು, ಏನ್ ನನ್ನ ಒಂದು ಸೇವೆ ಯಾವುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನೇ ಮಾಡ್ತಾನೆ ಇರ್ತಾರೆ. ಮತ್ತೆ ಅದನ್ನೇ ಇಲ್ಲಿ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಆದ್ರೆ ಅಷ್ಟಾಂಗ ಯೋಗಿಗಳು ಸಮಾಧಿ ಮಾಡುವಾಗ ಅವ್ರು ಏನ್ ಮಾಡ್ತಾರೆ, ಬಲವಂತವಾಗಿ ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನ ಅವನ ಒಂದು ಸ್ಮರಣೆಯಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಹೇಗೆ ಕೊಡ್ತಾರೆ ಅಂತಂದ್ರೆ, ಬಲವಂತವಾಗಿ ಮನಸ್ಸನ್ನ ಭಗವಂತನನ್ನ ನೆನೆಸೋ ಹಾಗೆ ಮಾಡೋದು ಕಷ್ಟ. ಆದ್ರೆ ನಮ್ಗೆ ಅವನ ಮೇಲೆ ಪ್ರೀತಿ ಇದ್ದಾಗ, ಅಂದ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ನಮಗೆ ಪರಿಚಯ ಇಲ್ಲ, ಅವನ ಬಗ್ಗೆ ಸದಾ ನೆನೆಸ್ತಾ ಇರ್ರಿ ಅಂದ್ರೆ ಆಗತ್ತಾ? ಗೊತ್ತಿಲ್ಲ, ಆ ವ್ಯಕ್ತಿ ಯಾರಂತಾನೆ ಗೊತ್ತಿಲ್ಲ, ಸುಮ್ನೆ ಹೇಳ್ತಾರೆ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಸ್ಮರಣೆ ಮಾಡ್ತಾ ಇರ್ರಿ, ಆಗತ್ತಾ? ಇಲ್ಲ ಮಾತಾಜಿ. ಆದ್ರೆ ನಿಮ್ಮ ಮಕ್ಕಳು ಅಥವಾ ನಿಮ್ಗೆ ಮೊಮ್ಮಕ್ಕಳಿದ್ರೆ ನಿಮ್ ತುಂಬಾ ಇಷ್ಟ ಆಗಿರೋರು, ಅವ್ರ ಬಗ್ಗೆ ನೀವು ಸ್ಮರಣೆ ಮಾಡಿ ಅಂತಂದ್ರೆ ನೀವು ಕಷ್ಟ ಆಗುತ್ತಾ? ಇಲ್ಲ ಯೋಚನೆ ಮಾಡಿ ಮಾತಾಜಿ, ಅವ್ರ ಆಗತ್ತೆ. ಬಗ್ಗೆ. ಪೂರ್ವಭಾವಿ ಅದನ್ನೇ ಆಗತ್ತೆ. ಅದನ್ನೇ ವೃಂದಾವನದಲ್ಲಿದ್ದಂತ ಎಲ್ಲ ಆ ಗೋಪಪಾಲಕರು, ಗೋಪಿಕೆಯರು ಮತ್ತೆ ಯಶೋಧ ಮಾತೆ ಅವರೆಲ್ಲ ಸಾಧಾರಣವಾಗಿ ಮಾಡಕ್ ಆಗ್ತಾ ಇತ್ತು. ಅವ್ರು ಯಾವಾಗ್ಲೂ ಭಗವಂತನ ಸಮಾಧಿ ಸ್ಥಿತಿಯಲ್ಲೇ ಇದ್ರು. ಯಾಕೆ ಅಂದ್ರೆ ಅವರು ತುಂಬಾ ಪ್ರೀತಿಸ್ತಿದ್ರು ಭಗವಂತನನ್ನ. ಅವನನ್ನ ಮರೀರಿ ಅಂದ್ರೆ ಅವ್ರಿಗೆ ಕಷ್ಟ ಆಗ್ತಿತ್ತು. ಯಾವಾಗ್ಲೂ ಅವನ ಬಗ್ಗೆನೇ ಯೋಚನೆ ಇರ್ತಾ ಇತ್ತು ಅವ್ರ ಮನಸ್ಸಿನಲ್ಲಿ. ಹಾಗೆ ನಾವು ಕೂಡ ಭಗವಂತನ ವಿಷಯಗಳನ್ನ ಭಗವದ್ಗೀತೆ ಭಾಗವತಗಳಲ್ಲಿ ತಿಳಿಯೋ ಮೂಲಕ, ಅಂದ್ರೆ ನಾವ್ ಯಾರನ್ನ ಪ್ರೀತಿಸ್ತೀವಿ ಅವ್ರನ್ನ ನೆನೆಸೋದು ಸುಲಭ ಆಗತ್ತೆ. ಮೊದಲಿಗೆ ನಮಗೆ ಅವ್ರ ಮೇಲೆ ಪ್ರೀತಿ ಇರ್ಬೇಕು, ಅವಾಗ್ಲೇ ಅವ್ರ ಸ್ಮರಣೆ ಮಾಡೋದು. ಅಂದ್ರೆ ಸ್ಮರಣೆ ನಾವು ಮಾಡ್ಬೇಕಾಗಿಲ್ಲ, ಸ್ವಾಭಾವಿಕವಾಗಿ ಆಗತ್ತೆ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಒಂದು ತಾಯಿ ತನ್ನ ಮಗುಗೆ ಜನ್ಮ ಕೊಟ್ಟು ಅದಕ್ಕೆ ವರ್ಷಾನುಗಟ್ಲೆ ಹಾರೈಕೆ ಮಾಡಿ ಮೊದಲ ಬಾರಿಗೆ ಅದನ್ನ ಶಾಲೆಗೆ ಸೇರಿಸುವಾಗ ಮಗು ಮೊದಲನೇ ದಿನ ಸ್ಕೂಲ್ಗೆ ಹೋಗುತ್ತೆ, ಅಳ್ತಾ ಹೋಗುತ್ತೆ. ಆದ್ರೆ ಮನೆಗೆ ಬಿಟ್ಟು ಬಂದ್ಮೇಲೆ ತಾಯಿ ಏನೇ ನೋಡಿದ್ರು, ಯಾವ್ದೇ ವಸ್ತು ನೋಡಿದ್ರು ಅಲ್ಲಿ ಆ ಮಗುವಿನ ವಸ್ತುಗಳನ್ನ ನೋಡಿದಾಗಲೇ ಆ ಮಗುವಿನ ನೆನಪಾಗತ್ತೆ ಅವಳಿಗೆ. ಅಂದ್ರೆ ಅವಳು ಮರಿಬೇಕು ಅಂತ ಆ ಆಗೋದಿಲ್ಲ, ಅವಳ ಕೈಲಿ ಮರೆಯಕ್ ಆಗೋದಿಲ್ಲ. ಮತ್ತೆ ಅವಳು ಸ್ಮರಣೆ ಮಾಡ್ಬೇಕು ಅಂತ ಮಾಡೋದು ಇಲ್ಲ, ಅದು ಸ್ವಾಭಾವಿಕವಾಗಿ ಆಗುತ್ತೆ. ಹಾಗೆ ಯಾರು ಭಕ್ತರಿರ್ತಾರೆ ಅವ್ರು ಸದಾ ಭಗವಂತನಿಗೆ ಸಂಬಂಧಿಸಿದ ವಿಷಯಗಳಲ್ಲೇ ಕಾರ್ಯ ಮಾಡ್ತಾ ಇರುವಾಗ ಅವರು ಭಗವಂತನ ಕಾರ್ಯದಲ್ಲಿ ತಲ್ಲೀನ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಅದನ್ನ ಬಿಟ್ಟು, ಅಂದ್ರೆ ಅದು ಸ್ವಾಭಾವಿಕವಾದ ಒಂದು ಸಮಾಧಿ ಸ್ಥಿತಿ. ಆದ್ರೆ ಯಾರು ಈ ಅಷ್ಟಾಂಗ ಯೋಗಿಗಳಿರ್ತಾರೆ ಅವರು ಮಾಡುವಂತಹ ಒಂದು ಸಮಾಧಿ ಸ್ಥಿತಿ ಎನ್ನುವಂಥದ್ದು ಅದು ಬಲವಂತವಾಗಿ ಮಾಡುವಂಥದ್ದು. ಅಂದ್ರೆ ಅನೇಕ ಬಾರಿ ನಾವು ನೋಡ್ತೀವಿ, ಯಾವುದೋ ಒಂದು ಬೆಳಕನ ಕುರಿತು ಅವರು ಸ್ಮರಣೆ ಮಾಡುವಂಥದ್ದು, ಅಥವಾ ಓಂಕಾರವನ್ನ ಕುರಿತು ಮಾಡುವಂಥದ್ದು, ಅಥವಾ ಇನ್ಯಾವುದೋ ಒಂದು ಶಕ್ತಿಯನ್ನ ಕುರಿತು ಆರಾಧನೆ ಮಾಡುವಂಥದ್ದು, ಅದೆಲ್ಲ ಮನಸ್ಸಿನಲ್ಲಿ ಅವರು ಅದ್ರ ಮೇಲೆ, ಅಂದ್ರೆ ಈಗ ಏನಂದ್ರೆ ಒಂದು ವ್ಯಕ್ತಿಯನ್ನ ನಾವು ಪ್ರೀತಿಸೋದಕ್ಕೆ ಸಾಧ್ಯ, ಒಂದು ವಸ್ತು ಅಂದ್ರೆ ಯಾವ್ದಾದ್ರು ಒಂದು, ಈಗ ಆಕಾಶವನ್ನ ಪ್ರೀತಿಸಿ ಅಂದ್ರೆ ಆಗತ್ತ?
ಆಕಾಶವನ್ನು ಆಗಲ್ಲ ಪ್ರೀತಿಸಿದೆ. ಮಾತಾಜಿ. ಅಂದ್ರೆ ಎಲ್ಲೋ ಏನಾದ್ರೂ ಒಂದು ಇರಬೇಕು ಅಲ್ಲಿ, ಯಾವುದೋ ಒಂದು ವ್ಯಕ್ತಿಯನ್ನ ಪ್ರೀತಿಸೋದು ನಮಗೆ ಸುಲಭ. ಯಾಕಂದ್ರೆ ನಾವು ಕೂಡ ವ್ಯಕ್ತಿಗಳೇ ಆದ ಕಾರಣ ಇನ್ನೊಂದು ವ್ಯಕ್ತಿಯನ್ನ ನಾವು ಸಾಧಾರಣವಾಗಿ ಪ್ರೀತಿಸಕ್ ಸಾಧ್ಯ ಆಗುತ್ತೆ. ಆದ್ರೆ ವ್ಯಕ್ತಿ ಅಲ್ಲದ ವಿಷಯವನ್ನ ನಾವು ಪ್ರೀತಿಸ್ಬೇಕು, ಅದನ್ನ ಸ್ಮರಣೆ ಮಾಡ್ಬೇಕು, ಆರಾಧನೆ ಮಾಡ್ಬೇಕು ಅಂತಂದ್ರೆ ಅದನ್ನೇ ನಿರಾಕಾರವಾದಿಗಳು ಮಾಡುವಂತದ್ದು. ಅದು ತುಂಬಾ ಭಗವಂತನು ಕೂಡ ಹೇಳ್ತಾನೆ ಅದು ತುಂಬಾ ಕಷ್ಟಕರವಾದದ್ದು ಅಂತ. ಆದ್ರೆ ನಿಜವಾಗ್ಲೂ ಅವರು ಅಷ್ಟೊಂದು ಶಕ್ತಿ ಸಮಯವನ್ನ ಅದಕ್ಕಾಗಿ ಏನು ವ್ಯರ್ಥ ಮಾಡ್ತಾರೆ, ಅದು ಆ ಕಷ್ಟ ಸಾಧ್ಯ ಅಂತಾನೆ ಹೇಳ್ತಾನೆ. ಆದ್ರೆ ಯಾರು ಭಕ್ತರಿರ್ತಾರೆ ಅವರು ಸುಲಭವಾಗಿ ಅದನ್ನ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅವರು ಆ ಅವನ ಮೇಲೆ ಇಟ್ಟಿರುವಂತಹ ಪ್ರೀತಿ. ಭಕ್ತಿ ಅನ್ನೋದಕ್ಕೆ ಇನ್ನೊಂದು ಅರ್ಥನೇ ಅದು. ಭಕ್ತಿ ಅಂತಂದ್ರೆ ಏನು ಅರ್ಥ ಅಂತಂದ್ರೆ ಆ ಪ್ರೀತಿ ಅನ್ನೋದನ್ನ ನಮ್ಗಿಂತ ಚಿಕ್ಕವ್ರ ಮೇಲೆ ನಾವು ತೋರಿಸಿದ್ರೆ ಅದನ್ನ ವಾತ್ಸಲ್ಯ ಅಂತ ಕರೀತಾರೆ. ಆದ್ರೆ ಅದೇ ಪ್ರೀತಿಯನ್ನ ನಾವು ನಮ್ಗಿಂತ ಹಿರಿಯರ ಮೇಲೆ ತೋರಿಸಿದಾಗ ಅದನ್ನ ಭಕ್ತಿ ಅಂತ ಹೇಳ್ತಾರೆ. ಹಾಗೆ ಭಕ್ತಿ ಮಾಡುವಂತ ವ್ಯಕ್ತಿ ಯಾರಿದ್ದಾನೆ ಅವನು ವಾಸ್ತವದಲ್ಲಿ ಭಗವಂತನನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಆ ಪ್ರೀತಿ ಮಾಡುವ ಸಂದರ್ಭದಲ್ಲಿ ಅವನು ಸದಾ ಅವನ ನೆನೆಸ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಸಮಾಧಿ ಅಂತ ಕರೀತಾರೆ. ಅಹಂಕಾರ, ದರ್ಪ, ಕಾಮ, ಕ್ರೋಧ ಮತ್ತು ಐಹಿಕ ವಸ್ತುಗಳ ಗಳಿಕೆಯಿಂದ ಮುಕ್ತನಾಗಿರ್ತಾನೆ. ಇದೆಲ್ಲವೂ ಬಿಟ್ಟಿದ್ದಾನೆ ಅಂದ್ರೆ ರಜಗುಣ ತಮಗುಣದಿಂದ ಅವನು ದೂರ ಇದ್ದಾನೆ ಅಂತ. ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿರುತ್ತಾನೆ. ಶಾಂತಿ ಶಾಂತಿ ಮಾತ್ರನೇ ಅದಲ್ವಾ? ಯಾವ್ದು ಶಾಂತಿ ಮಾತ್ರ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಹೇಳಿರುವಂತದ್ದು. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮುಚ್ಚತಿ. ಯಾರಿಗೆ ತಿಳಿದಿದೆ ಒಡೆಯ ಯಾರು, ನಿಯಂತ್ರಕ ಯಾರು, ಎಲ್ಲದಕ್ಕೂ ಭೋಕ್ತಾರ ಯಾರು ಅಂತ ಯಾರಿಗೆ ಗೊತ್ತಾಗಿದೆ ಅಂತವ್ರು ಶಾಂತಿಯನ್ನ ಹೊಂದುತ್ತಾರೆ ಅಂತ. ಅಂದ್ರೆ ನಮ್ಮೆಲ್ಲರ ಒಂದು ಹಿತೈಷಿ ಕೂಡ ಯಾರು ಅನ್ನೋದನ್ನ ಗೊತ್ತಿರುವಂತ ವ್ಯಕ್ತಿ ಅವನು ಶಾಂತ ಮನಸ್ಕನಾಗ್ತಾನೆ ಅಂತ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಒಡೆತನದ ಭಾವನೆ ಯಾರಲ್ಲಿ ಇಲ್ಲ. ನಿಜವಾದ ಒಡೆತನ ಅನ್ನುವಂಥದ್ದು ಅದು ಭಗವಂತನಿಗೆ ಮಾತ್ರನೇ ಇರುವಂತದ್ದು. ಅದನ್ನ ತಿಳಿದಂತ ವ್ಯಕ್ತಿ ಶಾಂತ ಮನಸ್ಕನಾಗಿ ಸದಾ ಇರ್ತಾನೆ. ಇವನು ಇಂತಹ ಒಂದು ಗುಣಗಳನ್ನ ಹೊಂದಿರುವಂತವನು ಮಾತ್ರನೇ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ನಿಶ್ಚಯವಾಗಿ ಇರೋದಕ್ಕೆ ಅರ್ಹನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸದಾ ತುಂಬಿದ್ದರೂ ಅಚಲವಾಗಿರುವ ಸಮುದ್ರವನ್ನು ಪ್ರವೇಶಿಸುವ ನದಿಗಳಂತೆ ಅವಿರತವಾಗಿ ಹರಿದು ಬರುವ ಆಸೆಗಳಿಂದ ಯಾರು ತಳಮಳಗೊಳ್ಳುವುದಿಲ್ಲವೋ ಆತನಿಗೆ ಮಾತ್ರ ಶಾಂತಿ ದೊರೆಯುತ್ತದೆ. ಅಂತಹ ಆಸೆಗಳನ್ನು ತೃಪ್ತಿಗೊಳಿಸಲು ಬಯಸುವವನಿಗೆ ಅಲ್ಲ. ಕಾಮ ಅನ್ನುವಂಥದ್ದು ದಗದಗಿಸಿ ಉರಿಯುವಂತ ಜ್ವಾಲೆ ಇದ್ದ ಹಾಗೆ. ಅದಕ್ಕೆ ಎಷ್ಟು ತುಪ್ಪ ಸುರಿದ್ರು ಇನ್ನ ಜಾಸ್ತಿ ಜೋರಾಗಿಯೇ ಉರಿಯುತ್ತೆ ಹೊರತು ಅದು ನಂದಿಸೋದಕ್ಕೆ ಸಾಧ್ಯ ಇಲ್ಲ. ತುಪ್ಪ ಸುರಿದು ಬೆಂಕಿಯನ್ನು ಆರಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಆಸೆಗಳನ್ನ ತೃಪ್ತಿ ಪಡಿಸೋದಕ್ಕೆ, ಆಸೆಗಳನ್ನ ಈಡೇರಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ, ಈ ಆಸೆ ಈಡೇರಿದ್ರೆ ನಾನು ಇಲ್ಲಿಗೆ ಸಂತೋಷ ಆಗ್ಬಿಡತ್ತೆ, ನನ್ಗೆ ಇನ್ಯಾವ್ದು ಆಸೆಗಳಿಲ್ಲ, ಆತರ ಮಾತಾಡೋರು ಇರ್ತಾರೆ. ನಾವು ನೋಡಿರ್ತೀವಿ, ನನ್ಗೆ ಇದೊಂದೇ ಆಸೆ ಇರೋದು, ಇದೊಂದು ಆಗ್ಬಿಟ್ರೆ ಸಾಕು, ಆಮೇಲೆ ನನ್ಗೆ ಇನ್ನೇನು ಬೇಡ ಅಂತ. ಆದ್ರೆ ನಿಜವಾಗ್ಲೂ ಅದು ಈಡೇರಿದ್ರೆ ಅವ್ರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರ? ಅಲ್ಲಿಗೆ ಅವ್ರ ಆಸೆ ಮುಗ್ದೋಗುತ್ತಾ? ತೃಪ್ತರಾಗ್ಬಿಡ್ತಾರ? ಇಲ್ಲ ಮಾತಾಜಿ. ಅದು ಈಗ ನಾವು ನೋಡ್ತೀವಿ ಯಾವ್ದೋ ಒಂದು ಟಿವಿಗಳಲ್ಲೆಲ್ಲ ಕ್ರಿಕೆಟ್ ಮ್ಯಾಚ್ದು ಅಥವಾ ಇನ್ಯಾವ್ದು ಬರ್ತಾ ಇದ್ದ ಪ್ರೋಗ್ರಾಮ್ಗಳು, ಅಲ್ಲಿ ತೋರಿಸ್ತಾರೆ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತ. ಅದಕ್ಕೆ ಫುಲ್ಲು ಜನ ಎಲ್ಲ ಎಷ್ಟೋ ದಿನಗಳ ಕೂತು ಅದನ್ನ ನೋಡ್ತಾ ಇರ್ತಾರೆ. ಕೊನೆಗೆ ಯಾವ್ದೋ ಒಂದು ಟೀಮ್ ಅವ್ರು ಅನ್ಕೊಂಡಿದ್ದು ಗೆಲ್ತು. ಗೆದ್ದ ಮೇಲೆ ಒಂದು ಸಂಭ್ರಮ ಅಂತ ಹೇಳ್ತಾರೆ. ಒಂದು ದಿನ, ಒಂದು ವಾರ ಅಷ್ಟೇ. ಆಮೇಲೆ ಯಾರು ಗೆದ್ದ, ಹೇಗೆ ಅದನ್ನ ನಡೀತು ಅದೆಲ್ಲ ಮರ್ತೇ ಹೋಗ್ತಾರೆ. ಮತ್ತೆ ಇನ್ನೊಂದು ಯಾವ್ದೋ ಶುರು ಆಗುತ್ತೆ. ಹಾಗೆ ಜನ, ಅಂದ್ರೆ ಅವರ ಆಸೆಗಳು ಕೂಡ ಹಾಗೆ. ನನ್ಗೆ ಇದು ಬೇಕು ಇದು ಬೇಕು ಇದು ಬೇಕಂತ ಇರುತ್ತೆ. ಸಿಕ್ತು ಅಂತಂದ್ಮೇಲೆ ಮತ್ತೆ ಅದು ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಇನ್ನೊಂದಕ್ಕೆ ಮಂಗನ ಹಾಗೆ ಮನಸ್ಸು ಇನ್ನೊಂದಕ್ಕೆ ಹಾರುತ್ತೆ. ಹಾಗೆ ಈಡೇರಿಸೋರ್ಗೆ ತೃಪ್ತಿಯನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಯಾರನ್ನ ಹೇಳ್ತಾ ಇದ್ದಾರೆ, ಆ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ್ಯವಾದ ವ್ಯಕ್ತಿ ಯಾರಿದ್ದಾನೆ, ಅವನು ಯಾವ ತರ ಇರ್ತಾನೆ ಅಂತಂದ್ರೆ, ಸಮುದ್ರಕ್ಕೆ ನದಿಗಳು ಅವಿರತವಾಗಿ ಬರುತ್ತೆ ಅಂತ. ಯಾವಾಗ್ಲೂ ನದಿಗಳು ಸಮುದ್ರದ ಕಡೆಗೆ ಹರಿಯುತ್ತೆ. ಈ ರೀತಿ ಹರಿತಾ ಇದ್ರು ಕೂಡ ಸಮುದ್ರ ಯಾವತ್ತು ತನ್ನ ಎಲ್ಲೆಯನ್ನ ಮೀರೋದಿಲ್ಲ, ಸಾಧಾರಣವಾಗಿ ಎಲ್ಲೇನ ಮೀರೋದಿಲ್ಲ. ಹಾಗೆ ಆ ಯಾರು ಶುದ್ಧ ಭಕ್ತನಿರ್ತಾನೆ ಅವನು ಹಾಗೆ, ಅವನ ಹೃದಯದಲ್ಲಿ ಇಂತಹ ಒಂದು ಏನು ಆಸೆಗಳು ಬರುತ್ತೆ ಆ ಆಸೆಗಳಿಗೆ ಅವನು ಹೆಚ್ಚು ಪ್ರಾಶಸ್ತ್ಯ ಕೊಡೋದಿಲ್ಲ, ಅದ್ರ ಕಡೆ ಅವನು ಗಮನ ಕೂಡ ಕೊಡೋದಿಲ್ಲ. ಯಾಕಂದ್ರೆ ಅವನು ಯಾವಾಗ್ಲೂ ಬ್ಯುಸಿ ಇರ್ತಾನೆ. ಯಾವ್ದ್ರಲ್ಲಿ ಬ್ಯುಸಿ ಇರ್ತಾನೆ? ಹರೇ ಕೃಷ್ಣ. ಭಕ್ತ ಯಾವ ವಿಚಾರಗಳಲ್ಲಿ ಅವನು ಯಾವಾಗ್ಲೂ ಭಗವಂತನ ಸೇವೆ ಮಾಡುವುದರಲ್ಲಿ ಆ ಭಗವಂತನ
ಅವನಿಗೆ ಸೇವೆ ಮಾಡೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಇದರಲ್ಲಿ ಅವನಿಗೆ ಈ ಆಸೆಗಳು ಇವುಗಳೆಲ್ಲ ಹರಿದು ಅವನ ಕಡೆ ಬಂದ್ರೆ ಅದನ್ನ ನೋಡಕ್ಕೂ ಕೂಡ ಅವನಿಗೆ ಸಮಯ ಇರೋದಿಲ್ಲ. ಅಂಥವ್ರು ಮಾತ್ರ ಶಾಂತಿಯಾಗಿ ಶಾಂತಿಯನ್ನ, ನಿಜವಾದ ಆನಂದವನ್ನ ಅವನು ಪಡಿತಾನೆ. ಯಾಕಂದ್ರೆ ಯಾವುದು ದೈಹಿಕ ಭೋಗ ವಿಷಯಗಳಲ್ಲಿ, ಇಂದ್ರಿಯ ಭೋಗ ವಿಷಯಗಳಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಅದು ನಮ್ಮನ್ನ ದುಃಖಕ್ಕೆ ತಳ್ತಾ ಇರುತ್ತೆ. ಅದ್ರ ಕಡೆಗೆ ಗಮನ ಕೊಡದಿರೋ ಯಾವಾಗ ನಾವು ಭಗವಂತನಿಗೆ, ಅಂದ್ರೆ ಆತ್ಮಕ್ಕೆ ಸಂತೋಷ ಕೊಡುವಂತ ಭಗವಂತನ ಕಾರ್ಯದಲ್ಲಿ ತೊಡಗ್ತಾ ಇರ್ತೀವಿ, ಆಗ ನಿಜವಾದ ಶಾಂತಿಯನ್ನ ನಾವು ಅನುಭವಿಸ್ತೀವಿ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಂಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ತನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈಗ ಬ್ರಹ್ಮನ್ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು ಬ್ರಹ್ಮನ್ ಸಾಕ್ಷಾತ್ಕಾರದ ನೆಲೆಯನ್ನ ಹೊಂದಿರ್ತಾರೆ ಅವರ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ 3 ವಿಷಯಗಳನ್ನ ಹೇಳ್ತಾರೆ. ಗುಹ್ಯತರ, ಗುಹ್ಯತಮ ಅಂತ. ಅಂದ್ರೆ ರಹಸ್ಯ ಜ್ಞಾನ, ಅದಕ್ಕಿಂತ ಅತಿ ಹೆಚ್ಚು ರಹಸ್ಯ ಜ್ಞಾನ, ಎಲ್ಲದಕ್ಕಿಂತ ಹೆಚ್ಚು ರಹಸ್ಯ ಜ್ಞಾನ. 3 ಹಂತಗಳಲ್ಲಿ ಈ ಒಂದು ಸಾಕ್ಷಾತ್ಕಾರದ ವಿಚಾರಗಳನ್ನ ಇಲ್ಲಿ ಹೇಳುವಂಥದ್ದು. ಮೊದಲಿಗೆ ಬರುವಂಥದ್ದು ಬ್ರಹ್ಮನ್ ಸಾಕ್ಷಾತ್ಕಾರ. ಯಾರು ಆಧ್ಯಾತ್ಮಿಕ ನೆಲೆಯಲ್ಲಿ ಇದ್ದಾನೆ ಅವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನ ಪಡಿತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಈ ಆನಂದ ಅನ್ನುವಂಥದ್ದನ್ನ ಯಾವುದಕ್ಕೆ ಹೇಗೆ ಹೋಲಿಸ್ತಾರೆ ಅಂತಂದ್ರೆ, ಯಾರು ರಜಗುಣದ ವ್ಯಕ್ತಿ ಇದ್ದಾನೆ ಅವನಿಗೆ ಅವನು ಬಯಸಿದ್ದು ಸಿಕ್ಕಿದಾಗ ಅವನಿಗೇನು ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ, ಅದನ್ನ ಈ ಒಂದು ಬ್ರಹ್ಮಾನಂದಕ್ಕೆ ಹೋಲಿಸಿದಾಗ, ಬ್ರಹ್ಮಾನಂದ ಅನ್ನುವಂಥದ್ದು ಸಾಗರಕ್ಕೆ ಹೋಲಿಸಿದ್ರೆ ಆ ಒಂದು ರಜೋಗುಣಿ ಸಿಗುವಂತ ಆನಂದ ಒಂದು ಕರುವಿನ ಪಾದದ ಗೊರಸು ಏನಿದೆ, ಅದ ಹಳ್ಳದಲ್ಲಿ ಎಷ್ಟು ನೀರಿರುತ್ತೆ ಅಷ್ಟಕ್ಕೆ ಸಮಾನ ಅಂತ ಹೇಳ್ತಾರೆ. ಅದೇ ರೀತಿ ಪರಮಾತ್ಮ ಸಾಕ್ಷಾತ್ಕಾರ ಪಡೆದಂತಹ ವ್ಯಕ್ತಿ ಯೋಗಿ, ಅವನ ಆನಂದ ಬ್ರಹ್ಮಾನಂದಕ್ಕೆ ಹೋಲಿಸಿದಾಗ ಆ ಪರಮಾತ್ಮ ಸಾಕ್ಷಾತ್ಕಾರ ಹೊಂದಿರುವಂತಹ ವ್ಯಕ್ತಿಯ ಆನಂದ ಸಮುದ್ರಕ್ಕೆ ಹೋಲಿಸಿದ್ರೆ ಬ್ರಹ್ಮಾನಂದ ಅನ್ನುವಂಥದ್ದು ಕರುವಿನ ಗೊರಸಿನ ಹಳ್ಳದಲ್ಲಿ ಇರುವಂತಹ ನೀರಿಗೆ ಸಮಾನ ಅಂತ ಹೇಳ್ತಾರೆ. ಅದಕ್ಕಿಂತ ಭಕ್ತನಾದವನು ಭಗವಾನ್ ಸಾಕ್ಷಾತ್ಕಾರವನ್ನು ಪಡೆದಾಗ ಅವನಿಗೆ ಸಿಗುವಂತ ಅಮಿತ ಆನಂದ ಅನ್ನುವಂಥದ್ದು ಸಾಗರ ಇದ್ದ ಹಾಗೆ ಅಂತ ಹೇಳ್ತಾರೆ. ಭಕ್ತಿ ರಸಾಮೃತ ಸಿಂಧು, ಭಕ್ತಿ ಎನ್ನುವಂತಹ ಅಮೃತ ಸಿಂಧು, ಸಿಂಧು ಅಂದ್ರೆ ಅದು ಸಾಗರ. ಆ ಸಾಗರಕ್ಕೆ ಹೋಲಿಸಿದ್ರೆ ಈ ಒಂದು ಪರಮಾತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಅದು ಕರುವಿನ ಪಾದದ ಗುರುಸಿನ ಒಂದು ಹಳ್ಳದಲ್ಲಿ ಇರುವಂತಹ ನೀರು ಅಂತ ಹೇಳ್ತಾರೆ. ಹಾಗೆ ಒಂದಕ್ಕೆ ಒಂದು ಹೋಲಿಕೆ ಮಾಡಿ ಹೇಳ್ತಾರೆ. ಇಲ್ಲಿ ಬ್ರಹ್ಮಾನ್ ಸಾಕ್ಷಾತ್ಕಾರ ಅನ್ನುವಂಥದ್ದು ಅದು ಪ್ರಥಮ ಒಂದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪ್ರಥಮವಾದ ಒಂದು ಮೊದಲ ನೆಲೆ. ಮತ್ತೆ ಇಲ್ಲಿ ಸಂಪೂರ್ಣವಾಗಿ ಅವನು ಯಾವಾಗ್ಲೂ ಆ ಆನಂದ ಪ್ರಸನ್ನತೆ ಅನ್ನುವಂಥದ್ದು ಅವನಲ್ಲಿ ಇರುತ್ತೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಮತ್ತು ಏನನ್ನೂ ಬಯಸುವುದಿಲ್ಲ. ಅಂದ್ರೆ ಅವನಿಗೆ ಯಾವುದೇ ಒಂದು ಆಸೆಗಳು, ಇಚ್ಛೆಗಳು, ದುಃಖ ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ಮತ್ತೆ ಅವನು ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ತನ್ನ ಪರಿಶುದ್ಧ ಭಕ್ತಿ ಸೇವೆನ ಪಡೆಯುತ್ತಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಅವನು ಏನ್ ಮಾಡ್ತಾನೆ, ಯಾವುದಕ್ಕೂ ಬಯಸೋದಿಲ್ಲ ಮತ್ತೆ ಶೋಕಿಸೋದಿಲ್ಲ. ಜೀವಿಗಳನ್ನ ಒಂದೇ ಸಮನಾಗಿ ಯಾಕೆ ಕಾಣ್ತಾನೆ ಅಂತಂದ್ರೆ, ಆಧ್ಯಾತ್ಮಿಕ ನೆಲೆಗೆ ಪ್ರಥಮ ಹಂತ ಅಂತಂದ್ರೆ ಏನು ಅಂದ್ರೆ ಆತ್ಮದ ಒಂದು ಜ್ಞಾನವನ್ನು ಪಡೆಯುವಂಥದ್ದು. ಬ್ರಹ್ಮನ ಸಾಕ್ಷಾತ್ಕಾರದಲ್ಲಿರುವಂತ ವ್ಯಕ್ತಿಗೆ ಆತ್ಮ ಜ್ಞಾನ ಗೊತ್ತಿರುತ್ತೆ. ಅಂದ್ರೆ ಅವನಿಗೆ ತಾನು ದೇಹ ಅಲ್ಲ, ತಾನು ಆತ್ಮ ಅನ್ನುವಂತ ವಿಚಾರ ಅವನಿಗೆ ತಿಳಿದಿರುತ್ತೆ. ಯಾವಾಗ ಅವನಿಗೆ ತಾನು ಆತ್ಮ ಅನ್ನುವಂಥದ್ದು ತಿಳಿಯುತ್ತೆ, ಆಗ ದೇಹದ ಒಂದು ದುಃಖಗಳು, ಶೋಕಗಳು ಅಥವಾ ದೇಹಕ್ಕೆ ಆಗುವಂತಹ ಒಂದು ಕಷ್ಟಗಳು, ಸುಖಗಳು ಅವನನ್ನ ಬಾಧಿಸುವುದಿಲ್ಲ. ಅಂದ್ರೆ ನಾನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಬದಲಾಗ್ತಾ ಇರುವಂತಹ ಜೀವಾತ್ಮ ಅನ್ನುವಂಥದ್ದು, ನಾನು ಅನ್ನುವಂಥದ್ದು ನಾನು ಆತ್ಮ, ನಾನು ಈ ದೇಹ ಅಲ್ಲ. ಪ್ರತಿ ಬಾರಿ ನನ್ನ ಒಂದು ರೂಪ ಬದಲಾಗುತ್ತೆ. ಪ್ರತಿ ಬಾರಿ ನನ್ನ ಜೀವನದಲ್ಲಿ ಕೆಲವೊಂದು ಸಮಯ ನನಗೆ ಕಷ್ಟಕರವಾಗಿರುತ್ತೆ, ಕೆಲವೊಂದು ಸಮಯ ನನಗೆ ಹಿತಕರವಾಗಿರುತ್ತೆ. ಹೀಗೆ ಎಲ್ಲವನ್ನ ಸಮಾನ ಸ್ಥಿತಿಯಲ್ಲಿ ಅವನು ನೋಡೋದಕ್ಕೆ ಶುರು ಮಾಡ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ತನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನ ಪಡೆಯುತ್ತಾನೆ. ಅಂದ್ರೆ ಅವನು ಯಾವಾಗ ಅಂತಹ ಒಂದು ಮನಸ್ಥಿತಿಗೆ ಬರ್ತಾನೆ, ಆಗ ಅವನು ಆಧ್ಯಾತ್ಮಿಕ ಉನ್ನತಿಯ ಪ್ರಥಮ ಹೆಜ್ಜೆಯನ್ನ ಇಟ್ಟಿದ್ದಾನೆ. ಅಂದ್ರೆ ಅವನಿಗೆ ದೇಹದ ಭಾವನೆಯಿಂದ ಹೊರಗಡೆ ಬಂದಿದ್ದಾನೆ. ಅಹಂ ಮಮ ಅನ್ನುವಂಥದ್ದನ್ನ ಬಿಟ್ಟು ತಾನು
ಅಂದ್ರೆ ನಿಜವಾದ ಅಹಂಕಾರ, ಮಿಥ್ಯ ಅಹಂಕಾರದಲ್ಲಿ ಅವನಿಲ್ಲ, ನಿಜವಾದ ಅಹಂಕಾರದಲ್ಲಿದ್ದಾನೆ, ತಾನು ಯಾರು ಅನ್ನೋದನ್ನ ಅವನು ಗುರುತಿಸ್ಕೊಂಡಿದ್ದಾನೆ. ಹೀಗೆ ಅವನು ಭಕ್ತಿ ಸೇವೆಯ ನೆಲೆಗೆ ಪ್ರಥಮ ಹೆಜ್ಜೆಯನ್ನು ಅವನು ಇಟ್ಟಿರ್ತಾರೆ. ಇನ್ನು ನಿರಾಕಾರವಾದಿಗೆ ಬ್ರಹ್ಮಭೂತ ಹಂತವನ್ನ ಮುಟ್ಟಿ ಪರಮಸತ್ಯದೊಂದಿಗೆ ಒಂದಾಗುವ ಕಟ್ಟ ಕಡೆಯ ಮಾತು. ಆದ್ರೆ ಇವನ ಒಂದು ವಿಷಯ ಹೇಗಿರುತ್ತೆ ಅಂದ್ರೆ ಅವನು ಮುಂದುವರಿಬೇಕು ಅಲ್ಲಿಂದ. ಈಗ ಬ್ರಹ್ಮನ್ ಸಾಕ್ಷಾತ್ಕಾರಕ್ಕೆ ಬಂದಿದ್ದಾನೆ, ಅಲ್ಲಿಂದ ಆಮ್, ಎರಡನೇ ಹಂತ ಯಾವುದು? ಹರೇ ಕೃಷ್ಣ. ಪರಮಾತ್ಮ 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 ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ. ಪರಮಾತ್ಮ ಹಾ. ಸಾಕ್ಷಾತ್. ಮೂರನೇ ಹಂತ. ಭಗವಾನ್ ಭಗವಾನ್ ಸಾಕ್ಷಾತ್. ಭಗವಾನ್ ಸಾಕ್ಷಾತ್. ಸೊ ಅವನು ಇನ್ನ 2 ಹೆಜ್ಜೆ ಮುಂದೆ ಹೋಗೋದಿದೆ, ಇನ್ನ ಬಾಕಿ ಇದೆ. ಅವನು ಬರೀ ದೇಹವನ್ನ ಆತ್ಮವನ್ನ ವ್ಯತ್ಯಾಸ ತಿಳಿದಿದ್ದಾನೆ ಅಷ್ಟೇ. ಆದ್ರೆ ಆ ನೆಲೆಯೇ ಅಂತ, ಅದೇ ಅಂತಿಮ ಅಂತ ಏನಾದ್ರು ಅವನು ಅನ್ಕೊಂಬಿಟ್ಟ ಅಂತಂದ್ರೆ ಅವನೇನಾಗ್ತಾನೆ? ನಿರಾಕಾರವಾದಿ, ಮಾಯಾವಾದಿ, ಈ ರೀತಿಯ ಯೋಚನೆಗಳು ಅವ್ರದ್ದು ಬರುತ್ತೆ. ಅಂದ್ರೆ ಭಗವಂತ ಅಂದ್ರೆ ಅವನಿಗೆ ಶಕ್ತಿ, ಅವನಿಗೆ ರೂಪ ಇಲ್ಲ, ಅವನಲ್ಲಿ ನಾನು ಸಾಯುಜ್ಯ ಮೋಕ್ಷವನ್ನು ಪಡೆಯುವಂಥದ್ದು, ಅವನಲ್ಲಿ ನಾನು ಲೀನ ಆಗ್ಬೇಕು. ಅಂದ್ರೆ ನನಗೆ ಈ ದೇಹ ಇರುವಷ್ಟು ಕಾಲ ನನಗೆ ತೊಂದರೆಗಳು, ತಾಪತ್ರೆಗಳು ತಪ್ಪಿದ್ದಲ್ಲ. ಈ ದೇಹವನ್ನ ನಾನು ಕಳ್ಕೋಬೇಕು. ದೇಹವನ್ನ ಕಳ್ಕೊಂಡು ಏನಾಗ್ಬೇಕು? ಭಗವಂತನಲ್ಲಿ ಹೋಗಿ ಒಂದಾಗ್ಬೇಕು. ಇದು ಸಾಧಾರಣವಾಗಿ ಎಲ್ಲ ಜನರ ಒಂದು ಮನಸ್ಥಿತಿ ಆಗಿರುತ್ತೆ. ಅದು ಕಟ್ಟ ಕಡೆಗೆ ನಾವು ಪಡಿಬೇಕಾಗಿರುವಂತದ್ದು ಅಂತ. ಆದ್ರೆ ಈ ರಜಗುಣದಲ್ಲಿರುವಂತವ್ರು ಏನು ಆಸೆ ಪಡ್ತಾರೆ ಅಂದ್ರೆ ಅವರು ಸ್ವರ್ಗ ಸುಖ ಅನುಭವಿಸ್ಬೇಕು ಅಂತ ಆಸೆ ಇರುತ್ತೆ. ಅಂದ್ರೆ ನಾನು ಈ ದೇಹ ತ್ಯಾಗ ಆದ ಮೇಲೆ ನರಕಕ್ಕೆ ಹೋಗ್ಬಾರ್ದು, ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಎಲ್ಲ ಭೋಗ ಇನ್ನ ಹೆಚ್ಚು ಹೆಚ್ಚು ಅನುಭವಿಸ್ಬೇಕು, ಸುಖ ಅನುಭವಿಸ್ಬೇಕು ಅಂತ ಬಯಸ್ತಾರೆ. ಆದ್ರೆ ಸತ್ವಗುಣದಲ್ಲಿ ಇರುವಂತಹ ಈ ರೀತಿ ಆಧ್ಯಾತ್ಮಿಕವಾಗಿ ಪ್ರಥಮ ಹೆಜ್ಜೆ ಇಟ್ಟವರು ಭಗವಂತನಲ್ಲಿ ಸಾಯುಜ್ಯ ಮೋಕ್ಷ ಕೈವಲ್ಯವನ್ನ ಬಯಸ್ತಾರೆ. ಅಂದ್ರೆ ಅವ್ರು ಅನ್ಕೋತಾರೆ ಇದೇ ಅಂತಿಮ, ಇದೇ ಪರಿಪೂರ್ಣ ಜ್ಞಾನ ಅಂತ. ಆದ್ರೆ ಅದರಿಂದ ಅದಕ್ಕಿಂತ ಆಚೆ ಇನ್ನು ಪರಮಾತ್ಮ ಜ್ಞಾನ ಇದೆ. ಹೃದಯದಲ್ಲಿ ಅಂದ್ರೆ ದೇಹದ ಹೃದಯ ಭಾಗದಲ್ಲಿ ಬರೀ ಆತ್ಮ ಇಲ್ಲ, ಅಲ್ಲಿ ಪರಮಾತ್ಮನೂ ಇದ್ದಾನೆ. ಅವನ ದರ್ಶನ ಮಾಡಿದವನು ಕೂಡ ಇದ್ದಾನೆ. ನಂತರ ಆ ಪರಮಾತ್ಮ ಯಾರು, ಆ ಪರಮಾತ್ಮನಿಗೂ ಮೂಲ ಯಾರು? ಆ ಭಗವಾನ್ ಕೃಷ್ಣನನ್ನ ತಿಳಿದಂತವನು. ಆ ಭಗವಾನ್ ಕೃಷ್ಣನ ಯಾರು ತಿಳ್ಕೊತಾರೆ ಅವನು ಭಕ್ತಿ ಕಾರ್ಯದಲ್ಲಿ ತೊಡಗುತ್ತಾನೆ. ಅಂದ್ರೆ ಅವನಿಗೆ ಭಗವಂತ ನಿರಾಕಾರ ಅಲ್ಲ, ಭಗವಂತ ಅವನಿಗೆ ಸಾಕಾರ ರೂಪಿ, ಅವನಿಗೆ ರೂಪ ಇದೆ. ಅವನು ಶ್ಯಾಮ ಸುಂದರ ರೂಪವನ್ನ ಹೊಂದಿದ್ದಾನೆ, ದ್ವಿಭುಜ ಕೊಳಲನ್ನ ಹಿಡಿದಿದ್ದಾನೆ, ನೀಲವರ್ಣದವನಾಗಿದ್ದಾನೆ. ಆ ಒಂದು ಭಗವಂತನ ಒಂದು ಆ ಸನಿಹ ಹೋಗಿ ಅವನ ಭಕ್ತಿ ಕಾರ್ಯಗಳಲ್ಲಿ ಯಾರು ತೊಡಗ್ತಾರೆ ಅಂತವರು ಅಮಿತ ಆನಂದವನ್ನ, ನಿಜವಾದ ಒಂದು ಪರಿಪೂರ್ಣತೆಯನ್ನು ಅವರು ಸಾಧಿಸ್ತಾರೆ. ಅಂದ್ರೆ ಈ ಬ್ರಹ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಿನದು ಇನ್ನು ಉಳಿದಿದೆ. ಆದ್ರೆ ಅದನ್ನ ತಿಳಿದೇ ಇರುವಂತವ್ರು ಏನ್ ಅನ್ಕೋತಾರೆ? ಭಗವಂತ ನಿರಾಕಾರ ಅಂತ ಅನ್ಕೋತಾರೆ. ಭಗವಂತ ದೇವ್ರು ಅಂತಂದ್ರೆ ಏನು? ಅವನು ಬೆಳಕು ಅಂತ ತಿಳಿತಾರೆ, ಅಥವಾ ಅವನೊಂದು ಶಕ್ತಿ ಅಂತ ತಿಳಿತಾರೆ. ಅವನು ಅನೇಕ ಜನ ಈ ಒಂದು ಯಾರು ವಿಜ್ಞಾನಿಗಳಿದ್ದಾರೆ, ಅವರು ವಿಜ್ಞಾನವನ್ನ ಕಂಡುಹಿಡಿತಾ ಹೋದಾಗ, ರಿಸರ್ಚ್ ಮಾಡ್ತಾ ಹೋದಾಗ ಅವ್ರಿಗೆ ತಿಳಿಯುವಂತ ವಿಷಯ ಏನು ಅಂತಂದ್ರೆ ಬಾಹ್ಯಾಕಾಶ ಆಗಿರ್ಬೋದು ಅಥವಾ ಸಮುದ್ರದ ಆಳವನ್ನಾಗಿರ್ಬೋದು, ಅವರು ತಿಳಿದಷ್ಟು ಇನ್ನೂ ಹೆಚ್ಚುತ್ತಾ ಹೋದಾಗ ಅವ್ರು ಅನ್ಕೋತಾರೆ ಇದು ಅದ್ಭುತ ಶಕ್ತಿ ಅಂತಾರೆ, ಅದ್ಭುತವಾದ ಶಕ್ತಿ. ಇಲ್ಲಿ ಅದರ ಹಿಂದೆ ಒಬ್ಬ ಶಕ್ತಿ, ಹಿಂದೆ ಇನ್ನೊಂದು ವ್ಯಕ್ತಿ ಇದ್ದಾನೆ ಅನ್ನುವಂಥದ್ದನ್ನ ಮರ್ತು ಬಿಡ್ತಾರೆ. ಅಂದ್ರೆ ಎಲ್ಲವೂ ಕೂಡ ಈ ಶಕ್ತಿಯಿಂದಲೇ ನಡೀತಿದೆ ಅನ್ನೋದನ್ನ ಅವರು ಅನ್ಕೋತಾರೆ. ಮತ್ತೆ ಆ ಶಕ್ತಿಗೆ ಯಾವುದೇ ರೂಪ ಇಲ್ಲ ಅಂತ ತಿಳಿತಾರೆ. ಆದ್ರೆ ವಾಸ್ತವದಲ್ಲಿ ಶಕ್ತಿಯನ್ನ ಯಾರು ಎಲ್ಲಿಂದ ಬರ್ತಾ ಇದೆ, ಅದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಂದಲೇ ಇದೆಲ್ಲವೂ ಕೂಡ ನಡೀತಾ ಇರುವಂತದ್ದು. ಆ ಕಾರಣದಿಂದ ವಿಜ್ಞಾನಿಗಳು ಕೂಡ ಭಗವಂತ ಅಂದ್ರೆ ನಾಸ್ತಿಕರಾಗಿರ್ತಾರೆ, ಮತ್ತೆ ಅವರಿಗೆ ವಾದವನ್ನೇ ಅವರು ಕೂಡ ನಂಬುತ್ತಾರೆ. ಆದ್ರೆ ಯಾರು ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಭಗವಂತನನ್ನ ವ್ಯಕ್ತಿಯಾಗಿ ತಿಳಿದಿದ್ದಾರೆ ಅವರು ಸಾಕಾರವಾದಿಗಳು. ಅಂದ್ರೆ ಅವರು ಭಕ್ತಿ ಕಾರ್ಯದಲ್ಲಿ ಭಗವಂತನ ಜೊತೆ ಅವರಿಗೆ ಆ ಪ್ರೀತಿ ವಿನಿಮಯ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಆದ್ರೆ ಈ ನಿರಾಕಾರವಾದಿಗಳಿಗೆ ಪ್ರೀತಿ ವಿನಿಮಯ ಅನ್ನುವಂಥದ್ದೇ ಇಲ್ಲ. ಅಂದ್ರೆ ಅವರೊಂದು ಹೋಗಿ ಭಗವಂತನ ಒಂದು ಬೆಳಕಿನಲ್ಲಿ ಐಕ್ಯ ಆಗ್ಬೇಕು ಅಂತಂದ್ರೆ ಈ ಒಂದು ಆತ್ಮದ ಸ್ವರೂಪ ಏನು? ಹರೇ ಕೃಷ್ಣ. ಆತ್ಮದ ಸ್ವರೂಪ ಯಾವುದು? ಸಚ್ಚಿದಾನಂದ ವಿಗ್ರಹ. ಭಗವಂತನ ಸೇವೆ ಮಾಡುದು. ಭಗವಂತನ ಸೇವೆ ಮಾಡುವುದು. ಸೇವೆ ಮಾಡುವಂಥದ್ದು ಅಂದ್ರೆ ಆತ್ಮ ಅದು ಚಟುವಟಿಕೆಯಿಂದ ಕೂಡಿರುತ್ತೆ. ಸೇವೆ ಅಂತಂದ್ರೇನು? ಕೆಲಸ ಮಾಡ್ತಾ ಇರುತ್ತೆ, ಯಾವಾಗ್ಲೂ ಆಕ್ಟಿವ್ ಆಗಿರೋದೇ ಅದರ ಸ್ವಭಾವ. ಈ ದೇಹದಲ್ಲಿ ಸೇರಿದ ಕೂಡಲೇ ಈ ದೇಹಕ್ಕೆ ಚೈತನ್ಯ ತುಂಬುತ್ತೆ ಅಂತಂದ್ರೆ ಅದು ಯಾಕೆ ಅಂತಂದ್ರೆ ಆತ್ಮದ ಒಂದು ಗುಣ, ಅದು ಚೈತನ್ಯದಿಂದ ಕೂಡಿರುವಂಥದ್ದು, ಯಾವಾಗ್ಲೂ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು. ಯಾವಾಗ ಈ ರೀತಿ ಸಾಯುಜ್ಯ ಮೋಕ್ಷವನ್ನು ಪಡಿತಾರೆ, ಅಲ್ಲಿ ಇನ್ನೊಂದು ವ್ಯಕ್ತಿಯ ಜೊತೆ ನಮ್ಗೆ ಯಾವುದೇ ಒಂದು ಪ್ರೀತಿ ವಿನಿಮಯ ಅನ್ನುವಂಥದ್ದು ಇರೋದಿಲ್ಲ. ಒಬ್ಬೊಂಟಿಯಾಗಿ ಯಾವಾಗ್ಲೂ
ತುಂಬಾ ಕಾಲ ನಾವಲ್ಲಿ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು ಮಾಡ್ದಿರ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನ್ ಒಂದು ಉದಾಹರಣೆ ಕೊಡ್ಬೋದು ಅಂದ್ರೆ, ನೀವು ತುಂಬಾ ಕೆಲಸ ಮಾಡಿ ಮಾಡಿ ಬೇಜಾರಾಗಿದ್ದೀರಾ, ನಿಮ್ಮ ಮನೆಯವರೆಲ್ಲ ಸೇರಿ ಎಲ್ಲಾದ್ರೂ ಹೊರಗಡೆ ಸುತ್ತಾಡಿ ಬರೋಕೆ ಹೋಗೋಣ ಅಂತ ಹೇಳ್ಕೊತೀರಾ. ಒಂದು ವಾರ ರಜೆ ಹಾಕಿ ಹೋಗ್ಬೋದು, ಅಥವಾ ಒಂದು ತಿಂಗಳು ಹೋಗ್ಬೋದು. ವರ್ಲ್ಡ್ ಟೂರ್ಗೆ ನೀವು ಒಂದು ತಿಂಗಳು ಹೋದ್ರಿ. ನಿಮ್ಗೆ ಮತ್ತೆ ವಾಪಸ್ ನಿಮ್ ಮನೆಗೆ ಬರ್ದಿರಾ ಒಂದು ತಿಂಗಳಿದ್ದನ್ನ ಜೀವಮಾನ ಪರ್ಯಂತ ಹೀಗೆ ಸುತ್ತಾನೇ ಇರೋಣ ಅಂದ್ರೆ ಸುತ್ತದಕ್ಕಾಗುತ್ತಾ? ಅಂದ್ರೆ ಎಲ್ಲ ಮಾಮೂಲಿ ನಿಮ್ದು ರೂಟೀನ್ ಕೆಲಸ ಬಿಟ್ಟು ಅದನ್ನೇ ಮಾಡ್ತಾ ಇರಕ್ಕಾಗತ್ತಾ? ಅಲ್ಲಿ ಹಾಗೆ ರೆಸ್ಟ್ ಅಲ್ಲಿ ಇರಕ್ಕಾಗತ್ತಾ? ಇಲ್ಲ ಮಾತಾಜಿ. ಬೋರ್ ಹೊಡಿಯುತ್ತೆ ಅಲ್ವಾ? ಹಾಗೆ ಆಗ್ಬಿಡುತ್ತೆ ಇವ್ರಿಗೆ. ಅಂದ್ರೆ ಸಹಜ ಮೋಕ್ಷ ಮಾಡಿದ್ಮೇಲೆ ಅಲ್ಲಿ ಯಾರ ಒಂದು ಸಂಘ ಸಿಗೋದಿಲ್ಲ. ಒಬ್ಬೊಂಟಿಯಾಗಿ ಏನು ಕೆಲಸ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಗೊತ್ತಿಲ್ಲ. ಶಾಂತಿ ಶಾಂತಿ ಅಂತ ಹೇಳಿ ತುಂಬಾ ಹೊತ್ತು ಅವ್ರ ಕೈಯಲ್ಲಿ ಹಾಗೆ ಇರಕ್ಕಾಗಲ್ಲ. ಅವ್ರೇನ್ ಮಾಡ್ಬಿಡ್ತಾರೆ, ಮತ್ತೆ ಭೌತಿಕ ಜಗತ್ತಿಗೆ ಬರೋದಕ್ಕೆ ಬಯಸ್ತಾರೆ. ಆತ್ಮಕ್ಕೆ ಇರುವಂತ ಸ್ವಾತಂತ್ರ್ಯ, ಅದು ಪುಟ್ಟ ಸ್ವಾತಂತ್ರ್ಯ, ಅದು ಬಯಕೆ ಮಾಡುತ್ತೆ. ಅಂದ್ರೆ ಮತ್ತೆ ವಾಪಸ್ ಬರ್ಬೇಕು, ನಾನು ಅಲ್ಲಿ ಚೆನ್ನಾಗಿದ್ದೆ, ನಾನು ಇಲ್ಲಿ ಎಷ್ಟಂತ ಹೀಗೆ ಯಾರು ಇಲ್ದಿರಾ ಏನೂ ಇಲ್ದಿರಾ ಎಷ್ಟೊತ್ತ ಸುಮ್ನೆ ಕೂತಿರೋದು ಅಂತ. ಹಾಗಾಗುತ್ತೆ ಅವ್ರ ಕತೆ. ಆದ್ರೆ ಯಾರು ಭಗವಂತನ ಭಕ್ತಿ ಮಾಡ್ತಾ ಇದಾರೆ ಅಂತವ್ರಿಗೆ ಅಲ್ಲಿ ಭಕ್ತರ ಸಂಘ ಸಿಗುತ್ತೆ, ಮತ್ತೆ ಭಗವಂತನ ಜೊತೆ ಪ್ರೀತಿ ವಿನಿಮಯ ಕೂಡ ಇರುತ್ತೆ. ಅದು ತುಂಬಾ ಸ್ವಾಭಾವಿಕವಾಗಿ ಅವ್ರಿಗೆ ಆನಂದವಾಗಿ ಸಂತೋಷವಾಗಿರೋದಕ್ಕೆ ಅವ್ರಿಗೆ ಸಹಾಯ ಮಾಡುತ್ತೆ. ಹಾಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಮತ್ತೆ ಅವ್ರು ಯಾವತ್ತೂ ಈ ಕಡೆ ಬರೋದಕ್ಕೆ ಯಾವುದೇ ಕಾರಣಕ್ಕೂ ಬಯಸೋದು ಇಲ್ಲ. ಮತ್ತೆ ಅಲ್ಲಿ ಅವ್ರಿಗೆ ಪರಿಪೂರ್ಣ ಆನಂದ ಅನ್ನುವಂಥದ್ದು ಸಿಗುತ್ತೆ. ಇಲ್ಲಿ ಸಚ್ಚಿದ ಆನಂದ ಅಂತ ಹೇಳ್ತೀವಲ್ಲ, ಈ ಒಂದು ಶಾಶ್ವತತೆಯನ್ನ ನಿರಾಕಾರವಾದಿಗಳು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನಿಗಳು ಯಾರಿದ್ದಾರೆ ಅವರು ಶಾಶ್ವತತೆಯ ಜೊತೆಯಲ್ಲಿ ಜ್ಞಾನವನ್ನು ಕೂಡ ಪಡಿತಾರೆ. ಆದ್ರೆ ಯಾರು ಭಕ್ತರು ಇರ್ತಾರೆ ಅವ್ರಿಗೆ ಈ ಎರಡರ ಜೊತೆಯಲ್ಲಿ ಆನಂದ ಅನ್ನುವಂಥದ್ದನ್ನ ಅವರು ಅನುಭವಿಸ್ತಾರೆ. ಯಾಕೆ ಅಂತಂದ್ರೆ ಅವರು ಭಗವಂತನ ಒಂದು ಸಾಮೀಪ್ಯ, ಅವನ ಸೇವೆ, ಅವನ ಜೊತೆಯಲ್ಲಿ ಪ್ರೀತಿ ವಿನಿಮಯ ಇಟ್ಕೊಳ್ಳೋ ಅವಕಾಶ ಅವ್ರಿಗೆ ಸಿಗುತ್ತೆ. ಹೀಗೆಂದರೆ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಆಗಲೇ ಮುಕ್ತ ಸ್ಥಿತಿಯಲ್ಲಿ ಇದ್ದಾನೆ. ಅಂದ್ರೆ ಯಾರು ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಿದ್ದಾನೆ ಅಂತವನು ಅವಾಗ್ಲೇ ಅವನು ಮುಕ್ತ ಸ್ಥಿತಿಗೆ ಹೋಗಿದ್ದಾನೆ ಅಂತ. ಅನೇಕ ಜನ ಭಕ್ತರು ಇದನ್ನೇ ಹೇಳ್ತಾರೆ. ಅಂದ್ರೆ ನಿಮ್ಗೆ ಯಾವ ಮುಕ್ತಿ ಬೇಕು, ಸಾಯುಜ್ಯ ಬೇಕಾ? 5 ರೀತಿಯ ಮುಕ್ತಿಗಳು ಯಾವ್ದೆಲ್ಲ ತಿಳ್ಕೊಂಡಿದ್ದೀರಾ? ಹರೇ ಕೃಷ್ಣ. ಮೋಕ್ಷ. ಸಾಯುಜ್ಯ, ಹಾ. ಸಾಯುಜ್ಯ, ಸಾರೋಗ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಷ್ಟಿ. ಸಾಷ್ಟ್. ಓಕೆ. ಸಾಯುಜ್ಯ ಅನ್ನುವಂಥದ್ದು ಭಗವಂತನಲ್ಲಿ ಲೀನ ಆಗುವಂಥದ್ದು. ಸಾಮೀಪ್ಯ ಅಂದ್ರೆ ಭಗವಂತನ ಸನಿಹ ಇರುವಂಥದ್ದು. ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ಇರುವಂಥದ್ದು. ಮತ್ತೆ ಸಾರೂಪ್ಯ ಅಂದ್ರೆ ಭಗವಂತನ ರೂಪವನ್ನೇ ಪಡೆಯುವಂಥದ್ದು. ಸಾಷ್ಟಿ ಅಂದ್ರೆ ಭಗವಂತನಿಗಿರುವಷ್ಟೇ ಐಶ್ವರ್ಯವನ್ನು ಪಡೆಯುವಂಥದ್ದು. ಆದ್ರೆ ನಿಜವಾದ ಭಕ್ತರು ಯಾರಿದ್ದಾರೆ, ಶುದ್ಧ ಭಕ್ತರು, ಅವ್ರಿಗೆ ಇದು ಯಾವ್ದು ಬೇಡ ಅಂತ ಹೇಳ್ತಾರೆ. ಯಾವುದೇ ಮೋಕ್ಷ ನನಗೆ ಬೇಡ, ನನಗೆ ಭಗವಂತನ ಧಾಮಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಭಗವಂತನ ಸೇವೆ ಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಈ ನರಕಕ್ಕೆ ಕಳಿಸಿದ್ರು ಪರವಾಗಿಲ್ಲ, ನಾನು ಭಗವಂತನ ಭಕ್ತಿ ಕಾರ್ಯ ಸಿಕ್ಕಿದ್ರೆ ಸಾಕು, ನಾನು ಸದಾ ಭಗವಂತನ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ಸಾಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸೇವೆಯನ್ನೇ ಅವರು ಅವರ ಮುಕ್ತ ಸ್ಥಿತಿ ಅಂತ ತಿಳ್ಕೊತಾರೆ. ಅದೇ ನಿಜವಾದ ಮುಕ್ತಿ ಅಂತ ಅವರು ಅಂತಾರೆ. ಅಂದ್ರೆ ಸೇವೆ ಮಾಡುವಾಗ ಅವ್ರಿಗೆ ಸಿಗ್ತಾ ಇರುವಂತ ಆನಂದ ಅನ್ನುವಂಥದ್ದನ್ನ ಅವರು ಆಗ್ಲೇ ಸವಿದಿರ್ತಾರೆ. ಆ ನಿಜವಾದ ಒಂದು ಆನಂದದ ನೆಲೆಗೆ ಅವರು ಹೋಗಿರ್ತಾರೆ. ಈ ಮುಕ್ತ ಸ್ಥಿತಿಗೆ ಬ್ರಹ್ಮಭೂತ ಅಥವಾ ಪರಮಸತ್ಯದೊಂದಿಗೆ ಒಂದಾಗುವುದು ಎಂದು ಹೆಸರು. ಅಂದ್ರೆ ಸಾಯುಜ್ಯ ಮೋಕ್ಷದಲ್ಲಿ ಇರುವಂತವರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು, ಅವರು ಭಗವಂತನ ಜೊತೆ ಒಂದಾಗಬೇಕು ಅಂತ ಬಯಸ್ತಾರೆ. ಆದ್ರೆ ಭಕ್ತರು ಏನ್ ಮಾಡ್ತಾರೆ, ಭಕ್ತಿ ಕಾರ್ಯಗಳನ್ನ ಮಾಡುವುದರಿಂದಲೇ ಅವರು ಆ ಆನಂದವನ್ನು ಪಡೀತಾರೆ. ಪರಮಸತ್ಯದೊಂದಿಗೆ ಏಕತ್ವವನ್ನು ಸಾಧಿಸದೆ ಮನುಷ್ಯನು ಅವನ ಸೇವೆಯನ್ನು ಮಾಡಲಾರ. ಪರಿಪೂರ್ಣ ಪರಿಕಲ್ಪನೆಯಲ್ಲಿ ಸೇವೆಯನ್ನು ಸ್ವೀಕರಿಸುವವನಿಗೂ ಸೇವೆಯನ್ನು ಮಾಡುವವನಿಗೂ ವ್ಯತ್ಯಾಸವಿಲ್ಲ. ಆದರೆ ಇನ್ನೂ ಉನ್ನತ ಆಧ್ಯಾತ್ಮಿಕ ಅರ್ಥದಲ್ಲಿ ವ್ಯತ್ಯಾಸ ಉಂಟು. ಅಂದ್ರೆ ಈ ಒಂದು ಬ್ರಹ್ಮಭೂತ ಸ್ಥಿತಿ ನಿರಾಕರವಾದಿಗಳು ಅವ್ರು ಏನ್ ಮಾಡ್ತಾರೆ, ಅದ್ವೈತ ಸಿದ್ಧಾಂತಿಗಳು, ಅಂದ್ರೆ ನಾನು ಭಗವಂತ ಒಂದು ಅಂತ, ನಾನು ದೇವರಾಗ್ಬೇಕು ಅಂತ ಯೋಚನೆ ಮಾಡುವಂಥದ್ದು. ಅಂದ್ರೆ ಅಲ್ಲಿ ಸೇವೆ ಮಾಡುವವನು ಮಾಡಿಸ್ಕೊಳ್ಳುವವನು ಇಬ್ರು ಒಂದೇ ಅಂತ ಹೇಳುವಂಥದ್ದು. ಆದ್ರೆ ನಮ್ಮದು ಅದ್ವೈತ ಸಿದ್ಧಾಂತನ? ಹರೇ ಕೃಷ್ಣ. ನಮ್ಮದು ಯಾವ ಸಿದ್ಧಾಂತ? ಅದ್ವೈತ ಅದ್ವೈತ ಮಾತಾಜಿ. ಬ್ರಹ್ಮ ಗೌಡಿಯ ಅದ್ವೈತ ಸಿದ್ಧಾಂತ ಮಾತಾಜಿ, ಅದ್ವೈತ ಸಿದ್ಧಾಂತನೇ. ಅದ್ವೈತ ಸಿದ್ಧಾಂತ ಮಾತಾಜಿ. ನಮ್ಮದು ಅಚಿಂತ್ಯ ಅಚಿಂತ್ಯ ಭೇದ ಭೇದ ಅಭೇದ ಸಿದ್ಧಾಂತ. ಅಚಿಂತ್ಯ ಭೇದ ಭೇದ ತತ್ವ. ನಮ್ಮದು ಅಚಿಂತ್ಯ ಭೇದ ಅಭೇದ ತತ್ವ. ಅಂದ್ರೆ ಅಲ್ಲಿ
ಎರಡು ಒಂದು ಕೂಡ ಆಗತ್ತೆ, ಎರಡು ಬೇರೆನೂ ಕೂಡ ಆಗತ್ತೆ. ಅದನ್ನ ಹೇಗೆ ಹೇಳ್ತಾರೆ ಅಂದ್ರೆ ಆತ್ಮ ಪರಮಾತ್ಮನ ಅಂಶ, ಆದ್ರೆ ಗಾತ್ರದಲ್ಲಿ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ. ಹಾಗೆ ಅದ್ರ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಹಾಗೆ ನಮ್ಮದು ಅಚಿಂತ್ಯ ಭೇದ ಅಭೇದ ತತ್ವ ಅಂದ್ರೆ ಅದು ನಮ್ಮ ಊಹೆಗೆ ನಿಲುಕದಂಥದ್ದು ಅಂತ ಹೇಳುವಂಥದ್ದು. ಅಂದ್ರೆ ನಾವು ಭಗವಂತನಲ್ಲಿ ಲೀನ ಆಗ್ಬೇಕು, ಐಕ್ಯ ಆಗ್ಬೇಕು ಅಂತ ಬಯಸುವವರಲ್ಲ. ನಾವು ಭಗವಂತ ಆಗ್ಬೇಕು ಅಂತ ಬಯಸುವವರಲ್ಲ. ನಮಗೆ ಇಲ್ಲಿ ಭಕ್ತಿಯ ಸೇವೆ ಮಾಡೋದಕ್ಕೆ ಅವಕಾಶ ಬೇಕು ಅಂತ ಬಯಸುವವರು. ಆಗ ವ್ಯಕ್ತಿ ಮತ್ತೆ ಅಂದ್ರೆ ಭಗವಂತ ಸೇವೆ ಮಾಡಿಸ್ಕೊಳ್ಳುವಂತವ್ರು, ಸೇವೆ ಮಾಡುವವನು ಇಬ್ರು ಕೂಡ ಬೇರೆ ಬೇರೆ ಆಗಿರ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 55. ಭಕ್ತ್ಯಾ ಮಾಮ ಬಿಜಾನಾತಿ ಯಾವಾನ್ ಯಚ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ಭಕ್ತಿ ಕಾರ್ಯದಲ್ಲಿ ತೊಡಗಿರ್ತಾರೆ, ಭಕ್ತಿ ಕಾರ್ಯದಲ್ಲಿ ತೊಡಗಿದಂತಹ ವ್ಯಕ್ತಿಗೆ ಮಾತ್ರ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ಈಗ ನಾವು ಹರೇ ಕೃಷ್ಣ ಜಪ ಮಂತ್ರವನ್ನ ಪಠಿಸ್ತೀವಿ, 4 ನಿಯಂತ್ರಕ ತತ್ವಗಳನ್ನು ಕೂಡ ಪಾಲನೆ ಮಾಡ್ತೀವಿ. ಆದ್ರೆ ಯಾರಿಗೆ ಭಗವಂತನನ್ನ ತಿಳಿಯೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಯಾರಿಗೆ ಅದರಲ್ಲಿ ರುಚಿ ಸಿಗತ್ತೆ ಅಥವಾ ಯಾರು ಅದನ್ನ ತಿಳ್ಕೊಳ್ಳಿಕ್ಕೆ ಆ ಜ್ಞಾನ ಸಿಗುತ್ತೆ ಅಂತಂದ್ರೆ, ಯಾರು ಭಗವಂತನ ಭಕ್ತಿ ಕಾರ್ಯ ಮಾಡ್ತಾರೆ ಅಂತವರಿಗೆ ಮಾತ್ರ ಭಗವಂತ ಅವರ ಹೃದಯದಲ್ಲಿ ಚೈತ್ಯ ಗುರುವಾಗಿ ಅವ್ರಿಗೆ ಎಲ್ಲವನ್ನ ತಿಳಿಸ್ಕೊಡ್ತಾನೆ. ಇಂತಹ ಭಕ್ತಿಯಿಂದ ಮನುಷ್ಯ ತನ್ನ ಪೂರ್ಣ ಪ್ರಜ್ಞೆಯನ್ನ ಪಡೆದಾಗ ಅವನಿಗೆ ಯಾವಾಗ ಅವನಿಗೆ ಪರಿಪೂರ್ಣವಾಗಿ ಎಲ್ಲವೂ ತಿಳಿಯುತ್ತೆ, ಎಲ್ಲಾ ರಹಸ್ಯಗಳು ತಿಳಿಯುತ್ತೆ, ಅಂತವನು ಮಾತ್ರ ಭಗವಂತನ ಧಾಮಕ್ಕೆ ಪ್ರವೇಶವನ್ನು ಪಡಿತಾನೆ. ಇದಕ್ಕೆ ಒಂದು ಶ್ಲೋಕ 4ನೇ ಅಧ್ಯಾಯದಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ಯಾರು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಯೋಗ್ಯರು ಅಂತ. ಹರೇ ಕೃಷ್ಣ. ನೆನಪಿದೆ? ಜನ್ಮ ಕರ್ಮ ಹಾ, ಜನ್ಮ ನಾಲ್ಕನೇ ಭಗವಂತನ ಅಧ್ಯಾಯದಲ್ಲಿ ಜನ್ಮ 9ನೇ ಕರ್ಮ ಶ್ಲೋಕ ಎಲ್ಲ ಅವನ. ಹಾ ಮಾತಾಜಿ. ಅಂದ್ರೆ ಯಾರು ಭಗವಂತನ ನಾಮರೂಪ ಗುಣಲೀಲೆಗಳು ಎಲ್ಲವನ್ನು ಪರಿಪೂರ್ಣವಾಗಿ ತಿಳ್ಕೊಂಡಿದ್ದಾರೆ, ಅವನನ್ನ ತಿಳಿಯುವಂತದ್ದು ಅಷ್ಟು ಸುಲಭ ಅಲ್ಲ. ಈಗಾಗಲೇ ನಾವು ನೋಡಿದ್ವಿ, ನಿರಾಕಾರವಾದಿಗಳಾಗ್ತಾರೆ. ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಪಡೆಯೋಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಮೊದಲ ಹಂತದಲ್ಲಿ ಅವನು ನಿರಾಕಾರವಾದಿ ಆಗ್ತಾನೆ. ಅದನ್ನು ಮೀರಿ ಸಾಕಾರವಾದಿಯಾಗಿ ಭಗವಂತನ ನಾಮರೂಪ ಗುಣಗಳನ್ನ ಪರಿಪೂರ್ಣವಾಗಿ ತಿಳಿಬೇಕು ಅಂತಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಮಾತ್ರ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಯಾರು ಭಕ್ತಿ ಸೇವೆನ ಮಾಡ್ತಾನೆ ಅವನಿಗೆ ಮಾತ್ರ ಅವನು ತನ್ನನ್ನ ತಾನು ಕೊಟ್ಕೋತಾನೆ, ತನ್ನೆಲ್ಲ ರಹಸ್ಯಗಳನ್ನು ಅವನು ತಿಳಿಸ್ಕೊಡ್ತಾನೆ. ಭಕ್ತಿ ಸೇವೆ ಹಂಗಂದ್ರೆ ಏನು? ಹರೇ ಕೃಷ್ಣ. ನಮ್ಮ ಪ್ರಜ್ಞೆಯನ್ನ ಅಲೌಕಿಕ ಪ್ರಜ್ಞೆಯಲ್ಲಿ ಒಂದುಗೂಡಿಸುವುದು, ಅಂದ್ರೆ ಅಲೌಕಿಕ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ಒಂದುಗೂಡಿಸುವುದು, ಅಂದ್ರೆ ತತ್ಪರರಾಗುವುದು ಮಾತಾಜಿ. ಅಂದ್ರೆ ನಮ್ಮೆಲ್ಲ ಇಂದ್ರಿಯವನ್ನ ಅದಕ್ಕಾಗಿ ಉಪಯೋಗ ಮಾಡುವಂತಹದ್ದು ಭಕ್ತಿ. ನಮಗಲ್ಲದೆ ಪರಮಾತ್ಮನಿಗಾಗಂತೆ ಉಪಯೋಗ ಮಾಡುವಂತದ್ದು. ನಾ ಆಗ್ಲೇ ಹೇಳಿದಾಗೆ ಭಕ್ತಿ ಅಂದ್ರೆ ಪ್ರೀತಿಯಿಂದ ಭಗವಂತನಿಗೆ ನಾವು ಇವಾಗ ಅವನ ಸೇವೆಯಲ್ಲಿ ತೊಡಗ್ತೀವಿ. ಸೇವೆ ಅಂತಂದ್ರೆ ಹೇಗೆ ಮಾಡುವುದು? ಸೇವೆ ಅಂತಂದ್ರೆ ಅವನು ಈಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನ್ ಇದನ್ನ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ. ಅರ್ಜುನ ಮಾಡ್ತಾ ಇದ್ದಾನೆ. ನಮಗೆ ಭಗವಂತ ಹೇಳೋದಕ್ಕೆ ಅವ್ನು ನಮ್ಮ ಎದುರುಗಡೆ ಇಲ್ಲ, ಮತ್ತೆ ಹೇಗೆ ನಮಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಗೆ ಗೊತ್ತಾಗತ್ತೆ? ನಿಮ್ಮಂತ ಗುರುವಿನಿಂದ ಮಾತಾಜಿ. ಮಾತಾಜಿ ದೊಡ್ಡ ಮಾತು ಹೇಳ್ತೀರಾ? ನಾನಲ್ಲ ಮಾತಾಜಿ, ನಿಮ್ಮಂತ ಗುರುವಿನಿಂದ ಮಾತಾಜಿ ಪ್ರಾರಂಭದಿಂದ ನೋಡ್ತಾ ಇದ್ದೇನೆ ಮಾತಾಜಿ. ಶಾಸ್ತ್ರದಿಂದ ಗೊತ್ತಾಗತ್ತೆ. ಅಂದ್ರೆ ಭಗವದ್ಗೀತೆ ಪುಸ್ತಕದ ಮೂಲಕ, ಶಾಸ್ತ್ರದ ಮೂಲಕನೇ ಭಗವಂತ. ಅದನ್ನ ನಾವು ನೋಡಿದ್ವಿ. ಒಂದು ಶ್ಲೋಕ ಯಾರಿಗೆ ನೆನಪಿದೆ ಹೇಳ್ತೀರಾ? ಅರ್ಜುನ ಶಾಸ್ತ್ರನೂ ನಿಮ್ಮಿಂದಾನೇ ಗೊತ್ತಾಗತ್ತಲ್ಲ ಮಾತಾಜಿ, ಶಾಸ್ತ್ರನೂ ನಿಮ್ಮಿಂದಾನೇ ಗೊತ್ತಾಗತ್ತೆ. ಇದು ಅಂದ್ರೆ ಅದು ಓದೋದ್ರಿಂದ ನಮ್ಗೆ ಅರ್ಥ ಆಗುದಿಲ್ಲ ಮಾತಾಜಿ, ಗುರುವಿನಿಂದ ಮಾತ್ರ ಅರ್ಥ ಆಗತ್ತೆ, ನಿಮ್ಮಂತವರಿಂದಾನೇ ಅರ್ಥ ಆಗತ್ತೆ. ಅಂದ್ರೆ ಮಾತಾಜಿ ನಮ್ಗೆ ಸ್ವಲ್ಪ ಶಾಸ್ತ್ರ ಇರತ್ತೆ, ಕುತ್ಕೊಂಡಿರತ್ತೆ ಅಲ್ಲ, ಶಾಸ್ತ್ರ ಇರತ್ತೆ, ಅಲ್ಲಿ ಕುತ್ಕೊಂಡಿರತ್ತೆ. ಅದು ನಿಮ್ಮಂತ ಗುರುವಿನಿಂದ ಅಂದ್ರೆ ಸರಿಯಾಗಿ ನಮ್ಗೆ ಅರ್ಥ ಆಗುವುದು ನಿಮ್ಮಂತ ಗುರುವಿನಿಂದ ಮಾತಾಜಿ. ಇದು
ಅಂದ್ರೆ ಮಾತಾಜಿ ಪ್ರಭುಪಾದರಿಂದ ಗೊತ್ತಾಗ್ತಾ ಇದೆ, ನಾವು ಕೂಡ ಏನು ಹೌದು, ಹೇಳಕ್ಕಾಗಲ್ಲ ಅವರ ಪ್ರಭುಪಾದರು ಈಗ ಭಾವಾರ್ಥದಿಂದ. ಪ್ರತಿನಿಧಿ ಅಂತ ಭಗವಂತನು ಕಳಿಸಿದ ಪ್ರತಿನಿಧಿ ಅಂದ್ರೆ ನಮಗೆ ನೀವು ಆ ಭಗವಂತನ ಕಳಿಸಿದ ಪ್ರತಿನಿಧಿ ಮಾತಾಜಿ. ಗುರುಗಳಲ್ಲಿ ಯಾರ್ಯಾರು ಸಿಗ್ತಾರೋ ಅವರೆಲ್ಲ ಅವರ ಪ್ರತಿನಿಧಿ. ಆ ಮುಖಾಂತರ ನಾವು ಅವರ ಸೇವೆಯನ್ನ ಮಾಡುವುದರಿಂದ, ಅವರು ಹೇಳುವುದನ್ನ ಕೇಳುವುದರಿಂದ ನಾವು ಅದನ್ನ ಅಂದ್ರೆ ಜೀವನದಲ್ಲಿ ಅಳವಡಿಸಿಕೊಳ್ಬಹುದಲ್ಲ ಮಾತಾಜಿ. ಅಂದ್ರೆ ಈಗ ನಿಮ್ಮಿಂದ ನಾವು ಅದನ್ನ ಮುಂದುವರಿಸಬಹುದು, ಭಕ್ತಿ ಮಾರ್ಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಬಹುದು ಮಾತಾಜಿ. ಮುಂದೆ ಅದನ್ನೇ ಹೇಳ್ತಾರೆ ನಮ್ಮಷ್ಟಕ್ಕೆ ಮಾತಾಜಿ. ನಾವು ಭಗವದ್ಗೀತೆ ಪುಸ್ತಕವನ್ನು ಓದ್ಕೊಂಡೆ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಂತ ಗುರುವಿನಿಂದ ಸಾಧ್ಯ ಆಗತ್ತೆ. ಅಂದ್ರೆ ನೀವು ಮಾಡುವ ಸೇವೆಯಿಂದ ಬೆಳಗಿನಿಂದ ಸಂಜೆ ತನಕ ನೀವು ಸೇವೆ ಮಾಡ್ತಾ ಇರ್ತೀರಾ ಅಲ್ವಾ? ಅದನ್ನ ಅಂದ್ರೆ ನೋಡ್ಕೊಂಡು ಅದನ್ನ ಕೇಳ್ಕೊಂಡು ಅದು ನಮ್ಗೆ ಸಾಧ್ಯ ಆಗತ್ತೆ. ಇಲ್ಲಿ ಮುಂದೆ ಅದನ್ನೇ ಹೇಳ್ತಾನೆ ಕೃಷ್ಣ. ಈಗ ಏನೋ ನಾವೇನೆ ತುಂಬಾ ತಿಳಿದವ್ರಲ್ಲ ಮಾತಾಜಿ, ಸ್ವಲ್ಪ ಏನೋ ನಾವ್ ತಿಳ್ಕೊಂಡಿರೋದಷ್ಟನ್ನ ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಹೇಳ್ತಾನೆ. ಇನ್ನೊಬ್ರಿಗೆ ನಾವು ಹೇಳೋ ಪ್ರಯತ್ನ ಮಾಡ್ಬೇಕು ಅಂತ. ನಾವ್ ಯಾವಾಗ ಅದಕ್ಕೆ ಅರ್ಹರಾಗ್ತೀವಿ ಅಥವಾ ಅದನ್ನ ಹೇಳೋದಕ್ಕೆ ನಾವು ಆ, ಎಲ್ಲ ಭಗವಂತ ಆ ಅವಕಾಶಗಳನ್ನ ಕೊಡ್ತಾನೆ ಅಂತ ಹೇಳ್ತಾನೆ. ಯಾರಿಗೆ ಆ ಆ ಜ್ಞಾನ ಸ್ವಲ್ಪ ಮಟ್ಟಿಗೆ ತಿಳಿಯಿತು ಅದನ್ನ ಇನ್ನೊಬ್ಬರಿಗೆ ಕೊಡೋದಕ್ಕೆ ಅವನು ಭಗವಂತ ಅದರ ಒಂದು ದೀಪದಿಂದ ಇನ್ನೊಂದು ದೀಪವನ್ನ ಹಚ್ಚೋ ಹಾಗೆ ಆ ಜ್ಞಾನವನ್ನ ಇನ್ನೊಬ್ಬರಿಗೆ ಕೊಡೋ ಆ ಆ ಒಂದು ಅದೇ ಒಂದು ಆ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಅಂತ. ಹಾಗೆ ಮಾಡಿದಾಗ ಅದನ್ನ ನಾವು ಅದರ ಲಾಭ ಪಡಿಬೇಕು ಅಂತ. ಅಂದ್ರೆ ಇಲ್ಲಿ ನಿಮ್ಗೆ ನಾ ಹೇಳ್ತಾ ಇರೋದ್ರಿಂದ ನಿಮ್ಗೆ ಇದರಿಂದ ಲಾಭ ಆಗ್ತಿರುವಂತದ್ದು ನನ್ಗೆ ಅದು ನಿಮ್ಮ ಒಂದು ಇದು ಅನುಭವ. ಆದ್ರೆ ನನಗೆ ತುಂಬಾ ಲಾಭ ಆಗ್ತಾ ಇರುತ್ತೆ ಮಾತಾಜಿ. ಏನಂದ್ರೆ ಇದು ತುಂಬಾ ಸತ್ಯವಾದ ಮಾತು. ಕಲಿಯುಗದ ಜನ ಮಂದ ಬುದ್ಧಿ ಮಂದ ಸುಮಂದ ಮತಿಗಳು. ಅಂದ್ರೆ ಜ್ಞಾನ ಅವ್ರದ್ದು ಕಡಿಮೆ, ಮತ್ತೆ ಅವರು ನೆನಪಿನ ಶಕ್ತಿ ಅವ್ರಿಗೆ ಇರೋದಿಲ್ಲ, ಯಾರಿಗೂ ಇರೋದಿಲ್ಲ, ನನಗೂ ಇರೋದಿಲ್ಲ. ಯಾವಾಗ ನಾನು ಇನ್ನೊಬ್ಬರಿಗೆ ಮತ್ತೆ ಹೇಳ್ತೀನಿ, ಮತ್ತೆ ಅದು ಏನಾಗುತ್ತೆ, ನನಗೆ ಪುನರಾವರ್ತನೆ ಆಗುತ್ತೆ. ಮತ್ತೆ ನನಗೆ ಎಲ್ಲೋ ಒಂದ್ ಕಡೆ ನಾವು ಮರೆತಾಗ ನಾವೇನ್ ಮಾಡ್ತೀವಿ, ಆ ಮತ್ತೆ ಆ ಒಂದು ಭೌತಿಕ ವಿಚಾರಗಳಿಗೆ ಜಾರ್ ಬಿಡ್ತೀವಿ. ಆ ರೀತಿ ಆಗದೆ ಇರೋಂಗೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಅಂದ್ರೆ ಅದನ್ನ ನಾವು ಹೇಳಿದಾಗ, ಓ ಇದು ನೀನ್ ಹೇಳ್ತಾ ಇದೀಯ, ನೀನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇರುತ್ತೆ ಮನ್ಸು. ನೀನ್ ಮಾಡ್ದ ಇವತ್ತು ಅಂತ ಕೇಳ್ತಾ ಇರುತ್ತೆ. ಹಾಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ. ಹಾಗೆ ನಾವು ಗುರು ಆಗೋದಿಲ್ಲ, ಅಂದ್ರೆ ನಾವು ಜಸ್ಟ್ ಪೋಸ್ಟ್ ಮ್ಯಾನ್ ಕೆಲಸ. ಅದು ನಿಜ, ಅದು ಪೋಸ್ಟ್ ಮ್ಯಾನ್ ಕೆಲಸ. ಅಂದ್ರೆ ಅವರು ನಮ್ಗೆ ಈಗ ನಾವು ಮಂತ್ರ ಹೇಳ್ತೀವಿ ಕ್ಲಾಸ್ ಶುರು ಮಾಡಕ್ ಮುಂಚೆ, ಓಂ ಅಜ್ಞಾನತಿ ವಿರಾಧಸ್ಯ ಅಂತ ಗುರುಗಳನ್ನೆಲ್ಲಾನು ಕೇಳ್ಕೊತೀವಿ. ಏನಂತ ಕೇಳ್ಕೊತೀವಿ, ನನ್ಗೆ ಯೋಗ್ಯತೆ ಇಲ್ಲ. ಸತ್ಯವಾದ ಮಾತು, ನಮಗೆ ನಿಜವಾಗ್ಲೂ ಯಾವ್ದೂ ಯೋಗ್ಯತೆ ಇಲ್ಲ. ಆ ಒಂದು ಪ್ರಭುಪಾದರ ಒಂದು ಕೃಪೆ ಕರುಣೆಯಿಂದ ಮಾತ್ರ, ಅವ್ರು ಕೊಟ್ಟಿರುವ ಭಾವಾರ್ಥ ಅನುವಾದಗಳಿಂದ ಮಾತ್ರ ನಾವೇನಾದ್ರೂ ಹೇಳೋದಕ್ಕೆ ಸಾಧ್ಯ. ಅದು ಹೇಳೋದಕ್ಕೂ ಕೂಡ ನಮ್ ಬಾಯಿ ನಾಲಿಗೆ ಅಥವಾ ನಮ್ಮ ಒಂದು ಬುದ್ಧಿಶಕ್ತಿ ಅದು ನಮ್ಮದಾಗಿದ್ರೆ ನೀವು ಏನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದು ಅವ್ರದಾಗಿರ್ಬೇಕು. ಅದನ್ನೇ ಕೇಳ್ತೀವಿ. ಅಂದ್ರೆ ಇಲ್ಲಿ ಕೂತ್ಕೊಳ್ಳುವಾಗ ಹೇಳಕ್ಕೆ ಮುಂಚೆ ಆ ನಾವು ನೋಡ್ತೀವಿ, ಆ ದೇವಸ್ಥಾನಗಳಲ್ಲಿ ಭಾಗವತ ಪ್ರವಚನ ಮಾಡುವಾಗ ವ್ಯಾಸಪೀಠದಲ್ಲಿ ಕೂತ್ಕೊಂಡವರು ಏನ್ ಮಾಡ್ತಾರೆ, ಅವರು ಭಗವಂತನಿಗೆ ಅರ್ಪಿಸಿದ ಆಹಾರವನ್ನು ಅವ್ರಿಗೆ ಕೊಡ್ತಾರೆ. ಯಾಕೆ ಅಂತಂದ್ರೆ ಅದನ್ನ ಅಗ್ರಾಣಿಸಿದಾಗ ಅಲ್ಲಿ ಭಗವಂತನ ಆಶೀರ್ವಾದ ಅವ್ರಿಗೆ ಬೇಕು. ಅಂದ್ರೆ ಭಗವಂತ ನೀನು ನನಗೆ ಈ ಒಂದು ಜ್ಞಾನವನ್ನ, ಈ ಒಂದು ಆಧ್ಯಾತ್ಮಿಕ ವಿಚಾರವನ್ನ ತಿಳಿಸೋದಕ್ಕೆ ಮೂಕಂ ಕರೋತಿ ವಾಚಾಳಿ ಅಂತ ಹೇಳ್ತಾರೆ. ಅಂದ್ರೆ ನಾನು ನನ್ನನ್ನ ಮಾತು ಬರೆಸು ನನ್ನ ಬಾಯಿಂದ ಅಂತ. ಹಾಗೆ ಇಲ್ಲಿ ಯಾರೋ ಗುರು ಅಂದ್ರೆ ನಾವೆಲ್ಲ ನಿಜವಾಗ್ಲೂ ನಾನಂತೂ ಗುರು ಅಲ್ಲ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅದನ್ನ ರಿಪೀಟ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಆ ರಿಪೀಟ್ ಮಾಡೋವಾಗ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇರುತ್ತೆ, ನಾನಾಗಿ ಇದನ್ನ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಗುರು ಬಂದು ಮಾತಾಡ್ತಾ ಇದ್ದಾರೆ, ಆ ಪ್ರಭುಪಾದ್ರು ಮಾತಾಡ್ತಾ ಇದ್ದಾರೆ, ಭಗವಂತ ಮಾತಾಡ್ತಾ ಇದ್ದಾನೆ. ಅಷ್ಟು ಶಕ್ತಿ ನನ್ನಲ್ಲಿ ಇಲ್ವೇ ಇಲ್ಲ ಅನ್ನುವಂಥದ್ದು ಅನುಭವಕ್ಕೂ ಕೂಡ ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ಭಕ್ತಿ ಶಾಸ್ತ್ರಿ ಮಾಡೋ ಉದ್ದೇಶ ಅಷ್ಟೇ, ಎಲ್ಲರೂ ಗುರುಗಳಾಗ್ಬೇಕು. ಅಂದ್ರೆ ನೀವು ಹೇಳಿದಾಗೆ ನನ್ನನ್ನ ಗುರು ಅಂದ್ರೆ ನೀವು ಗುರು ಆಗ್ಬೇಕು. ಆ ರೀತಿ ಗುರು ಆಗ್ಬೇಕು ಅಂತಂದ್ರೆ ನೀವು ಪ್ರಚಾರ ಮಾಡ್ಬೇಕು. ಪ್ರಚಾರದ ಅವಕಾಶ ಭಗವಂತ ತುಂಬಾ ಸತಿ ಕೊಡ್ತಾನೆ. ಕೊಟ್ಟಾಗ ಅದನ್ನ ಏನಂತ ಹೇಳ್ತಾರೆ, ಗ್ರ್ಯಾಪ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ಕೈ ಬಿಡಬೇಡಿ, ಅದನ್ನ ಕೂಡಲೇ ಸ್ವೀಕಾರ ಮಾಡಿ ಅಂತ. ಸ್ವೀಕಾರ ಮಾಡಿ ಮತ್ತೆ ಇನ್ನೊಬ್ಬರಿಗೆ ಹೇಳೋ ಪ್ರಯತ್ನ ಮಾಡ್ತಾ ಇರಿ. ಮಾಡೋದ್ರಿಂದ ಅವರಿಗೆ ನೀವು ಕೊಡೋ ಲಾಭಕ್ಕಿಂತ ನಿಮ್ಗೆ ನೀವು ಮಾಡ್ಕೊಳ್ಳೋ ಲಾಭ ಹೆಚ್ಚಿರುತ್ತೆ. ಸೊ ಇಲ್ಲಿ ನಾನೇನ್ ಹೇಳ್ತಾ ಇದ್ದೆ, ನಾವು ಭಕ್ತಿ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ. ಭಕ್ತಿ ಸೇವೆ ಅಂದ್ರೆ ಏನು ಅಂತ. ಭಕ್ತಿ ಸೇವೆ ಅಂದ್ರೆ ಏನು ಅಂತಂದ್ರೆ, ನೇರವಾಗಿ ಕೃಷ್ಣ ನಮ್ಗೆ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಶಾಸ್ತ್ರದ ಮೂಲಕ ತಿಳಿಸ್ಕೊಡ್ತಾನೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಅಲ್ಲಿ ನಮ್ಗೆ ಗುರುಗಳು ಬರ್ತಾರೆ. ಅಂದ್ರೆ ಶಿಕ್ಷಾ ಗುರುಗಳು ಬರ್ತಾರೆ, ದೀಕ್ಷಾ ಗುರುಗಳು ಬರ್ತಾರೆ. ಈ ಗುರುಗಳ ಮೂಲಕ ಅವರು ಏನು ಒಂದು ನಿಮಿಷ ಸೇವೆಗಳನ್ನ ನಮ್ಗೆ ಮಾತಾಜಿ. ಕೊಡ್ತಾರೆ. ಹಾ ಮಾತಾಜಿ. ಮಾತಾಜಿ, ಒಂದೇ ಒಂದು ಡೌಟ್ ಇದೆ, ಕೇಳಲಾ? ಹಾ ಮಾತಾಜಿ. ಪ್ರಭುಪಾದ್ರ ಬಗ್ಗೆ ಪರವಾಗಿಲ್ಲ ಮಾತಾಜಿ? ಹಾ ಮಾತಾಜಿ. ಅಂದ್ರೆ ಮಾತಾಜಿ, ಇವಾಗ ಪ್ರಭುಪಾದ್ರು ಬಂದ್ಬಿಟ್ಟು ಜಗದ್ಗುರು, ಅವರು ಶಕ್ತಾವೇಶ ಅವತಾರ
ಆದ್ರೂನು ನಮ್ಮಂತ ಬದ್ಧಾತ್ಮಗಳು ಎಷ್ಟೋ ಉದ್ಧಾರ ಮಾಡಿದ್ದಾರೆ, ಇನ್ನು ಮಾಡ್ತಾನೆ ಇರ್ತಾರೆ, ಭವಿಷ್ಯದಲ್ಲೂ ಅದ್ ನಡೀತಾನೆ ಇರುತ್ತೆ. ಆದ್ರೆ ಅವ್ರಿಗೆ ಯಾಕೆ ಈ ಒಂದು ಭೌತಿಕದಲ್ಲಿ ಅಷ್ಟೊಂದ್ ಕಷ್ಟಪಟ್ರು, ಪ್ರತಿಯೊಂದು ವಿಚಾರಕ್ಕೂ ಅವ್ರಿಗೆ ವ್ಯಾಪಾರ ಆಗ್ಲಿ ಸಾಂಸಾರಿಕವಾಗ್ಲಿ ಯಾವುದು ಅವ್ರಿಗೆ ತುಂಬಾನೇ ಕಷ್ಟ ಪಟ್ಬಿಟ್ರು. ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಮಾತಾಜಿ. ಅದು ಯಾಕೆ ಅಂತ ನನಗೆ ಸ್ವಲ್ಪ ಗೊಂದಲ ಮಾತಾಜಿ. ಮತ್ತಾಜಿ ಇದೆಲ್ಲ ಯಾವ ರೀತಿ ಇರುತ್ತೆ ಅಂದ್ರೆ ಭಗವಂತನ ಲೀಲೆಗಳು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅದೇ ಅದರಲ್ಲಿ ಅದೇ. ಕಷ್ಟ ನಿಜವಾಗ್ಲೂ ಕಷ್ಟ ಅನ್ಸೋದೇ ಇಲ್ಲ ಅವ್ರಿಗೆ. ಅವರು ಖುಷಿ ಪಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಸೋ ಕಾಲ್ಡ್ ಬಿಸ್ನೆಸ್ ಅಂತ ಹೇಳ್ತಾರೆ. ಹೆಸರಿಗೆ ಒಂದು ಬಿಸ್ನೆಸ್ ಅಂತ ನಾ ಮಾಡ್ತಿದ್ದೆ. ಒಂದು ಫ್ಯಾಮಿಲಿ ಅನ್ನೋದನ್ನ ನಾನು ಬಂಧನದಲ್ಲಿ ಸಿಕ್ಕಿಸ್ಕೊಂಡಿದ್ದೆ. ಭಗವಂತ ಇದೆಲ್ಲವನ್ನ ಬಿಡುಗಡೆ ಮಾಡಿ ನನಗೆ ಇಷ್ಟು ದೊಡ್ಡ ಒಂದು ಭಕ್ತರನ್ನ ಕೊಟ್ಟ ಅಂತ ಹೇಳಿ ಅವ್ರು ಖುಷಿ ಪಡ್ತಾರೆ. ಅಂದ್ರೆ ಇದೆಲ್ಲ ನನ್ಗೆ ಮಾಡ್ದಿರ ಹೋಗಿದ್ರೆ ನಾನು ಆ ಇಸ್ಕಾನ್ ಸಂಸ್ಥೆ ಇರ್ತಾ ಇರ್ಲಿಲ್ಲ. ಈಗ ನಮ್ಗೆಲ್ಲರಿಗೂ ಪ್ರಭುಪಾದರ ಕೃಪೆ ಕೂಡ ಸಿಗ್ತಾ ಇರ್ಲಿಲ್ಲ. ಅವರ ಕೃಪೆ ಸಿಗೋದಕ್ಕೆ ಇದೆಲ್ಲ ಒಂದು ಕಾರಣಗಳು, ನಿಮಿತ್ತಗಳು ಅಂತ. ಅಂದ್ರೆ ಅವರು ಭೌತಿಕವಾಗಿ ಏನೇ ಆಗಿದ್ರು ಕೂಡ ಮಾತಾಜಿ ಅವ್ರಿಗೆ ಅದರಲ್ಲಿ ಆಸಕ್ತಿನೂ ಇರ್ಲಿಲ್ಲ. ಮತ್ತೆ ಅದರಲ್ಲಿ ಆಗಿದ ಲಾಭ ನಷ್ಟಗಳ ಬಗ್ಗೆ ಅವ್ರಿಗೆ ಏನು ಚಿಂತೆ ಇಲ್ಲ. ಅದು ಯಾವ್ದನ್ನು ಕೂಡ ಅವರು ಅದಕ್ಕೆ ಮಹತ್ವನೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಹ್ಮ್ ಯಾಕಂದ್ರೆ ಅವರು ಭಕ್ತಿಯ ಒಂದು ಮನಸ್ಥಿತಿಯಲ್ಲಿ, ಭಕ್ತಿಯ ನೆಲೆಯಲ್ಲಿ ಇರೋ ಕಾರಣ ಲೌಕಿಕವಾಗಿ ಆಗೋದು ಹೋಗೋದು ಅದೆಲ್ಲ ಕೂಡ ಅವ್ರಿಗೆ ಸಾಧಾರಣವಾದ ವಿಷಯಗಳು ಹಾಗೆ ಇರುತ್ತೆ. ಓಕೆ ಓಕೆ ಮಾತಾಜಿ, ಧನ್ಯವಾದ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ಸೊ ಹರೇ ಹೀಗೆ ಕೃಷ್ಣ. ನಮ್ಗೆ ಆ ಭಕ್ತಿ ಸೇವೆ ಮಾಡೋದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ಹಿರಿಯ ಯಾರು ಭಕ್ತಿಯಲ್ಲಿ ಇರುವಂತಹ ವ್ಯಕ್ತಿಗಳು ಯಾರು ಭಕ್ತರಿರ್ತಾರೆ, ಹಿರಿಯ ಭಕ್ತರು, ಅವರ ಮೂಲಕ ಅಥವಾ ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳು, ಅವರ ಆದೇಶಗಳ ಮೂಲಕ ನಮ್ಗೆ ಈ ಸೇವೆಗಳು ಯಾವ್ದು ಮಾಡ್ಬೇಕು ಅನ್ನೋಂಥದ್ದನ್ನ ನಮ್ಗೆ ತಿಳಿಯುತ್ತೆ. ತಿಳಿದಾಗ ನಾವು ಅದನ್ನ ಮಾಡಿದ್ರೆ ಆಗ ಮಾತ್ರ ನಾವು ಭಗವಂತನ ನಿಜವಾದ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇದು ಬರೀ ಏನಂತ ಹೇಳ್ತಾರೆ, ಜ್ಞಾನ ತಿಳ್ಕೊಳ್ಳುವಂಥದ್ದು ಮಾತ್ರ ಅಲ್ಲ. ಇದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ಜ್ಞಾನ ಅದು ವಿಜ್ಞಾನ ಆಗ್ಬೇಕು. ಯಾವಾಗ ನಾವು ವಿಜ್ಞಾನ ಪ್ರಾಕ್ಟಿಕಲ್ ತಗೊಳ್ಳೋದಕ್ಕೆ ಶುರು ಮಾಡ್ತೀವಿ ಆಗ ನಮ್ಗೆ ಥಿಯರಿ ಅರ್ಥ ಆಗ್ಬಿಡುತ್ತೆ. ಆದ್ರೆ ಈಗ ಯಾವ್ದಾದ್ರು ಒಂದು ಥಿಯರಿನ ನಾವು ಈಗ ತಿಳ್ಕೊಂಡು ಓದ್ತಾ ಇದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಬೈ ಹ್ಯಾಟ್ ಮಾಡ್ತೀವಿ. ಅದ್ ಮತ್ತೆ ಮತ್ತೆ ಓದಿ ಓದಿ ನೆನಪಿಸ್ಕೊಳ್ಳೋಕೆ ಕಷ್ಟ ಪಡ್ತೀವಿ. ಆದ್ರೆ ಅದನ್ನ ನಾವು ಕಣ್ಣೆದುರುಗಡೆ ನೋಡಿದಾಗ ಅದನ್ನ ನಾವು ಮತ್ತೆ ಬೈ ಹ್ಯಾಟ್ ಮಾಡಕ್ ಹೋಗಲ್ಲ. ನಾವು ಅದನ್ನ ನೋಡಿ ಅರ್ಥ ಮಾಡ್ಕೊಬಿಟ್ಟಿದೀವಿ ಅಂದ್ರೆ ನಾವು ಓನಾಗಿ ಬರಿತೀವಿ. ಹರೇ ಕೃಷ್ಣ. ಅರ್ಥ ಆಗ್ತಿದೆ ಅಲ್ವಾ? ಲೌಕಿಕವಾಗಿ ಹೇಳ್ತಾ ಇದೀನಿ. ಆಗ್ತಾ ಇದೆ ಮಾತಾಜಿ. ಹೌದು ಹೌದು ಮಾತಾಜಿ, ಅರ್ಥ ಆಗ್ತಿದೆ ಹಾಗೆ ಹಾಗೆ ನಾವು ಯಾವಾಗ ಅದನ್ನ ಅನುಭವ ಮಾಡ್ಕೊಬಿಡ್ತೀವಿ ಆಗ ನಮ್ಗೆ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಗುರು ನಮ್ಗೆ ಏನ್ ತಿಳಿಸ್ತಾ ಇದಾರೆ ಅದು ಸ್ಪಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಆ ಅರ್ಥ ಮಾಡ್ಕೊಂಡಂತಹ ವ್ಯಕ್ತಿ ಅವನ ಒಂದು ಅವನೇನಾಗ್ತಾನೆ, ಅವನ ಧಾಮಕ್ಕೆ ಹೋಗೋದಕ್ಕೆ ಅರ್ಹನಾಗ್ತಾನೆ. ಅವನಿಗೆ ಅಲ್ಲಿಗೆ ಪ್ರವೇಶ ಸಿಗುತ್ತೆ ಅನ್ನೋದನ್ನಾಗಿ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವ ಹಾ ಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪ್ರಾಶಯಃ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮಧ್ವಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆದ್ರೆ ಯಾರು ಭಗವಂತನ ಪರಿಶುದ್ಧ ಭಕ್ತರಿದ್ದಾನೆ ಅವನು ಆದ್ರೆ ಯಾವುದೇ ಕೆಲಸ ಅವನ ಜೀವನದಲ್ಲಿ ಮಾಡ್ತಾ ಇದ್ರು ಅಂದ್ರೆ ಆಗ್ಲೇ ಮಾತಾಜಿ ಕೇಳಿದ ಹಾಗೆ ಪ್ರಭುಪಾದರ ಬದುಕಿನಲ್ಲಿ ಎಷ್ಟೊಂದು ಕಷ್ಟ ನಷ್ಟಗಳು ಬಂತು ಅನ್ನುವಂಥದ್ದು. ಅವ್ನು ಮಾಡ್ತಾ ಇರೋ ವ್ಯಾಪಾರದಲ್ಲಿ ಅವನಿದ್ರು ಕೂಡ ಅವನಿಗೆ ರಕ್ಷಣೆಯನ್ನ ಭಗವಂತ ಕೊಡ್ತಾ ಇರ್ತಾನೆ ಅಂತ. ಅವನು ಏನ್ ಮಾಡ್ತಾನೆ, ತನ್ನ ಭಕ್ತನನ್ನ ಅವನ ಕೃಪೆಯಿಂದ ಅಂದ್ರೆ ಭಗವಂತನ ಒಂದು ಕೃಪಾ ಸಿದ್ಧಿ ಅಂತ ಹೇಳ್ತಾರೆ. ಹಾಗೆ ಅವನ ಕೃಪೆಯಿಂದ ನಿಜವಾಗ್ಲೂ ಆ ಒಂದು ಧಾಮವನ್ನ ನಿವಾಸವನ್ನ ಸೇರೋದಕ್ಕೆ ಅವನು ಅರ್ಹತೆಯನ್ನ ಪಡಿತಾನೆ. ಅದಕ್ಕೆ ಅವನು ಮಾಡ್ಬೇಕಾಗಿರುವಂತದ್ದು ಭಕ್ತಿ ಕಾರ್ಯಗಳು. ಭಕ್ತಿ ಕಾರ್ಯಗಳು ಅಂದ್ರೆ ಭಗವಂತನನ್ನ ಪ್ರೀತಿಪೂರ್ವಕವಾಗಿ ಅವನನ್ನ ಮನಸ್ಸಾರೆ ಸ್ವೀಕಾರ ಮಾಡುವಂಥದ್ದು. ಅಂದ್ರೆ ಅನೇಕ ಜನ ಭಕ್ತರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರಂತೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಆ ಮನೆಯಲ್ಲಿ ನಾವು ಹೇಗೆ ಹೇಳ್ತೀವಿ ಸಾಧಾರಣವಾಗಿ, ನಾನು ನನ್ನ ಗಂಡ ನನ್ನ ಮಗ ಅಂತ ಹೇಳಿ ಮೂವರು ಅಂತ ಹೇಳಿದ್ರೆ ಅವರು ಹಾಗೆ ಹೇಳೋದಿಲ್ಲ ಅಂತ 4 ಜನ ಇದ್ದಾರೆ.
ನನ್ನ ಮನೆಯಲ್ಲಿ ಭಗವಂತ ಇದ್ದಾನೆ, ಈ ಮನೆಗೆ ಆ, ಹೇ ಅಂದ್ರೆ ಈ ಮನೆಯ ಒಡೆಯ ಮತ್ತೆ ಅಥವಾ ಈ ಮನೆಗೆ ದೊಡ್ಡವನು ಯಾರಿದ್ದಾರೆ, ಈ ಮನೆಗೆ ರಕ್ಷಣೆನ ಯಾರು ಕೊಡ್ತಾ ಇದ್ದಾನೆ, ಅವನು ಭಗವಂತ ಅಂತ ಹೇಳಿ 4 ಜನ ಅಂತ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿ ಭಗವಂತನಿಗೆ ಆ ರೀತಿ ಒಂದು ಸ್ಥಾನವನ್ನು ಕೊಡುವಂಥದ್ದು. ಅಂದ್ರೆ ಭಗವಂತ ವ್ಯಕ್ತಿ ಅವನು ನನ್ನ ಜೊತೆಯಲ್ಲಿ ಇದ್ದಾನೆ ಅಂದ್ರೆ ಆ ಪ್ರೀತಿ, ಆ ಒಂದು ಮನಸ್ಥಿತಿ ಇಟ್ಕೊಂಡು ಅವನ ಸೇವೆಗಳಲ್ಲಿ ತೊಡಗ್ತಾ ಇರ್ತಾರೆ. ಆ ಒಂದು ಭಯ ಹೆದರಿಕೆ ಅಂತ ಹೇಳಿ ಭಯ ಭಕ್ತಿ ಅಂತ ಹೇಳ್ತಾರೆ. ಹಾಗೆ ಮನೆಯಲ್ಲಿ ಹಿರಿಯರಿದ್ದಾರೆ ಅನ್ನೋ ಹಾಗೆ ಭಗವಂತ ನನ್ನ ಮನೆಗೆ ಹಿರಿಯ, ಅವನು ಆ ಮನೆಯನ್ನ ಆ ನಡೆಸ್ತಾ ಇದ್ದಾನೆ ಅಂತ ಹೇಳುವಂಥದ್ದು. ಹಾಗೆ ಅಂತಹ ಒಂದು ಮನಸ್ಥಿತಿಯಲ್ಲಿ ಯಾರು ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿರ್ತಾನೆ, ಅವನೇನ್ ಮಾಡ್ತಾನೆ, ಎಲ್ಲ ಎಂಥದೇ ಪರಿಸ್ಥಿತಿಯಲ್ಲಿದ್ರು ಕೂಡ, ಇವಾಗ ನಿಮ್ಮ ಮನೇಲಿ ಏನಾದ್ರೂ ಕಷ್ಟ ನಷ್ಟ ಆದ್ರೆ ಆ ಅದಕ್ಕೆ ಯಾರು ಏನಂತಾರೆ ನೋಡ್ಕೋತಾರೆ. ನಿಮ್ಮ ಮನೇಲಿ ಏನೋ ನಡೆಯುತ್ತೆ, ಯಾವ್ದೋ ಒಂದು ಘಟನೆ ನಡೆಯುತ್ತೆ, ಆದ್ರೆ ಅದನ್ನೆಲ್ಲ ಯಜಮಾನರು ನೋಡ್ಕೋತಾರೆ. ಯಾಕೆ ಯಜಮಾನರು ನೋಡ್ಕೋತಾರೆ? ನಿಮ್ಮನೆಗೆ ಹೆಡ್ ಅವರು. ಹಾಗೆ ನಿಮ್ಮನೆಗೆ ಹೆಡ್ಡು ಭಗವಂತ ಆದ್ರೆ ಅವನ್ ನೋಡ್ಕೋತಾನೆ, ಹೌದಲ್ವಾ? ನಿಮ್ಮನೆಗೆ ಹೆಡ್ ಭಗವಂತ ಆಗ್ಬಿಟ್ಟಿದ್ರೆ ಮತ್ತೆ ಅವನ್ ನೋಡ್ಕೋತಾನೆ, ಅವನ್ ರಕ್ಷಣೆ ಕೊಡ್ತಾನೆ, ಮತ್ತೆ ಅವನು ಆ ಕಷ್ಟ ನಷ್ಟಗಳಿಂದ ನಮ್ಮನ್ನ ಕಾಪಾಡ್ತಾನೆ. ಹೀಗೆ ಭಗವಂತನ ಕೃಪೆ, ಯಾರು ಭಗವಂತನಿಗೆ ಅಂತಹ ಒಂದು ಶರಣಾಗತಿ ಭಾವದಲ್ಲಿ ಇದ್ದಾರೆ ಅಂತವರಿಗೆ ಅವನ ಒಂದು ಕೃಪೆಯನ್ನ ಕೊಡ್ತಾನೆ. ಕೃಪೆಯನ್ನ ಕೊಟ್ಟು ಭಗವಂತ ತನ್ನ ಧಾಮಕ್ಕೆ ಅವರನ್ನ ಕರೆಸ್ಕೋತಾರೆ. ಅಂದ್ರೆ ಈಗ ನಾವು ನೋಡ್ತೀವಿ 8ನೇ ಅಧ್ಯಾಯದಲ್ಲಿ ಬರುತ್ತೆ, ಸಾಯುವ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಗೆ ಇನ್ನೊಂದು ಆ ಜನ್ಮ ಅನ್ನುವಂಥದ್ದು ಸಿಗುತ್ತೆ ಅಂತ. ಹಾಗಾಗಿ ನಾವು ಸಾಯೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಹರೇ ಕೃಷ್ಣ. ಭಗವಂತನ ಸ್ಮರಣೆ ಮಾಡ್ಬೇಕು. ಭಗವಂತನ ಸ್ಮರಣೆ ಮಾಡ್ಬೇಕು ಅಂದ್ರೆ ಏಕಾಕಿ ಒಂದೇ ಸತಿಗೆ ಮಾಡಕ್ಕಾಗತ್ತಾ? ಇಲ್ಲ, ಜೀವನ ಪರ್ಯಂತ ಮಾಡಿದ್ರೆ, ಅಂದ್ರೆ ಈಗ ಸಾಧಾರಣವಾಗಿ ಯಾರಾದ್ರೂ ಸಾಯುವಾಗ ನಾವು ನೋಡ್ತೀವಿ ಏನ್ ಮಾಡ್ತಾರೆ ಅವರು, ಸಾಧಾರಣವಾದ ಜನ ಭಕ್ತರಲ್ದೇ ಇರೋರು ಸಾಯುವಾಗ ಅವ್ರಿಗೆ ಏನು ಮನಸ್ಸಲ್ಲಿ ಓಡ್ತಾ ಇರುತ್ತೆ? ಮನೆಯವರ ಬಗ್ಗೆ ಕೇಳ್ತಾರೆ, ಮಕ್ಕಳ ಬಗ್ಗೆ, ಮೊಮ್ಮಕ್ಕಳು, ಆಸ್ತಿ. ನಾನ್ ಬಿಟ್ಟು ಹೋಗ್ತಾ ಇದ್ದೀನಿ, ಈಗ ಈ ಮಗುಗ್ ಮದ್ವೆ ಆಗಿಲ್ಲ, ಆ ಮಗು ಕೆಲ್ಸ ಆಗಿಲ್ಲ, ಈ ಮಗುದು ಮುಂದೆ ಏನಾಗುತ್ತೋ, ನನ್ನ ಹೆಂಡತಿ ಏನಾಗ್ತಾರೆ, ನನ್ ಗಂಡ ಏನಾಗ್ತಾರೆ, ನಾನಿಲ್ಲ ಅಂದ್ರೆ ಇವರೆಲ್ಲ ಹೇಗ್ ಬದುಕ್ತಾರೆ, ಈ ತರ ಎಲ್ಲ ಯೋಚನೆ ಮಾಡ್ತಾರೆ. ಆದ್ರೆ ಯಾರಿಗೆ ಭಗವಂತನನ್ನ ಪ್ರೀತಿ ಮಾಡಿದ್ದಾರೆ, ಭಗವಂತನಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಮನೆಯಲ್ಲಿ ಭಗವಂತ ದೊಡ್ಡವನು, ನನ್ನ ಮನೆ ದೊಡ್ಡ ಅಂದ್ರೆ ಹಿರಿಯ ಅಂತಂದ್ರೆ ಭಗವಂತ ಇದ್ದಾನೆ ಅಂತ ಅನ್ಕೋತಾರೆ, ಅವ್ರು ಸಾಯುವಾಗ ಏನ್ ಯೋಚನೆ ಮಾಡ್ಬೋದು? ಅಂದ್ರೆ ಭಗವಂತನೇ ಚಿಂತೆ ಮಾಡ್ತಾರ ಮಾತಾಜಿ, ನೀನ್ ನಮ್ಮವ್ರನ್ನೆಲ್ಲ ನೋಡ್ಕೊಳಕ್ ನೀನ್ ಇದೆಯಪ್ಪ, ನಿನ್ನ ಪಾದ ಕರ್ಸ್ಕೊ ಅಂತ ಕೇಳ್ತಾರೆ ಮಾತಾಜಿ. ಅಂದ್ರೆ ಅದು ಇಡೀ ಜೀವನ ಪರ್ಯಂತ ಅಭ್ಯಾಸ ಆಗಿದೆ ಅವ್ನಿಗೆ. ಅಂದ್ರೆ ಯಾವಾಗ್ಲೂ ಅವನಿಗೆ ಗೊತ್ತಿದೆ ನನ್ ಮನೆ ನಡೆಸ್ತಾ ಇರೋದು ಭಗವಂತ ಅಂತ. ಸೊ ಸಾಯವಾಗ್ಲೂ ಅವ್ನು ಅಂತಾನೆ, ನನ್ ಪರವಾಗಿಲ್ಲ ಪರಮಾತ್ಮ, ನಾನು ನಿನ್ನ ಹತ್ರನೇ ಬರ್ತಾ ಇದ್ದೀನಿ, ನೀನಿದ್ಯಾ ಅವ್ರನ್ನೆಲ್ಲ ನೋಡ್ಕೊಳಕ್ಕೆ, ಇಷ್ಟು ದಿನಾನು ನೀನಿದ್ದೆ, ಇನ್ ಮುಂದೆನೂ ನೀನ್ ಇರ್ತೀಯ. ಸೊ ಈಗ ನಾನ್ ಕೂಡ ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ ಅನ್ನೋ ಯೋಚನೆಯಿಂದ ಮನಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಇದೆ. ಹಾಗೆ ಬರ್ಬೇಕು ಅಂತಂದ್ರೆ ಅವನು ಜೀವಮಾನ ಪರ್ಯಂತ ಅಂತ ಒಂದು ಮನಸ್ಥಿತಿನಲ್ಲಿ ಅವನು ಆ ನೆಲೆಯಲ್ಲಿ ಅವನು ಇದ್ದಿರ್ಬೇಕು. ಇಲ್ದಿರ ಒಂದೇ ಸತಿಗೆ ಸಾಯೋ ಟೈಮಲ್ಲಿ ನಾನು ಕೃಷ್ಣನ ಒಂದು ಫೋಟೋ ಇಟ್ಕೋತೀನಿ, ಕೃಷ್ಣ ಕೃಷ್ಣ ಅಂತ ಹೇಳ್ತೀನಿ, ನನ್ ಸುತ್ತ ಇರೋರು ಹೇಳಿದ್ರೆ ನಾನು ಅವನ ಹತ್ರಕ್ಕೆ ಹೋಗ್ತೀನಿ ಅಂತಂದ್ರೆ ಅದು ಏನಂದ್ರೆ ದೈಹಿಕ ನೆಲೆಯಲ್ಲಿ ಮಾತ್ರ ಹೇಳಕ್ಕಾಗತ್ತೆ. ಬಾಯಿ ಅದನ್ನ ಹೇಳ್ತಾ ಇರ್ಬೋದು, ಮನಸ್ಸು ಅದನ್ನ ಇಟ್ಕೊಂಡಿಲ್ಲ, ಮನಸ್ಸಲ್ಲಿ ಅದು ನಿಂತಿಲ್ಲ, ಬುದ್ಧಿ ಆದ್ರೆ ಆ ರೀತಿ ಯೋಚನೆ ಮಾಡ್ತಿಲ್ಲ. ನಾನು ಸುಮ್ನೆ ಯಾಂತ್ರಿಕವಾಗಿ ಅಷ್ಟೇ ಹೇಳ್ತಾ ಇದ್ದೀನಿ ಹೊರತು ಮನಸ್ಸಾರೆ ಹೇಳ್ತಿಲ್ಲ. ಆದ್ರೆ ಅಲ್ಲಿ ಮನಸ್ಸಿನ ಒಂದು ಆ ಏನಂತ ಹೇಳ್ತಾರೆ, ಆಲೋಚನೆಗಳು ತುಂಬಾ ಮುಖ್ಯ ಆಗತ್ತೆ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ಬೋದಾ ಮಾತಾಜಿ? ಹಾ ಮಾತಾಜಿ. ನನ್ಗೆ ಸ್ವಯಂ ಆಗಿರೋದು, ನನ್ಗೆ ಅನುಭವ ಆಗಿರೋದು. ನಾನು ಆಫೀಸಲ್ಲಿ ಅದು ಲಿಫ್ಟ್ ಅಲ್ಲಿ ಹೋಗುವಾಗ ಅದು ಸಮಟೈಮ್ಸ್ ರಿಪೇರಿ ಇದೆ ಮಾತಾಜಿ, ನಮ್ ಲಿಫ್ಟ್ ಅದು ಅವಾಗ ಕೆಟ್ಬಿಟ್ಟು ಎಲ್ಲಂದ್ರಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಹಾಗೇನು ಅವತ್ತು ಹೋದಾಗನು ಆನ್ ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ಬಿಡ್ತು ಒಂದತ್ರ. ಸ್ಟ್ರಕ್ ಆದಾಗ ನನ್ಗೆ 1 or 2 minutes ಕೃಷ್ಣನ್ ನೆನ್ಪೇ ಬರ್ಲಿಲ್ಲ ಮಾತಾಜಿ. ಬರೀ ಭಯ, ಆತಂಕ, ಎಲ್ಲಿ ಸಿಕ್ಕಾಕೊಂಡಿದೀನೋ, ಮೈ ಗಾಡ್. ಒಂದಿದ್ರಲ್ಲಿ ನನ್ 1-2 ನಿಮಿಷ ಆದ್ಮೇಲೆ ನನಗೆ ಫ್ಲಾಶ್ ಆಯ್ತು, ಅಯ್ಯೋ ಕೃಷ್ಣನೇ ನೆನ್ಸಿಲ್ಲಲ್ಲ ನಾನು ಅಂತ. ಆಮೇಲೆ ಹರೇ ಕೃಷ್ಣ ಅಂದಾಗ ಟಕ್ ಅಂತ ಓಪನ್ ಆಯ್ತು ಮಾತಾಜಿ. ಕರೆಂಟೇ ಬಂದಿಲ್ಲ, ಅದ್ ಹೆಂಗ್ ಓಪನ್ ಆಯ್ತಾ ಗೊತ್ತಿಲ್ಲ. ಹಂಗೆ ನಾವು ಎಂತ ಟೈಮಲ್ಲಿ ನಮಗೆ ನಮ್ ದೇಹದಲ್ಲಿ ಎಂತ ಅಸ್ತವ್ಯಸ್ತ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ನಮ್ಗೆ ನೆನಪು ಬರೋದು ತುಂಬಾ ಅಸಾಧ್ಯ ಮಾತಾಜಿ.
ಅದ್ ನಾನು ಅನುಭವಿಸ್ತಿದೀನಿ. 1 ಮಿನಿಟ್ 2 ಮಿನಿಟ್ಸ್ ವರ್ಗೂನು ನನಗೆ ಬರ್ಲಿಲ್ಲ ಕೃಷ್ಣ ನೆನ್ಪು. ಆಮೇಲೆ ನಾನ್ ನೆನ್ಸ್ಕೊಂಡಿದ್ದು ಅಯ್ಯೋ ಕೃಷ್ಣನ್ ಎಲ್ಲೋಗಿದಾನೋ ಏನೋ ಕೃಷ್ಣ ಅಂದ್ಕೊಂಡ್ ಅವಾಗ ಅದೇ ಕೃಷ್ಣ ಅಂದಾಗ ಅದು ಕರೆಂಟೇ ಇಲ್ಲ ಮಾತಾಜಿ, ಹೆಂಗ್ ಓಪನ್ ಆಗ್ಬಿಟ್ಟಿದೆ ಅದು ಲಿಫ್ಟ್, ಹೆಂಗಾಯ್ತು ನನ್ಗೂ ಗೊತ್ತಿಲ್ಲ. ನೀವ್ ಕರ್ದಿದ್ದೀರಾ ಮಾತಾಜಿ? ಜೋರಾಗಿ ಕರ್ದಿದ್ದೀರಾ? ಅವ್ನ್ ಚಕ್ಕಂತ ಬಂದ್ಬಿಟ್ಟಿದ್ದಾನೆ. ಮಾತಾಜಿ ಅದೇ ನಾವು ಅಭ್ಯಾಸ ಮಾಡ್ತಿದ್ರೆ ಖಂಡಿತ ಬರಲ್ಲ ಮಾತಾಜಿ ನಾವು ಕೊನೆ ಟೈಮಲ್ಲಿ, ಅದಂತೂ ಸತ್ಯ. ಅದು ನನಗೆ ಅನುಭವ ಆಯ್ತು. ಅಷ್ಟು ಅದಕ್ಕೆ ಯಾವಾಗ ಮಾಡಿನೂ ಬರ್ಲಿಲ್ಲ, ಇನ್ನು ಮಾಡದೇ ಇದ್ರೆ ಹಿಂಗ್ ನಾವ್ ನೆನ್ಸ್ಕೊಳಕ್ ಸಾಧ್ಯ ಮಾತಾಜಿ. ನಿಜ ಮಾತಾಜಿ, ಮಾಡದೇ ಇರೋರ್ ಅಥವಾ ಅದು ಅವ್ರ ಮನಸ್ಸು ಆ ತರ ಯೋಚನೆ ಮಾಡಕ್ಕೆ, ಆದ್ರೆ ಅದು ಓದ್ಕೊಂಡು ಅದೇನೋ ಹೇಳ್ತಾರಲ್ಲ, ಮಗಪ್ ಮಾಡಿ ಹೇಳಕ್ ಆಗೋದಿಲ್ಲ. ಅದು ಚೆನ್ನಾಗಿ ಅನುಭವ ಆಗಿದ್ರೆ ಮಾತ್ರನೇ. ಅದು ಭಗವಂತನ ಕೃಪೆ ಕೂಡ ಇರ್ಬೇಕು. ಅದನ್ನೇ ಹೇಳ್ತಾನೆ ಇಲ್ಲಿ ಭಗವಂತ. ಅವನ ಕೃಪೆಯಿಂದ ಕೆಲವೊಂದ್ಸತಿ ನಾವು ನೋಡ್ತೀವಿ, ಭಕ್ತರು ಕೂಡ ಕಾಯಿಲೆಗಳು ಬಂದು ಅಥವಾ ಆಕ್ಸಿಡೆಂಟ್ಗಳಲ್ಲಿ ಆತರ ಸಾಯುವಾಗ್ಲೂ ಕೂಡ ಆ ಅಥವಾ ಕೋಮಾಗೆ ಅಂತವ್ರು ಕೂಡ ಇರ್ತಾರೆ. ಅಂದ್ರೆ ಆ ಭಗವಂತ ಏನಂತಾನಂದ್ರೆ, ಯಾವನ್ ನನ್ ಭಕ್ತಿ ಸೇವೆ ಮಾಡಿದಾನೆ ಇಡೀ ಜೀವನ ಪರ್ಯಂತ, ಅವ್ನ್ ನನ್ನ ನೆನ್ಸೋದ್ ಬೇಡ, ಆ ಸಮಯದಲ್ಲಿ ಅವನ್ನ ನಾನ್ ನೆನೆಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅಂತ ಟೈಮಲ್ಲಿ ನೀನು ನನ್ನನ್ನ ಕರೆಯೋದ್ ಬೇಡ, ನಾನ್ ನಿನ್ನನ್ನ ನೆನಪಿಸ್ಕೊಂಡ್ ಬರ್ತೀನಿ ಅಂತ, ನಿನ್ನ ಬಿಡೋದಿಲ್ಲ, ಕೈ ಬಿಡೋದಿಲ್ಲ ಅಂತ. ಹಾಗೆ ಭಗವಂತ ಅಂತ ಒಂದು ಭಕ್ತರು ಯಾರ ಸೇವೆಯಲ್ಲಿ ತೊಡಗಿದ್ದಾರೆ ಅಂತವ್ರನ್ನ ಅವನ ನಿವಾಸಕ್ಕೆ ಕರ್ಸ್ಕೊಳ್ಳೋದು ಅವನ ಒಂದು ಏನಂತ ಹೇಳ್ತಾರೆ, ಅದು ಅವನ ಜವಾಬ್ದಾರಿ. ಅದನ್ನ ಹೇಳ್ತಾರೆ ಅಷ್ಟಾಂಗ ಯೋಗದಲ್ಲಿ. ಅಂದ್ರೆ ನೀನು ಈ ತರ ಇಂಥ ಸಮಯದಲ್ಲಿ ಉತ್ತರಾಯಣದಲ್ಲಿ ಶುಕ್ಲ ಪಕ್ಷದಲ್ಲಿ ಹೀಗೆ ಕುತ್ಕೊಂಡು ಹೀಗೆ ಒಂದು ಪ್ರಾಣವಾಯುವನ್ನ ಸಹಸ್ರಾರು ಚಕ್ರ ಮಾತಾಜಿ ಅಭಿಷೇಕ ನಡೀತಾ ಇದೆ, ಗೌರ್ನಿತ ಲೈವ್ ತೋರ್ಸಿಲ್ಲ. ಓ ಹರೇ ಕೃಷ್ಣ ಮಾತಾಜಿ, ಅದಕ್ಕೆನಾ ಯಾರು ಬಂದಿಲ್ಲ? ಹೌದು ಮಾತಾಜಿ, ತೋರ್ಸಿಲ್ಲ ಮಾತಾಜಿ. HBR ಅಲ್ಲಿ ಆಗ್ತಾ ಇದೆಯಾ ಮಾತಾಜಿ? ಇಲ್ಲೇ ಮಾತಾಜಿ ರಾಯಚೂರ್ ನಮ್ದು. ಓಕೆ, ಸುಜಾತ ತೋರ್ಸಿ ಮಾತಾಜಿ ದರ್ಶನ. ಓಕೆ ಮಾತಾಜಿ. ಯಾರು ಬರ್ಲಿಲ್ಲ ಮಾತಾಜಿ, ಇಷ್ಟೆಲ್ಲ ಜನ, 10 ಜನ ಬರ್ಲಿಲ್ಲ. ಅದೇ ನಾನು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಏನು ಇವತ್ತು ಏನಾದ್ರು ನಾನು ಪ್ರೋಗ್ರಾಮ್ ಅದೇ ಇತ್ತಾ, ವಿಚಾರ ನಾನ್ ಮಿಸ್ ಮಾಡಿದ್ನಾ ಮಾಡ್ತಿದ್ದೆ. ಅಂತ. ಅಲ್ಲ, ನಾನು ವಿನಾಯಕ್ ಪ್ರಭುಜಿಗೆ ಹೇಳ್ಬೇಕಾ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಸುಜಾತ ಮಾತಾಜಿ, ನಿಮ್ ಹತ್ರ ಯಾರಿದ್ದಾರೆ ಮಾತಾಜಿ? ಬರತ್ತಾ ನಿಮ್ಗೆ ಮಾತಾಜಿ? ಸುಜಾತ ಮಾತಾಜಿ ಕಾಣ್ತಿಲ್ಲ, ವಿಡಿಯೋ ಬರ್ತಿಲ್ಲ ಮಾತಾಜಿ. ಅಲ್ಲ, ಅವ್ರಿಗೆ ಬರಲ್ಲ, ಅವ್ರು ಮಗ ಇದ್ರೆ ಮಾತ್ರ ಬರುತ್ತೆ. ಅವ್ರು ವಿಡಿಯೋ ಆನ್ ಮಾಡಿಲ್ಲ ಅಲ್ಲ ಮಾತಾಜಿ? ಅವರು ಗೊತ್ತಿಲ್ಲ ಅನ್ಸುತ್ತೆ. ನಾನು ಅದೇ ಅನ್ಕೊಂಡೆ ಮಾತಾಜಿ, ಏನಿದು ಯಾರು ಕ್ಲಾಸ್ ಬಂದಿಲ್ಲ ಇವತ್ತು, ಏನಿತ್ತು ಅಂತ. ಕರೆಕ್ಟ್ ಆಯ್ತು ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ, ರಾಯಚೂರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತಾಜಿ, ದೊಡ್ಡ ಟೆಂಪಲ್ ಅಲ್ಲಿ. ಹಾ ಮಾತಾಜಿ, ತುಂಬಾ ಸಾವಿರಾರು ಜನ ಭಕ್ತರು ಇದ್ದಾರೆ ಮಾತಾಜಿ ಅಲ್ಲಿ. ಹರಿ ಬೋಲ್ ಮಾತಾಜಿ. ಅಷ್ಟು ದೊಡ್ಡ ಟೆಂಪಲ್ ಮಾತಾಜಿ? ಹೌದು ಮಾತಾಜಿ, ತುಂಬಾ ವಿಶೇಷವಾಗಿ ಮಾಡ್ತಾರೆ ಮಾತಾಜಿ ಅಲ್ಲಿ. ತುಂಬಾ ಸಾವಿರಾರು ಲೆಕ್ಕದಲ್ಲಿ ಭಕ್ತರಿದ್ದಾರೆ ಮಾತಾಜಿ ಅಲ್ಲಿ. ಈಗ ಮಾತಾಜಿ ಸುಜಾತ ಮಾತಾಜಿ ಅವರು, ಶ್ಯಾಮರೂಪಿಣಿ ಮಾತಾಜಿ ಎಲ್ಲ ಅಲ್ಲೇ ಅವರೇನೆ, ಅಲಾದಿನಿ ಮಾತಾಜಿ ಅವರೆಲ್ಲ, ಅದಕ್ಕೆ ಅವರೆಲ್ಲ ಜಾಯಿನ್ ಆಗಿಲ್ಲ ಮಾತಾಜಿ. ಸೊ ಟೆಂಪಲ್ ಅಲ್ಲಿ ಇದ್ದಾರೆ ಎಲ್ಲರೂ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ನಮ್ ಟೆಂಪಲ್ ಅಲ್ಲಿ ಏನಾದ್ರು ಇತ್ತಾ ಇವತ್ತು, ನಾನ್ ಮರ್ತೋದ್ನಾ, ನಾನು ನೋಡ್ಲಿಲ್ವಾ, ಕ್ಲಾಸ್ ಇರಬಾರ್ದಾಗಿತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ಮಾಡ್ಬೋದಾಗಿತ್ತು. ನೆಟ್ವರ್ಕ್ ಇಲ್ಲ ಮಾತಾಜಿ, ಇಲ್ಲ ಆಯ್ತ ದರ್ಶನ? ನೀವು ತೋರಿಸ್ತಾ ಇಲ್ಲ ಮಾತಾಜಿ. ಹೌದಾ? ದರ್ಶನ ಮಾಡಿಸಿ ನೆಟ್ವರ್ಕ್ ಇಲ್ಲ. ಈಗ ಕಾಣ್ತಾ ಇದೆ ನೋಡಿ, ಈಗ ಕಾಣ್ತಾ ಇದೆ. ಯಾವ್ದೋ ಬಂಡೆ ತೋರಿಸ್ತಾ ಇದ್ರಿ. ಅದು ಬೆಟ್ಟದಲ್ಲಿ ಮಾತಾಜಿ ಇರೋದು ದೇವಸ್ಥಾನ, ಹಂಗಾಗಿ. ಶಾರದಾ ಮಾತಾಜಿ, ನೀವು ಬಂದಿದ್ದೀರ, ನಿಮ್ಗೆ ತೋರ್ಸ್ಲಿಕ್ಕೆ ಆಗತ್ತಾ ಮಾತಾಜಿ? ಶಾರದಾ ಮಾತಾಜಿ ಹೇಳಿ ಮಾತಾಜಿ. ಅಲ್ಲ, ಕಾಣಿಸಲ್ಲ ಮಾತಾಜಿ ಸರಿಯಾಗಿ. ವಿಡಿಯೋ ಹೋಯ್ತು ಮಾತಾಜಿ. ಇಲ್ಲ ಮಾತಾಜಿ, ಕೆಳಗ ನೆಟ್ವರ್ಕ್ ಇಲ್ಲ. ಸರಿ ಮಾತಾಜಿ.
ಧನ್ಯವಾದಗಳು ಮಾತಾಜಿ. ಗ್ರೌಂಡ್ ಆದಲ್ಲ ಮಾತಾಜಿ, ಇಲ್ಲಿ ನೆಟ್ವರ್ಕ್ ಇಲ್ಲ. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಹೀಗಾಗಿ ಭಗವಂತ ಹೇಳ್ತಾ ಇದ್ದಾನೆ ಅವನ ಭಕ್ತರ ರಕ್ಷಣೆಯನ್ನು ಅವನು ಯಾವ ರೀತಿ ಮಾಡ್ತಾನೆ ಅಂತ. ಹರೇ ಕೃಷ್ಣ. ಮುಂದುವರಿಸಿ ಯಾರಾದ್ರೂ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಅನುವಾದ ಶ್ರೀಲಪ್ರಭುಪಾದವರಿಗೆ ಜಯವಾಗಲಿ. ಎಲ್ಲಾ ಚಟುವಟಿಕೆಗಳಲ್ಲಿಯೂ ನನ್ನನ್ನು ಅವಲಂಬಿಸು ಮತ್ತು ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು. ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಏನೇ ಮಾಡಿದ್ರು ಕೂಡ, ಅಂದ್ರೆ ಯಾರು ಭಕ್ತನಿದನ್ನ ಆಗ್ಲೇ ಹೇಳಿದಾಗೆ ತಾಯಿ ಮಗುನ ಹತ್ಕೊಂಡ್ ಹೋಗಿದ್ ಮಗು ಶಾಲೆಗೆ ಕಳಿಸ್ಬಿಟ್ಟು ಬಂದ್ಬಿಟ್ ಮೇಲೆ ಆ ಮಗುದು ಪುಟ್ಟ ಪುಟ್ಟ ಶೂಸ್ಗಳು ಅಥವಾ ಚಪ್ಲಿಗಳು ಅಥವಾ ಮಗುದು ಬಟ್ಟೆ, ಆ ಮಗುದು ಆಟಿಕೆಗಳು ಯಾವ್ದು ನೋಡಿದ್ರು ಕೂಡ ಅವಳಿಗೆ ಮಗುವಿನ ಒಂದು ಸ್ಮರಣೆ ಆಗ್ತಾ ಇರುತ್ತೆ. ಹಾಗೆ ಯಾರು ಭಕ್ತನಿದ್ದಾನೆ ಅವನು ಭಗವಂತನ ಒಂದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಭಗವಂತನಿಗೆ ಏನು ನೈವೇದ್ಯ ಸಮರ್ಪಣೆ ಆಗ್ಬೇಕು, ಯಾವ ರೀತಿ ಭಗವಂತನ ಅಲಂಕಾರ ಮಾಡ್ಬೇಕು, ಯಾವ ಹೂವ ತರಬೇಕು, ಯಾವ ರೀತಿ ಅವನಿಗೆ ಪ್ರಸಾದ ನೈವೇದ್ಯ ಏನ್ ಇಷ್ಟ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಎಲ್ಲ ಚಟುವಟಿಕೆಗಳಲ್ಲೂ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರ್ತಾನೆ, ಮತ್ತೆ ಅವನನ್ನೇ ಅವಲಂಬಿಸ್ತಾನೆ. ತಾನು ಏನೇ ಆದ್ರೂ ಕೂಡ ಎಂಥದೇ ಪರಿಸ್ಥಿತಿಯಲ್ಲೂ ಆಗ್ಲೇ ಮಾತಾಜಿ ಹೇಳಿದಾಗೆ ಎಂಥದೇ ಒಂದು ಪರಿಸ್ಥಿತಿ ಎದುರುಗೊಂಡಾಗ್ಲೂ ಕೂಡ ಭಗವಂತನ ಮೇಲೆ ಒಂದು ಶರಣಾಗತಿ ಭಾವ, ಅವನನ್ನ ಅವಲಂಬನೆ ಮಾಡುವಂಥದ್ದು, ಅವನನ್ನ ಸ್ಮರಣೆ ಮಾಡುವಂಥದ್ದು, ಅವನನ್ನ ಕೂಗುವಂಥದ್ದು. ಹಾಗೆ ಯಾವಾಗಲೂ ಅವನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಂದ್ರೆ ಭಗವಂತನ ರಕ್ಷಣೆ ಅವನು ಸದಾ ಅವನು ಎದುರು ನೋಡ್ತಾ ಇರ್ತಾನೆ. ಭಗವಂತ ಸದಾ ನನ್ನನ್ನು ರಕ್ಷಿಸ್ತಾನೆ ಅನ್ನುವಂತಹ ಒಂದು ವಿಶ್ವಾಸ ಅವನಿಗೆ ಇರುತ್ತೆ. ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಭಗವಂತನ ಅಂದ್ರೆ ಪ್ರಜ್ಞೆಯನ್ನ ಹೊಂದಿರ್ತಾನೆ. ಹೀಗೆ ಭಗವಂತನ ಕೃಷ್ಣ ಪ್ರಜ್ಞೆ ಅಂದ್ರೆ ಅದರ ಅರ್ಥನೇ ಅದು. ಅಂದ್ರೆ ಸದಾ ಕೃಷ್ಣನನ್ನ ಸ್ಮರಣೆ ಮಾಡುವಂಥದ್ದು. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ ಅಂತ. ನಾವು ಮಾಡುವಂತ ಪ್ರತಿ ಕಾರ್ಯ ಅದು ಯಾವುದೇ ಆಗಿರ್ಬೋದು, ಅದನ್ನೇ ಅರ್ಜುನನಿಗೂ ಹೇಳ್ತಾನೆ. ನೀನು ಕ್ಷತ್ರಿಯನಾಗಿ ಈಗ ಯುದ್ಧ ಮಾಡ್ತಾ ಇದೀಯಾ, ಯುದ್ಧ ಮಾಡ್ತಾ ಇರುವಾಗ್ಲೂ ಕೂಡ ನೀನು ನನ್ನನ್ನ ಸ್ಮರಣೆ ಮಾಡು, ನನ್ನನ್ನ ಸ್ಮರಣೆ ಮಾಡ್ತಾ ಯುದ್ಧ ಮಾಡು, ನನಗೋಸ್ಕರ ಯುದ್ಧ ಮಾಡು ಅಂತ. ಹಾಗೆ ನಾವು ಲೌಕಿಕವಾಗಿ ಎಂಥದೇ ಒಂದು ಕಾರ್ಯಗಳಲ್ಲಿ ತೊಡಗಿದ್ರು ಕೂಡ ಅವನನ್ನ ಅವಲಂಬಿಸುವಂಥದ್ದು, ಅವನನ್ನ ರಕ್ಷಣೆಯನ್ನ ಬಯಸುವಂಥದ್ದು, ಮತ್ತೆ ಅವನ ಒಂದು ಕಾರ್ಯಗಳನ್ನ, ಅವನಿಗೋಸ್ಕರ ಕೆಲಸಗಳನ್ನ, ಭಕ್ತಿ ಕಾರ್ಯಗಳನ್ನ ಮಾಡೋದ್ರಿಂದ ನಾವು ಅವನನ್ನ ಸದಾ ಸ್ಮರಣೆ ಮಾಡೋದಕ್ಕೆ, ಮತ್ತೆ ಅವನ ಒಂದು ಪ್ರಜ್ಞೆಯಲ್ಲಿ, ಅಂದ್ರೆ ಎಲ್ಲರೂ ಕೂಡ ವಾಸ್ತವದಲ್ಲಿ ಹೃದಯದಲ್ಲಿ ನಾವು ಭಗವಂತನ ದಾಸರು, ಅದು ನಿಜವಾದ ನಮ್ಮ ಸ್ವರೂಪ ಕೂಡ. ಆದ್ರೆ ಆ ಒಂದು ಭಾವ ಏನಿದೆ ಅದು ಅಜ್ಞಾನದಿಂದ ಮರೆತು ಹೋಗಿದೆ. ಅದನ್ನ ಯಾವಾಗ ನಾವು ಭಕ್ತಿ ಕಾರ್ಯಗಳಲ್ಲಿ ತೊಡಗಿಸ್ತಾ ಹೋಗ್ತೀವಿ, ಮತ್ತೆ ನಮಗೆ ಅದೆಲ್ಲವೂ ಕೂಡ ಸ್ಮರಣೆಗೆ ಬರುತ್ತೆ. ಅಂದ್ರೆ ಅದನ್ನೇ ಏನಂತ ಹೇಳ್ತಾರೆ, ಅದೆಲ್ಲವೂ ಕೂಡ ಸೂಕ್ಷ್ಮ ರೂಪದಲ್ಲಿ ಇದೆ, ಅದನ್ನ ನಾವು ಜಾಗೃತಗೊಳಿಸ್ಬೇಕು ಅಂತ. ಅಂದ್ರೆ ಅದನ್ನ ನಾವು ಮತ್ತೆ ನೆನಪಿಗೆ ತಂದ್ಕೋಬೇಕು ಅಂತ. ಯಾವಾಗ ನೆನಪಿಗೆ ಬರುತ್ತೆ, ಯಾವಾಗ ನಾವು ಭಕ್ತಿ ಕಾರ್ಯದಲ್ಲಿ ಭಗವಂತನ ಸ್ಮರಣೆಯಲ್ಲಿ ನಮ್ಮ ಬದುಕನ್ನ ನಾವು ಜೀವನವನ್ನ ರೂಪಿಸ್ಕೋತೀವಿ, ಆಗ ಆ ಎಲ್ಲ ನಮ್ಮ ಆತ್ಮದ ನಿಜ ಸ್ವರೂಪ ನಮಗೆ ಸ್ಮರಣೆಗೆ ಬರುತ್ತೆ. ಆಗ ನಾವು ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಸಾಧ್ಯ ಇದೆ. ವಾಸ್ತವದಲ್ಲಿ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲೇ ಇರುವಂತದ್ದು, ಆದ್ರೆ ಅಜ್ಞಾನದಿಂದ ಅದನ್ನ ಮರ್ತಿದ್ದೀವಿ. ಅದನ್ನ ನಾವೀಗ ಜಾಗೃತಗೊಳಿಸ್ಬೇಕು ಅನ್ನುವಂಥದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಗೀತಾ ಮಾತಾಜಿ. ಹೇಳಿ ಮಾತಾಜಿ, ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಮಚ್ಚಿತ್ತಃ ಸರ್ವದುರ್ಗಾಣಿ, ಇಲ್ಲಿ ನೋಡಿ ಹೇಳ್ತೇನೆ. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೈತ್ವ ಮಹನ್ಕಾರಾನ್ ಶೋಷ್ಯಸಿ ವಿನಂಕ್ಷ್ಯಸಿ. ಹರೇ ಕೃಷ್ಣ. ಅನುವಾದ ಶ್ರೀಲಪ್ರಭುಪಾದರಿಂದ ಜಯವಾಗಲಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ
ಮುಳುಗಿ ಹೋಗುತ್ತೀಯೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಅಂದ್ರೆ ಯಾವಾಗ ನಾವು ಈ ರೀತಿ ಕೃಷ್ಣ ಪ್ರಜ್ಞೆಯನ್ನ ಹೊಂದಿ, ಅಂದ್ರೆ ಭಗವಂತನ ಆ ಒಂದು ನಮ್ಮ ಒಂದು ಸ್ವರೂಪ ಸ್ಥಿತಿಗೆ ನಾವು ಬಂದು ಭಗವಂತನ ಸೇವೆ ಮಾಡುವಂಥದ್ದು, ಅವನ ದಾಸ ನಾನು ಅನ್ನುವಂಥದ್ದು, ಇದನ್ನ ನಾವು ಯಾವಾಗ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಭಗವಂತನ ಸೇವಾ ಕಾರ್ಯಗಳಲ್ಲಿ ತೊಡಗ್ತೀವಿ, ಭಗವಂತನಿಗೆ ಶರಣಾಗತಿನ ಹೊಂದ್ತೀವಿ, ಯಾವಾಗ್ಲೂ ಹೌದು. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ ಮತ್ತೆ ಭಗವಂತನನ್ನೇ ಸದಾ ಸ್ಮರಣೆ ಮಾಡ್ತಾ ಇರ್ತೀವಿ, ಆಗ ನಮ್ಮ ಒಂದು ಬದುಕಿನ ಎಲ್ಲ ಒಂದು ಜವಾಬ್ದಾರಿನ ಭಗವಂತ ತಗೊಂಡಿರ್ತಾನೆ. ಅವನ ಕರುಣೆಯಲ್ಲಿ ನಮ್ಮ ಬದುಕು ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಭಗವಂತ ನಮ್ಮ ಬದುಕಿನಲ್ಲಿ ಬರುವಂತ ಎಲ್ಲಾ ಅಡ್ಡಿ ಆತಂಕಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಬದ್ಧ ಜೀವನದ ಎಲ್ಲಾ ಅಡ್ಡಿ ಆತಂಕಗಳನ್ನ ನಾನು ನಿವಾರಣೆ ಮಾಡ್ತೀನಿ ಅಂತ ಸ್ವತಃ ಭಗವಂತನೇ ಕೊಡ್ತಾ ಇರುವಂತ ಮಾತು, ಆಶ್ವಾಸನೆ. ಆದ್ರೆ ಇಲ್ಲಿ ಏನಂತ ಹೇಳ್ತಾ ಹರೇ ಇದ್ದಾನೆ, ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಡಿಸ್ಕಷನ್ ಗ್ರೂಪ್ ನಾಗ ಫೋಟೋ ಹಾಕಿವಿ ನೋಡ್ ಮಾತಾಜಿ, ದರ್ಶನ ಮಾಡ್ಕೇರಿ. ಸರಿ ಮಾತಾಜಿ. ಆ ಗ್ರೂಪ್ ನಾಗ ಹಾಕಿನ್ ಮತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನೆಟ್ವರ್ಕ್ ಇಲ್ಲ ಮಾತಾಜಿ. ಸರಿ ಮಾತಾಜಿ. ಅದೇ ಪ್ರಾಬ್ಲಮ್. ಹಾಗೆ ಭಗವಂತ ಆ ರೀತಿ ಮಾಡ್ದಿರ ಇಲ್ಲಿ ಅರ್ಜುನನ ಮೂಲಕ ನಮಗೂ ಕೂಡ ಹೇಳ್ತಾ ಇರುವಂತದ್ದು, ಆತರ ನೀನು ಭಗವಂತನೇ ಎಲ್ಲದಕ್ಕೂ ಕೂಡ ಒಡೆಯ, ಅವನೇ ನಿಯಂತ್ರಕ, ಅವನೇ ಎಲ್ಲವನ್ನು ಮಾಡ್ತಾ ಇರುವಂತವನು, ಅವನಿಂದಲೇ ಎಲ್ಲ ನಡೀತಿದೆ ಅನ್ನೋದನ್ನ ನೀನು ಒಪ್ಕೊಂಡಿರ ಅಜ್ಞಾನದಿಂದ. ನಾವು ಆಗ್ಲೇ ನೋಡಿದ್ವಿ 18ನೇ ಅಧ್ಯಾಯದಲ್ಲಿ ಬರುವಂತದ್ದು 5 ಪ್ರಮುಖ ಅಂಶಗಳು. ಅದು ಕಾರ್ಯ ಆಗ್ಬೇಕು ಅಂದ್ರೆ ಅದು 5 ಇರ್ಬೇಕು ಅಂತ. ಯಾವ್ದೆಲ್ಲ 5? ಯಾರಿಗಾದ್ರೂ ನೆನ್ಪಿದ್ಯಾ? ಹರಿ ಕೃಷ್ಣ. ಯಾವ್ದು 5 ವಿಚಾರಗಳು? ದೇಹ, ಆತ್ಮ, ವಿವಿಧ ಇಂದ್ರಿಯ, ಮತ್ತೆ ವಿವಿಧ ಪ್ರಯತ್ನಗಳು, ಮತ್ತೆ ಪರಮಾತ್ಮ. ಹಾ, ಅಂದ್ರೆ ಮೊದಲಿಗೆ ಬೇಕಾಗಿರುವಂತದ್ದು ದೇಹ. ಕರ್ತ ಅಂತಂದ್ರೆ ಆತ್ಮ. ಆ ಒಂದು ದೇಹ ಆತ್ಮ ಎರಡೂ ಇದ್ರೆ ಸಾಧೋದಕ್ಕೆ ಎಲ್ಲ ಇಂದ್ರಿಯಗಳು ಕಾರ್ಯ ಮಾಡ್ತಾ ಇರ್ಬೇಕು. ಮತ್ತೆ ಆ ಇಂದ್ರಿಯಗಳಿದ್ದು ನಾವು ಪ್ರಯತ್ನ ಪಟ್ಟಿಲ್ಲ ಅಂತಂದ್ರೆ ವ್ಯರ್ಥ. ಪ್ರಯತ್ನನೂ ನಾವು ಪಡ್ಬೇಕು. ಪ್ರಯತ್ನ ಪಟ್ಟಿದ ಮೇಲೆ ಅದಕ್ಕೆ ಭಗವಂತನ ಒಂದು ಸ್ಯಾಂಕ್ಷನ್ ಇರ್ಬೇಕು. ಅವನು ಅದಕ್ಕೆ ಏನಂತ ಹೇಳ್ತಾರೆ, ಅನುಮತಿ ಕೊಟ್ಟಿರ್ಬೇಕು. ಅವನು ಕೊಟ್ಟಿಲ್ಲ ಅಂತಂದ್ರೆ ಯಾವ್ದು ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅದನ್ನ ಮರ್ತು ಬಿಟ್ಟು ಎಲ್ಲವನ್ನು ಕೂಡ ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಆಗ್ತಿದೆ, ನಾನೇ ಅದಕ್ಕೆ ಕಾರಣ, ಇದನ್ನೇ ಅರ್ಜುನ ಯೋಚನೆ ಮಾಡುವಂಥದ್ದು. ಅರ್ಜುನ ವಿಷಾದ ಯೋಗ ಮೊದಲನೇ ಅಧ್ಯಾಯದಲ್ಲಿ ಅವನು ಹೇಳುವಂಥದ್ದು ಹೇಳ್ತಾನೆ, ನಾನು ಇವರನ್ನ ಕೊಲ್ತೀನಿ, ನನ್ನ ಗುರುವನ್ನ ಕೊಲ್ತೀನಿ, ನನ್ನ ತಾತನನ್ನ ಕೊಲ್ತೀನಿ, ಇಲ್ಲಿ ಬಂದಿರುವಂತ ಇಷ್ಟೊಂದು ಜನ ಯೋಧರನ್ನ ಕೊಲ್ತೀನಿ, ಇದರಿಂದ ನನಗೆ ಪಾಪ ಬರುತ್ತೆ ಅಂದ್ರೆ ಅವನು ದೇಹ ಭಾವನೆ ನಾನ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಆಡಿದಂತ ಮಾತುಗಳು. ಆ ರೀತಿ ನೀನ್ ಅನ್ಕೊಂಡ್ರೆ ಏನಾಗುತ್ತೆ, ಆ ರೀತಿ ಅನ್ಕೊಂಡು ನೀನ್ ನನ್ನ ಮಾತನ್ನ ಕೇಳ್ದಿರ ಹೋದ್ರೆ, ಅಂದ್ರೆ ನೀನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೋದ್ರು ಕೂಡ, ನಾವು ಇದನ್ನು ಕೂಡ ಕಳೆದ ವಾರ ನೋಡಿದ್ವಿ. ಅಂದ್ರೆ ಅವರವರ ಒಂದು ಗುಣ ಸ್ವಭಾವಕ್ಕೆ ತಕ್ಕ ಹಾಗೆ ಅವರವರಿಗೆ ಆದಂತಹ ಒಂದು ನಿಯಮಿತ ಕರ್ತವ್ಯಗಳು ಅಂತ ಇರುತ್ತೆ. ಅದನ್ನ ಮಾಡ್ದಿರ ನಾವು ಇನ್ನೊಬ್ಬರ ಕೆಲಸ ಮಾಡಕ್ಕೆ ಹೋದ್ರೆ, ಅಂದ್ರೆ ಕ್ಷತ್ರಿಯರಾಗಿ ಇರುವಂತ ಅರ್ಜುನ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೋದ್ರು ಕೂಡ ಮುಂದೆಲ್ಲೋ ಅವನು ಯಾವುದೋ ಒಂದು ಅನ್ಯಾಯ ನಡೆದಾಗ ಮತ್ತೆ ಅವನು ಯುದ್ಧವನ್ನ ಮಾಡ್ತಾನೆ. ಮತ್ತೆ ಅವನು ಅವನ ಒಂದು ಸ್ವಭಾವ ರಜೋಗುಣ ಅನ್ನುವಂಥದ್ದು ಅವನನ್ನ ಯುದ್ಧ ಮಾಡುವ ಹಾಗೆ ಮಾಡುತ್ತೆ. ಆದ್ರೆ ಅವನು ಆಗ ಸನ್ಯಾಸ ಸ್ವೀಕಾರ ಮಾಡಿದಂತವನು ಯುದ್ಧ ಮಾಡೋದಕ್ಕೆ ಅವನ್ಗೆ ಮಾಡೋದ್ರಿಂದ ಅವನಿಗೆ ಪಾಪ ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ನೀನ್ ಈ ರೀತಿ ಎಲ್ಲವನ್ನು ಕೂಡ ಮರ್ತು ನಾನೇ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ದೇಹ ಭಾವನೆಯಲ್ಲಿ ಇದ್ದೆ ಅಂದ್ರೆ ಏನಾಗ್ತೀಯಾ, ಮುಳುಗಿ ಹೋಗ್ತೀಯಾ ಅಂತ. ಮುಳುಗಿ ಹೋಗ್ತೀಯಾ ಅಂತಂದ್ರೆ ಏನಾಗುತ್ತೆ, ಆತ್ಮದ ಪತನ ಅಂತಂದ್ರೆ ಯಾವುದು, ಮತ್ತೆ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಪುನರಪಿ ಜನನ ಪುನರಪಿ ಮರಣದಲ್ಲಿ ಈ ಒಂದು ಭವಸಾಗರದಲ್ಲಿ ಮುಳುಗಿ ಹೇಳುವಂಥದ್ದು ಏನಿದೆ, ಅದನ್ನೇ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಅದು ನಿಜವಾದ ಒಂದು ಪತನ ಅನ್ನುವಂಥದ್ದು. ಯಾಕೆ ಆ ಪತನ ಆಗತ್ತೆ ಅಂತಂದ್ರೆ, ನಾವು ಅಜ್ಞಾನದಿಂದ ಭಗವಂತನನ್ನ ಮರೆತರೆ, ಅವನನ್ನ ನಾವು ಮರೆತು ನಾನೇ ಎಲ್ಲ ಅಂತ ನಾವು ಅನ್ಕೊಂಡ್ರೆ ಆಗ ಈ ಒಂದು ಪರಿಸ್ಥಿತಿಗೆ ನಾವು ಬೀಳ್ತೀವಿ ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಕೃಷ್ಣ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಯದಹಂಕಾರಮಾಶ್ರಿತ್ಯ ನ ಯೋಚ್ಯ ಇತಿ ಮನ್ಯಸೆ
ವಿಚ್ಛೇಷು ವ್ಯವಸಾಯಸ್ಥೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿಯುತ್ತೀಯೇ. ನಿನ್ನ ಪ್ರಕೃತಿಗೆ ಅನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ನೀನು ಅರ್ಜುನ, ನೀನು ಕ್ಷತ್ರಿಯ, ನಿನ್ನ ಸ್ವಭಾವ ಅದು. ನೀನು ಅದನ್ನೇ ಕಲ್ತದ್ದು ಕೂಡ. ವ್ಯಾಸರ ಅಂದ್ರೆ ದ್ರೋಣಾಚಾರ್ಯರಿಂದ ನೀನು ಯುದ್ಧ ಕಲೆಯನ್ನೇ ಕಲ್ತದ್ದು. ಆದ್ರೆ ಈಗ ನಾವು ನೋಡ್ತೀವಿ, ಗುರುಕುಲದಲ್ಲಿ ಅನೇಕ ಶಿಷ್ಯರನ್ನ ಗುರುಗಳು ಪಡೆದಿರ್ತಾರೆ. ಅವರವರ ಒಂದು ಶಿಷ್ಯನಿಗೆ ಯೋಗ್ಯವಾದ, ಅಂದ್ರೆ ಅವನ ಸ್ವಭಾವಕ್ಕೆ ತಕ್ಕಂತಹ ಒಂದು ಜ್ಞಾನವನ್ನೇ ಕೊಡ್ತಾರೆ. ಅಲ್ಲಿ ಬ್ರಾಹ್ಮಣರು ಕೂಡ, ಬ್ರಹ್ಮಚಾರಿಗಳು ಕೂಡ ಇರ್ತಾರೆ. ಮತ್ತೆ ಕ್ಷತ್ರಿಯರಾಗಿ ಯುದ್ಧ ಕಲೆಯನ್ನ ಕಲಿಯುವಂತವರು ಇರ್ತಾರೆ. ಅವರವರ ಗುಣಗಳನ್ನ ಗುರುತಿಸಿ ಗುರು ಅವರಿಗೆ ತಕ್ಕಂತಹ ಒಂದು ಜ್ಞಾನವನ್ನ ನೀಡಿರ್ತಾನೆ. ಇಲ್ಲಿ ಅರ್ಜುನನಿಗೆ ಯುದ್ಧ ಕಲೆಯನ್ನ ತಿಳಿಸ್ಕೊಟ್ಟಿದ್ದಾನೆ. ಯಾಕಂದ್ರೆ ಅವನು ಕ್ಷತ್ರಿಯನಾಗಿದ್ದಾನೆ, ಅವನ ಸ್ವಭಾವ ಅದಾಗಿದೆ. ಅಂದ್ರೆ ಇಲ್ಲಿ ಸುಮ್ನೆ ಅವನು ಹುಟ್ಟಿನಿಂದ ಕ್ಷತ್ರಿಯ ಅಂತ ಹೇಳ್ತಾ ಇರುವಂತದ್ದಲ್ಲ. ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ ಹೇಗೆ ಬ್ರಾಹ್ಮಣನ ಕುಲದಲ್ಲಿ ಬ್ರಾಹ್ಮಣನ ಗುಣಗಳನ್ನ ಹೊಂದದೇ ಇರುವಂತ ವ್ಯಕ್ತಿ ಅವರನ್ನ ದ್ವಿಜಬಂಧು ಅಂತ ಕರೀತಾರೆ ಅಂತ. ಹಾಗೆ ಇಲ್ಲಿ ಇವನು ಬರೀ ಕ್ಷತ್ರ ಬಂಧು ಅಲ್ಲ, ಇವನು ನಿಜವಾಗ್ಲೂ ಅವನ ಸ್ವಭಾವ ಕೂಡ ಕ್ಷತ್ರಿಯ ಗುಣವನ್ನೇ ಹೊಂದಿದ್ದಾನೆ. ಆದ್ದರಿಂದ ಯುದ್ಧ ಮಾಡುವಂಥದ್ದು ಅವನ ಸಹಜ ಗುಣ, ಅದು ಅವನ ಪ್ರಕೃತಿ ಕೂಡ, ಸಹಜ ಧರ್ಮ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಪ್ರಭುಪಾದರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅರ್ಜುನನು ಅವನು ಯೋಧ, ಮತ್ತೆ ಹುಟ್ಟಿನಿಂದ ಅವನದು ಕ್ಷತ್ರಿಯ ಸ್ವಭಾವ. ಯುದ್ಧ ಮಾಡುವುದು ಅವನು ಸಹಜ ಧರ್ಮ. ಆದ್ರೆ ಅವನು ಗುರು, ತಾತ, ಸ್ನೇಹಿತರನ್ನು ಕೊಲ್ಲುವುದರಿಂದ ತಾನು ಪಾಪವನ್ನು ಸಂಘಟಿಸುತ್ತೇನೆ ಎಂದು ಅಹಂಕಾರದಿಂದ ಭಯಪಟ್ಟ. ವಾಸ್ತವವಾಗಿ ಅವನು ಅಹಂಕಾರ ಅಂತಂದ್ರೆ ದೇಹ ಭಾವನೆಯಿಂದ ಅವನು ಹೇಳಿದಂತ ಮಾತುಗಳು. ವಾಸ್ತವವಾಗಿ ಅವನಂತಹ ಕರ್ಮದ ಸತ್ಫಲ. ಅಂದ್ರೆ ನಾವು ನೋಡ್ತೀವಿ 11ನೇ ಅಧ್ಯಾಯದಲ್ಲಿ ಭಗವಂತ ಅವನ ಅಹಂಕಾರವನ್ನೆಲ್ಲ ಮುರಿದು ಬಿಡ್ತಾನೆ. ಅದ್ರ ಒಂದು ಕಾಲನ ರೂಪವನ್ನ ತೋರಿಸಿದಾಗ ಅವನು ಹೇಳ್ತಾನೆ, ನೋಡು ನಿನ್ನ ತಾತ, ನಿನ್ನ ಗುರುಗಳು ಎಲ್ಲರೂ ಕೂಡ ಒಂದು ವಿಶ್ವರೂಪದಲ್ಲಿ, ಅಂದ್ರೆ ಕಾಲ ರೂಪದಲ್ಲಿ ಭಗವಂತನ ಹಲುಗಳ ಸಂಧಿಯಲ್ಲಿ ಅವರೆಲ್ಲರೂ ಕೂಡ ಜಜ್ಜಿ ಸಾಯ್ತಾ ಇದ್ದಾರೆ. ಅವ್ರ ತಲೆಗಳನ್ನೆಲ್ಲ ಭಗವಂತ ಪುಡಿ ಮಾಡ್ತಾ ಇದ್ದಾನೆ. ಆ ಒಂದು ದೃಶ್ಯವನ್ನ ತೋರಿಸಿ ಹೇಳ್ತಾನೆ, ಇವರ ಒಂದು ಏನಂತ ಹೇಳ್ತಾರೆ, ನಿಯತಿ, ಅವ್ರ ಮುಂದೆ ಏನಾಗ್ತಾರೆ ಅನ್ನುವಂಥದ್ದು ಈಗಾಗಲೇ ಅದು ನನ್ನಿಂದ ನಿರ್ಧಾರ ಆಗ್ಬಿಟ್ಟಿದೆ. ನೀನು ಅಲ್ಲಿ ನಿಮಿತ್ತ ಮಾತ್ರ, ನೀನು ಒಂದು ಕಾರಣ ಮಾತ್ರ ಅಷ್ಟೇ, ನೀನ್ ಮಾಡಿಲ್ಲ ಅಂದ್ರೂ ಕೂಡ ಇದಾಗುತ್ತೆ ಅಂತ. ಹಾಗೆ ಆ ಒಂದು ಅಹಂಕಾರವನ್ನ ನೀನು ಇಲ್ಲಿ ಬಿಟ್ಟು ಬಿಡು ಅಂತ ಅಲ್ಲಿ ಹೇಳ್ತಾನೆ. ವಾಸ್ತವವಾಗಿ ಅವನಂತಹ ಕರ್ಮದ ಸತ್ಫಲ ಮತ್ತು ದುಷ್ಫಲಗಳನ್ನು ತಾನೇ ನಿರ್ದೇಶಿಸುವಂತೆ ತಾನು ಎಲ್ಲ ಕಾರ್ಯಗಳ ಯಜಮಾನ ಎಂದು ಭಾವಿಸಿದ. ಅಂದ್ರೆ ಎಲ್ಲದಕ್ಕೂ ನಾನ್ ಕಾರಣ ಅಂತ ಅನ್ಕೋತದೆ. ಈಗ ಅದನ್ನೇ ಹೇಳ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷನು ಅಲ್ಲಿದ್ದು ಯುದ್ಧ ಮಾಡುವಂತೆ ಆದೇಶಿಸುತ್ತಿದ್ದಾನೆ ಎನ್ನುವುದನ್ನು ಮರೆತ. ಇದು ಬದ್ಧ ಆತ್ಮದ ವಿಸ್ಮರಣೆ. ಅಂದ್ರೆ ಅವನು ಯಾವಾಗ ಭಗವಂತನನ್ನ ಮರ್ತು ಬಿಡ್ತಾನೆ, ಆಗ ಅವನು ಇಂತಹ ಒಂದು ಅಜ್ಞಾನದಲ್ಲಿ ಸಿಲುಕ್ತಾನೆ. ಯಾವುದು ಸರಿ, ಯಾವುದು ತಪ್ಪು ಎಂದು ಪುರುಷೋತ್ತಮನು ಆದೇಶಿಸುತ್ತಾನೆ. ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು ಅಷ್ಟೇ. ಯಾವ ಮನುಷ್ಯನು ತನ್ನ ವಿಧಿಯನ್ನು ಪರಮಪ್ರಭುವಿನಂತೆ ತಿಳಿದುಕೊಳ್ಳಲಾರ. ಅಂದ್ರೆ ಭಗವಂತ ಅವನಿಗೆ ಭೂತ ಭವಿಷ್ಯ ಮತ್ತೆ ಈಗ ಏನ್ ನಡೀತಿದೆ ಪ್ರತಿಯೊಂದು ವರ್ತಮಾನದಲ್ಲಿ ಎಲ್ಲವೂ ಕೂಡ ಅವನಿಗೆ ಗೊತ್ತಿರುತ್ತೆ. ಎಲ್ಲವನ್ನು ತಿಳಿದವನು ಅವನು. ಹಾಗಿರ್ಬೇಕಾದ್ರೆ ನಾವು ಅವನಿಗಿಂತ ಹೆಚ್ಚು ತಿಳಿದಿರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅತ್ಯುತ್ತಮ ಮಾರ್ಗವೆಂದರೆ ಪರಮಪ್ರಭುವಿನ ಆದೇಶವನ್ನು ಪಡೆದು ಕಾರ್ಯ ಮಾಡುವುದು. ಅಂದ್ರೆ ಅವನಿಗೆ ಗೊತ್ತಿದೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಅವನು ವಿಶ್ವರೂಪದ ಮೂಲಕ ಅರ್ಜುನನಿಗೂ ಕೂಡ ತೋರಿಸ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಗೊತ್ತು ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು ಅನ್ನುವಂಥದ್ದು. ಆದ ಕಾರಣ ನಾವು ಅವನ ಆದೇಶವನ್ನ ಮಾತ್ರ ಪಾಲಿಸ್ಬೇಕು. ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನಾಗಲಿ, ಭಗವಂತನ ಪ್ರತಿನಿಧಿಯಾದ ಗುರುವಿನ ಆಜ್ಞೆಯನ್ನಾಗಲಿ ಯಾರೂ ಅಸಡ್ಡೆ ಮಾಡಬಾರದು. ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಕಾರ್ಯಗತ ಮಾಡಲು ಮನುಷ್ಯನು ಸ್ವಲ್ಪವೂ ಹಿಂಜರಿಯದೆ ಕಾರ್ಯನಿಷ್ಠನಾಗಬೇಕು. ಇದರಿಂದ ಎಲ್ಲ ಸನ್ನಿವೇಶದಲ್ಲಿಯೂ ಅವನಿಗೆ ಕ್ಷೇಮ. ನಮಗೆ ನಿಜವಾದ ಕ್ಷೇಮ ಎಲ್ಲಿದೆ ಅಂತಂದ್ರೆ ಗುರುವಿನ ಆದೇಶವನ್ನು ಪಾಲನೆ ಮಾಡುವುದರಲ್ಲಿ. ಯಾಕಂದ್ರೆ ನಾವು ಇವಾಗ ನೇರವಾಗಿ ಭಗವಂತನ ಜೊತೆ ಕನೆಕ್ಟ್ ಆಗಿಲ್ಲ. ಭಗವಂತನ ಜೊತೆ ನಾವು ನಮ್ಮ ಒಂದು ಮನಸ್ಸಿನಿಂದ, ಭಾವನೆಗಳಿಂದ, ಆ ಒಂದು ಕೃಷ್ಣ ಪ್ರಜ್ಞೆಯಿಂದ ನಾವು ಕನೆಕ್ಟ್ ಆಗೋದಕ್ಕೆ ಗುರುವಿನ ಮಾಧ್ಯಮ ಬೇಕು. ಹಾಗಾಗಿ ಗುರು ಏನು ಆಜ್ಞೆಯನ್ನ ಕೊಡ್ತಾರೆ ಅದನ್ನ ಯಾವತ್ತೂ ಅಸಡ್ಡೆ ಮಾಡಬಾರ್ದು. ಮತ್ತೆ ಅದನ್ನ ಎಂಥದೇ ಸಮಯದಲ್ಲೂ ಕೂಡ ನಾವು ಅದನ್ನ ನಿರ್ವಹಣೆ ಮಾಡಬೇಕು. ಅದನ್ನ ನಾವು ಕಾರ್ಯ ರೂಪಕ್ಕೆ ತರಬೇಕು. ಅದರಲ್ಲಿಯೇ ನಿಜವಾದ ಒಂದು ನಮ್ಮ ಒಂದು ಕ್ಷೇಮ ಅನ್ನುವಂಥದ್ದು ಅಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 60. ಹರೇ ಕೃಷ್ಣ ಮಾತಾಜಿ. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ
ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿತತ್. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೋಹದಿಂದ ನೀನು ನನ್ನ ಆದೇಶದಂತೆ ಕೆಲಸ ಮಾಡಲು ಒಪ್ಪುತ್ತಿಲ್ಲ. ಆದರೆ ಅರ್ಜುನನೇ, ನಿನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮವನ್ನು ನೀನು ಮಾಡಿಯೇ ಮಾಡುತ್ತೀಯೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅವನು ಅಜ್ಞಾನದಲ್ಲಿ ಅಂದ್ರೆ ಆ ಒಂದು ಮೋಹ ಅಂತಂದ್ರೆ ದೇಹ ಭಾವನೆಯಲ್ಲಿದ್ದಾಗ ಏನ್ ಮಾಡ್ತೀವಿ, ಅಹಂ ಮಮ ಅಂತ. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನ ದೇಹಕ್ಕೆ ಸಂಬಂಧಪಟ್ಟಂತವು. ಅಂದ್ರೆ ವ್ಯಕ್ತಿಗಳಿರ್ಬೋದು ಅಥವಾ ನಾವು ಸಂಪಾದಿಸಿದ ಆಸ್ತಿ ಇರ್ಬೋದು, ಅದೆಲ್ಲವೂ ಕೂಡ ನಾವು ಇಟ್ಕೊಂಡಿರುವಂತದ್ದು ಮೋಹ. ಅಂತಹ ಮೋಹದಿಂದ ಭೀಷ್ಮಾಚಾರ್ಯರು ನನ್ನ ತಾತ, ದ್ರೋಣಾಚಾರ್ಯರು ನನ್ನ ಗುರು ಅಂತ ಇಲ್ಲಿ ತಿಳಿತಾ ಇದ್ದಾನೆ. ಆ ಒಂದು ಮೋಹದಿಂದ ನೀನು ಭಗವಂತನ ಆದೇಶದಂತೆ ಕೆಲಸ ಮಾಡೋದಕ್ಕೆ ಒಪ್ಪುತ್ತಿಲ್ಲ. ಆದ್ರೆ ಅರ್ಜುನ, ನಿನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮವನ್ನ ನೀನು ಮಾಡ್ತೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಕ್ಷತ್ರಿಯನಾದ ಕಾರಣ ನಿನ್ನ ಕಣ್ಣೆದುರುಗಡೆ ಅಧರ್ಮ ನಡೀತಿದ್ರೆ ನೀನು ಅದನ್ನ ಸಹಿಸ್ಕೊಳ್ಳೋದಿಲ್ಲ, ನೀನು ಯುದ್ಧ ಮಾಡಿಯೇ ಮಾಡ್ತೀಯ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಪರಮಪ್ರಭುವಿನ ಆದೇಶದಂತೆ ಕರ್ಮ ಮಾಡಲು ಮನುಷ್ಯನು ನಿರಾಕರಿಸಿದರೆ ಅವನಲ್ಲಿ ನೆಲೆಯಾಗಿರುವ ಗುಣಗಳು ಅವನು ಕರ್ಮ ಮಾಡುವಂತೆ ಬಲಾತ್ಕರಿಸುತ್ತವೆ. ಅಂದ್ರೆ ಸ್ವಾಭಾವಿಕವಾಗಿ ಅವನ ರಕ್ತದಲ್ಲಿ ಅದಿದ್ದಾಗ ಅವನು ಮಾಡಿಯೇ ತೀರ್ತಾನೆ. ಪ್ರತಿಯೊಬ್ಬನು ಪ್ರಕೃತಿ ಗುಣಗಳ ನಿರ್ದಿಷ್ಟ ಜೋಡಣೆಯ ಪ್ರಭಾವದಲ್ಲಿ ಇರುತ್ತಾನೆ. ಈ ರೀತಿಯಲ್ಲಿ ಕರ್ಮ ಮಾಡುತ್ತಾನೆ. ಆದರೆ ಸ್ವಇಚ್ಛೆಯಿಂದ ಪರಮಪ್ರಭುವಿನ ಆದೇಶದಂತೆ ಕಾರ್ಯ ಮಾಡುವವನು ಧನ್ಯನಾಗುತ್ತಾನೆ. ಅಂದ್ರೆ ಪ್ರಕೃತಿಯ 3 ಗುಣಗಳ ಸ್ವಭಾವದಲ್ಲಿ ಕರ್ತ, ಅವನ ಬುದ್ಧಿ, ಅವನ ಜ್ಞಾನ, ಅವನು ಮಾಡುವಂತಹ ಪ್ರತಿಯೊಂದು ಕ್ರಮಗಳು, ಅದೆಲ್ಲ ನಾವು ಈಗಾಗ್ಲೇ ನೋಡಿದೀವಿ. ಹಾಗೆ ಯಾರು ರಜಗುಣಿಯಾಗಿದ್ದಾನೆ ಅವನು ಕ್ಷತ್ರಿಯನಾಗಿರ್ತಾನೆ. ಅವನು ತನ್ನ ರಜಗುಣದ ಸ್ವಭಾವದಿಂದ ಪ್ರಕೃತಿ ಗುಣಗಳು ಅವನ ಕೈಯಲ್ಲಿ ಕೆಲಸ ಮಾಡಿಸ್ತವೆ. ಅವನು ನಾನು ಮಾಡೋದಿಲ್ಲ ಅಂತಂದ್ರೂ ಕೂಡ ಅದು ಬಿಡೋದಿಲ್ಲ. ಅದು ಆ ಗುಣದ ಒಂದು ಪ್ರಭಾವಕ್ಕೆ ಅವನು ಸಿಲುಕಿದ ಕೂಡಲೇ ಅದಕ್ಕೆ ಅನುಗುಣವಾಗಿ ಅವನು ಕಾರ್ಯ ಮಾಡ್ಲೇಬೇಕಾಗುತ್ತೆ. ಅವನ ಕೈಯಲ್ಲಿ ಆ ಕಾರ್ಯವನ್ನ ಗುಣಗಳು ಮಾಡಿಸ್ತವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಆ ರೀತಿ ಗುಣಗಳ ಕೈಯಿಂದ ಕೆಲಸ ಮಾಡಿಸಿ ಮತ್ತೆ ಆ ಕರ್ಮ ಬಂಧನಕ್ಕೆ ಸಿಲುಕೋದಕ್ಕಿಂತ ಭಗವಂತನ ಆದೇಶ ಸಿಕ್ಕಾಗ ಅವನ ಆದೇಶಕ್ಕೆ ಅನುಗುಣವಾಗಿ ಯಾರು ಕಾರ್ಯವನ್ನು ಮಾಡ್ತಾನೆ ಅವನು ಆ ಗುಣಗಳನ್ನ ಮೀರಿರ್ತಾನೆ. ಆ ಗುಣಗಳನ್ನ ಮೀರಿದಂತ ವ್ಯಕ್ತಿ ಅವನು ಧನ್ಯನಾಗ್ತಾನೆ ಅಂತೇಳಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಶ್ಲೋಕ 61. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಶ್ಲೋಕ 61. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನೇ, ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಪರಮಾತ್ಮ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ತಾ ಇರುವಂತದ್ದು. ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ಪರಮಾತ್ಮ ಅವನು ಎಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನು ಏನ್ ಮಾಡ್ತಾ ಇದ್ದಾನೆ. ಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಪರಮಪ್ರಭು ಪರಮಾತ್ಮ ಯಾರು ಪರಮಾತ್ಮನಾಗಿ ಹೃದಯದಲ್ಲಿ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ. ಕ್ಷೀರೋದಕ ಶಾಯಿ ವಿಷ್ಣು ಮಾತಾಜಿ. ಹಾ ಮಾತಾಜಿ. ಕ್ಷೀರೋದಕ ಶಾಯಿ ವಿಷ್ಣು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನ ನಿರ್ದೇಶಿಸುತ್ತಿದ್ದಾನೆ. ಈಗ ಇದಕ್ಕೊಂದು ಉದಾಹರಣೆ, ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರ ಅಂತಂದ್ರೆ ನಾವು ಅನ್ಕೊಳ್ಳೋಣ ಯಾವ್ದಾದ್ರು ಒಂದು ವೆಹಿಕಲ್. ಈಗ ಒಬ್ಬ ವ್ಯಕ್ತಿಗೆ 4 ವೀಲರ್ ಓಡಿಸೋದಕ್ಕೂ ಬರುತ್ತೆ, 2 ವೀಲರ್ ಓಡಿಸೋಕ್ಕೂ ಬರುತ್ತೆ, ಫ್ಲೈಟ್ ಓಡಿಸೋದಕ್ಕೂ ಬರುತ್ತೆ. ಆದ್ರೆ ಅವೆಲ್ಲವೂ ಕೂಡ ಬೇರೆ ಬೇರೆ ಡಿಸೈನ್ ಇರುತ್ತೆ. 2 ವೀಲರ್ ಅಂದ್ರೆ ಹೇಗಿರುತ್ತೆ ಅಂತ ಅಂದ್ರೆ ಚಿಕ್ಕದಾಗಿರುತ್ತೆ, 4 ವೀಲರ್ ಸ್ವಲ್ಪ ದೊಡ್ಡದಿರುತ್ತೆ. ಅದರಲ್ಲೂ ಕೂಡ ಟ್ರಕ್, ಬಸ್ ಅಂದ್ರೆ ಇನ್ನೂ ದೊಡ್ಡದಾಗಿರುತ್ತೆ. ಮತ್ತೆ ಪ್ಲೇನ್ ಅಂದ್ರೆ ಅದು ಬೇರೆ ತರ ಒಂದು ರೂಪವನ್ನ, ಒಂದು ಆವಿಷ್ಕಾರವನ್ನ ಹೊಂದಿರುತ್ತೆ. ಆದ್ರೆ ಅದ್ರೊಳಗಡೆ ಕುತ್ಕೊಂಡು ಓಡಿಸ್ತಾ ಇರೋಂಥ ವ್ಯಕ್ತಿ ಅವನಲ್ಲಿ ಬೇರೆ ಬೇರೆ ರೂಪ ಇರುತ್ತಾ? ಅಂದ್ರೆ ಒಂದೇ ವ್ಯಕ್ತಿ ಎಲ್ಲದ್ರಲ್ಲೂ ಕೂಡ ಕುತ್ಕೊಳಕ್ ಆಗತ್ತಲ್ವ? ಅವ್ನಿಗೆ ಓಡಿಸೋಕೆ ಗೊತ್ತಿದ್ರೆ. ಹಾಗೆ ಇಲ್ಲಿ ಆತ್ಮ ಮಾತಾಜಿ ಹಾಗೆ ಇಲ್ಲಿ ಆತ್ಮ ಬೇರೆ ಬೇರೆ ರೂಪಗಳನ್ನ ಪಡಿತಾನೆ. ಒಂದ್ಸತಿ ಮನುಷ್ಯ ರೂಪ, ಒಂದ್ಸತಿ ಪ್ರಾಣಿ ರೂಪ, ಒಂದ್ಸತಿ ಇನ್ಯಾವುದೋ ಒಂದು ಇನ್ಸೆಕ್ಟ್ ಆಗ್ತಾನೆ ಅಥವಾ ಬರ್ಡ್ ಆಗ್ತಾನೆ. ಹೀಗೆ ಅವನು ಬೇರೆ ಬೇರೆ ರೂಪಗಳನ್ನ ಪಡಿತಾನೆ. ಆದ್ರೆ ಆತ್ಮ ಬದಲಾಗಿಲ್ಲ. ಆತ್ಮ ಅದೇ ಆತ್ಮನೇ. ಆದ್ರೆ ಅದು ಬೇರೆ ಬೇರೆ ಯಂತ್ರದ ಹಾಗೆ ಬೇರೆ ಬೇರೆ ರೂಪಗಳನ್ನ ಅದು ಹೊಂದುತ್ತಾ ಇದೆ.
ಹೊಂದಿದಾಗ ಬರೀ ಅಲ್ಲಿ ಆತ್ಮ ಮಾತ್ರ ಹೋಗ್ತಿಲ್ಲ, ಆತ್ಮನ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ. ಅಂದ್ರೆ ಈಗ ಒಂದು ಕಾರ್ ಡ್ರೈವ್ ಆಗ್ತಾ ಇದೆ, ಕಾರಲ್ಲಿ ಡ್ರೈವಿಂಗ್ ಮಾಡ್ತಾ ಇರುವಂತ ವ್ಯಕ್ತಿ ಆತ್ಮ, ಅದ್ರ ಹಿಂದೆಗಡೆ ಕುತ್ಕೊಂಡು ಅಲ್ಲಿ ಪ್ರಯಾಣಿಕ ಯಾರು ಅವನ ಜೊತೆಲಿ ಕುತ್ಕೊಂಡು ಅವ್ನಿಗೆ ನಿರ್ದೇಶನಗಳನ್ನ ಕೊಡ್ತಾನೆ. ಯಾವಾಗ್ಲೂ ಭಗವಂತ ಪರಮಾತ್ಮ ನಿರ್ದೇಶನ ಕೊಡ್ತಾನೆ. ಯಾರು ಕೇಳ್ತಾರೆ ಅವ್ರಿಗೆ ಅದು ಕೇಳಿಸುತ್ತೆ, ಯಾರು ಅದನ್ನ ನಿರ್ಲಕ್ಷಿಸ್ತಾರೆ ಅವ್ರಿಗೆ ಅವನಿಗೆ ಹೇಳೋದನ್ನೇ ನಿಲ್ಲಿಸ್ಬಿಡ್ತಾರೆ. ಅದನ್ನ ನಾವು ನೋಡಿರ್ತೀವಿ. ಅಂದ್ರೆ ನಾವೇನಾದ್ರೂ ಒಂದು ಸಣ್ಣ ತಪ್ಪು ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಒಳಗಡೆಯಿಂದ ಒಂದು ಯಾರೋ ಎಚ್ಚರಿಕೆ ಕೊಡ್ತಾರೆ, ಹೌದಲ್ವಾ ಹರೇ ಕೃಷ್ಣ? ಹೌದು ಕೊಡ್ತಾರೆ ಅಲ್ವಾ ಮಾತಾಜಿ. ನಮ್ಗೆ ಎಚ್ಚರಿಕೆ, ನೀವ್ ಮಾಡ್ತಾರೆ ಸರಿ ಇಲ್ಲ ಹೇಳ್ತಾರೆ. ಯಾರದು ಹೇಳೋದು ನಮ್ಗೆ? ಯಾರು ನಮ್ಗೆ ಎಚ್ಚರಿಕೆ ಮಾಡುದು? ಅದು ಪರಮಾತ್ಮ. ಆತ್ಮಸಾಕ್ಷಿ ಅಂತಂದ್ರೆ ಪರಮಾತ್ಮ, ಅವನು ಹೇಳ್ತಾ ಇರ್ತಾನೆ. ಅಂದ್ರೆ ಯಾವ ರೀತಿ ಅಂದ್ರೆ ಕಾರ್ ಡ್ರೈವಿಂಗ್ ಮಾಡುವಾಗ ಪ್ಯಾಸೆಂಜರ್ ಹಿಂದೆಗಡೆ ಸೀಟಲ್ಲಿ ಕೂತಿರ್ತಾನಂತೆ. ಹಿಂದೆಗಡೆ ಸೀಟಲ್ಲಿ ಕೂತಿರುವಾಗ ಅವನು ಸುಮ್ನೆ ನೋಡ್ತಾ ಇರ್ತಾನೆ ಅಷ್ಟೇ ನೀವ್ ಮಾಡ್ತಾ ಇರೋದನ್ನ. ಆದ್ರೆ ನೀವ್ ಯಾವಾಗ ಅವನ ಜೊತೆ ಸಲಿಗೆಯಿಂದ ಮಾತಾಡ್ತೀರಿ, ಅವ್ನ ಏನ್ ಮಾಡ್ತಾನೆ, ಪಕ್ಕದ ಸೀಟಲ್ಲಿ ಬಂದು ಕೂತ್ಕೋತಾನೆ. ಓ ಇವ್ನು ನಾನು ಹೇಳೋದನ್ನ ತಿಳ್ಕೊತಾ ಇದ್ದಾನೆ, ನನ್ನ ಹತ್ರ ಏನಂತ ಹೇಳ್ತಾರೆ, ಆತ್ಮೀಯ ಭಾವನ ಸ್ನೇಹ ಭಾವನ ಹೊಂದುತ್ತಾ ಇದ್ದಾನೆ ಅಂತಂದಾಗ ಅವ್ನ ಪಕ್ಕದಲ್ಲಿ ಕುತ್ಕೋತಾನೆ. ಪಕ್ಕದಲ್ಲಿ ಕುತ್ಕೊಂಡಾಗ ಏನ್ ಮಾಡ್ತಾನೆ, ನಿರ್ದೇಶನಗಳನ್ನ ಕೊಡ್ತಾನೆ, ಅವನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ. ಹಾಗೆ ಆತ್ಮ ಮತ್ತೆ ಪರಮಾತ್ಮ ಅವರಿಬ್ರು ಕೂಡ ಒಂದು ಯಂತ್ರದಲ್ಲಿ ಕುಳಿತಿರುವಂತೆ ಜೀವಿಗಳ ತಿರುಗಾಟವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಹೇಳ್ತಾರೆ, ನೀ ಇದು ಮಾಡು, ಇದು ಮಾಡ್ಬೇಡ ಅಂತ ನಮ್ಗೆ ತಿಳಿಸ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ. ಮೊದಲನೇ ಸತಿ ನಾವು ತಪ್ಪು ಮಾಡಿದಾಗ ಅವರು ನಮ್ಗೆ ಜೋರಾಗಿ ಹೇಳಿದ್ದು ಕೇಳಿಸುತ್ತೆ. ಯಾವಾಗ ನಾವು ಎರಡನೇ ಸತಿ ಅದನ್ನ ತಪ್ಪನ್ನ ರಿಪೀಟ್ ಮಾಡ್ತೀವಿ, ಅವ್ರು ಸುಮ್ಮನಾಗಿ ಬಿಡ್ತಾರೆ. ಆಮೇಲೆ ಅವ್ರು ಹೇಳಲ್ಲ, ಸರಿ ಇವನು ತನ್ನಿಷ್ಟ ಬಂದ ಹಾಗೆ ಮಾಡಕ್ ಶುರು ಮಾಡಿದ್ದಾನೆ ಅಂತ. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ಕುತ್ಕೊಂಡು ಅನ್ನೋದನ್ನಲ್ಲಿ ಮುಂದೆ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಶ್ಲೋಕ 62. ತಂ ಏವ ಶರಣಂ ಕಚ್ಚ ಸ್ವಭಾವೇನ ಭಾರತ ತತ್ ಪ್ರಸಾದತ್ ಪರಮಾಂ ಶಾಂತಿಂ ಸ್ಥಾನಂ ಪ್ರಭಾಯಸಿ ಶಾಶ್ವತಂ. ಅನುವಾದ. ಶ್ರೀಲ ಪ್ರಭುಪಾದಕ್ಕೆ ಪ್ರಭುಪಾದದಿಂದ ಜಯವಾಗಲಿ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೋ ಶಾಶ್ವತವೋ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಗವಂತನಿಗೆ ಶರಣಾಗತಿಯನ್ನು ಹೊಂದುವುದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅವನ ಕೃಪೆ ಇದ್ದಾಗ ಮಾತ್ರ ನಾವು ದಿವ್ಯ ಶಾಂತಿಯನ್ನ, ಪರಮವು ಶಾಶ್ವತವಾದ ಸ್ಥಾನವನ್ನ, ಅಂದ್ರೆ ಭಗವಂತನ ಧಾಮಕ್ಕೆ ನಾವು ಹಿಂದಿರುಗೋದಿಕ್ಕೆ ಅರ್ಹತೆಯನ್ನ ತಿಳಿಸ್ತಾ ಇದ್ದಾನೆ, ಪಡೆಯೋದಿಕ್ಕೆ ಸಾಧ್ಯ ಅನ್ನೋದನ್ನ. 62ನೇ ಶ್ಲೋಕ. ಅಂದ್ರೆ ಪರಮಾತ್ಮ ನಾ ಆಗ್ಲೇ ಹೇಳಿದಾಗೆ ಹೃದಯದಲ್ಲಿ ಅವನು ಅನುಮಂತ ಉಪದೃಷ್ಟ ಅಂತ ಹೇಳ್ತಾರೆ. ಅನುಮತಿ ಕೊಡುವವನು ಕೂಡ ಅವನೇ, ಮತ್ತೆ ಉಪದೃಷ್ಟ ಅಂದ್ರೆ ಮನಸ್ಸಾಕ್ಷಿಯಾಗಿ ನಾವು ಮಾಡ್ತಿರೋ ಪ್ರತಿಯೊಂದನ್ನು ಕೂಡ, ಅಂದ್ರೆ ನಾವು ಮಾಡ್ತಿರುವಂತದ್ದೆಲ್ಲ ನಮ್ಮ ಆಲೋಚನೆಗಳನ್ನು ಕೂಡ ಅವನು ಗಮನಿಸ್ತಾ ಇರ್ತಾನೆ. ಈಗ ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ಅಂದ್ರೆ ಹಾಗಾಗಿ ಭಗವಂತನಿಗೆ ಶರಣಾಗ್ಬೇಕು. ಭಗವಂತನೇ ನಮ್ಮ ನಿಜವಾದ ಸಂಗಾತಿ. ಅಂದ್ರೆ ನಾವ್ ಅನ್ಕೋತೀವಿ ನನ್ನ ತಂದೆ ತಾಯಿ ನನ್ನನ್ನ ನೋಡ್ಕೋತಾರೆ ಅಂತ ನಾವ್ ಅನ್ಕೋತೀವಿ. ಆದ್ರೆ ತಂದೆ ತಾಯಿ ಅವರ ಆಯುಸ್ಸು ಮುಗಿದ್ಮೇಲೆ ಹೋಗ್ತಾರೆ ಅಲ್ವಾ ಹರೇ ಕೃಷ್ಣ? ಹೋಗ್ಬೇಕಾಗತ್ತಲ್ವಾ? ಇರ್ತಾರ ಶಾಶ್ವತವಾಗಿ ನಾವಿರುವಷ್ಟು ಕಾಲನು? ಇರುವುದಿಲ್ಲ. ನಮ್ಮ ಜೊತೆಯಲ್ಲಿ ಹುಟ್ಟಿದಂತವ್ರು ಅಥವಾ ನಮ್ಮ ಮಕ್ಕಳು, ಕೆಲವೊಂದ್ಸಲ ನಮಗಿಂತ ಮೊದಲೇ ನಮ್ಮ ಮಕ್ಕಳು ನಮ್ಮ ಕೈ ಮೀರಿ ಹೊಟ್ಟೋಗ್ತಾರೆ. ಮತ್ತೆ ನಾವು ನೋಡ್ತೀವಿ ಅದೇ ತರ ಜೀವನ ಸಂಗಾತಿ ಅಂತ ಅನ್ಕೋತೀವಿ. ಎಲ್ಲರೂ ಕೂಡ ಅವರು ಅವರವರ ಒಂದು, ಹೇಗೆ ಅಂದ್ರೆ ಟ್ರೈನ್ ಪ್ಯಾಸೆಂಜರ್ಸ್ ಅಲ್ಲಿ ಇದ್ದ ಹಾಗೆ, ಅವರು ಅವರ ಒಂದು ಸ್ಟೇಷನ್ ಬಂದಾಗ ಎಲ್ಲರೂ ಇಳ್ಕೋತಾರೆ. ಆದ್ರೆ ಯಾರೊಂದು ವ್ಯಕ್ತಿ ನಮ್ಮ ಜೊತೆಯಲ್ಲಿ ಎಲ್ಲಾ ಸಮಯದಲ್ಲೂ, ಎಂಥದೇ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾರೆ ಅಂದ್ರೆ ಅದು ಪರಮಾತ್ಮ. ಅಂದ್ರೆ ಅವನು ಕ್ಷೀರೋದಕಶಾಹಿ ವಿಷ್ಣು ಮಲದ ಹುಡುವಾಗಿದ್ದಾಗ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಸದಾ ಇರುವಂತವನು ಭಗವಂತ. ಅವನಿಗೆ ನಾವು ಶರಣಾಗ್ಬೇಕು, ಮತ್ತೆ ಅವನ ಕೃಪೆಯನ್ನ ನಾವು ಬಯಸ್ಬೇಕು. ಅದು ನಮ್ಮ ನಿಜವಾದ ಒಂದು ಪರಿಪೂರ್ಣತೆಯನ್ನ ನಮ್ಮನ್ನ ತಂದ್ಕೊಡುವಂತದ್ದು ವಿಚಾರ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ.
ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗಬೇಕು. ಆಗ ಅವನು ಐಹಿಕ ಅಸ್ತಿತ್ವದ ಎಲ್ಲ ಬಗೆಯ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹೀಗೆ ಶರಣಾಗತನಾಗುವುದರಿಂದ ಅವನು ಈ ಜನ್ಮದ ಎಲ್ಲ ದುಃಖಗಳಿಂದ ಬಿಡುಗಡೆಯಾಗುವುದು ಮಾತ್ರವಲ್ಲ, ಕಡೆಯಲ್ಲಿ ಅವನು ಭಗವಂತನನ್ನು ಸೇರುವನು. ವೇದ ಸಾಹಿತ್ಯದಲ್ಲಿ ಋಗ್ವೇದದಲ್ಲಿ ಹೇಳಿರುವಂಥದ್ದು ದಿವ್ಯ ಲೋಕವನ್ನು ತದ್ವಿಷ್ಣು ಪರಮಂ ಪದಂ ಎಂದು ವರ್ಣಿಸಿದೆ. ಸೃಷ್ಟಿ ಎಲ್ಲವೂ ದೇವರ ರಾಜ್ಯವಾದ್ದರಿಂದ ಐಹಿಕವಾದದ್ದೆಲ್ಲವೂ ನಿಜವಾಗಿ ಆಧ್ಯಾತ್ಮಿಕವೇ. ಆದರೆ ಪರಂಪದಂ ಎನ್ನುವುದನ್ನು ವಿಶೇಷವಾಗಿ ಶಾಶ್ವತ ನಿವಾಸಕ್ಕೆ ಅನ್ವಯಿಸುತ್ತದೆ. ಅಂದ್ರೆ ಈ ಭೌತಿಕ ಜಗತ್ತು ಕೂಡ ಭಗವಂತನಿಂದಲೇ ಸೃಷ್ಟಿಯಾಗಿರುವಂಥದ್ದು, ಆದ್ರೆ ಅದರಲ್ಲಿ ಪರಮವಾದದ್ದು, ಅದರಲ್ಲಿ ಉನ್ನತವಾದದ್ದು, ಶ್ರೇಷ್ಠವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಆಧ್ಯಾತ್ಮಿಕ ಗಗನ ಅಥವಾ ವೈಕುಂಠ ಎಂದು ಹೆಸರು. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಸರ್ವಸ್ಯ ಚಹ ಹೃದಯ ಸನ್ನಿವಿಷ್ಟ, ಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿ ಪೀಠಸ್ಥನಾಗಿದ್ದಾನೆ ಎಂದು ಹೇಳಿದ್ದೆ. ಆದ್ದರಿಂದ ಮನುಷ್ಯನ ತನ್ನೊಳಗಿರುವ ಪರಮಾತ್ಮನಿಗೆ ಶರಣಾಗತನಾಗಬೇಕು ಎಂಬ ಈ ಸಲಹೆಯ ಅರ್ಥವು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಶರಣಾಗತನಾಗಬೇಕೆಂಬುದೇ. ಅರ್ಜುನನು ಕೃಷ್ಣನನ್ನು ಪರಮಪ್ರಭುವೆಂದು ಆಗಲೇ ಒಪ್ಪಿಕೊಂಡಿದ್ದಾನೆ. 10ನೇ ಅಧ್ಯಾಯದಲ್ಲಿ ಅವನು ಆಗ್ಲೇ ಹೇಳಿದ್ದಾನೆ, ಪರಬ್ರಹ್ಮ ಪರಂಧಾಮ ಎಂದು ಒಪ್ಪಿಕೊಂಡಿದ್ದಾನೆ. ಕೃಷ್ಣನು ದೇವೋತ್ತಮ ಪರಮಪುರುಷನೆಂದು ಎಲ್ಲಾ ಜೀವಿಗಳ ಪರಮಧಾಮನೆಂದು ಅರ್ಜುನನು ಒಪ್ಪಿಕೊಂಡಿದ್ದಾನೆ. ಇದಕ್ಕೆ ಕಾರಣ ತನ್ನ ವೈಯಕ್ತಿಕ ಅನುಭವ ಮಾತ್ರವಲ್ಲ, ಅಲ್ಲಿ ಅವನು ಹೇಳ್ತಾ ಇದ್ದಾನೆ. ನಾರದ, ಸೀತಾ, ದೇವಲ, ವ್ಯಾಸರು ಇವರು ಕೂಡ ಅದನ್ನ ಒಪ್ಪಿದ್ದಾರೆ, ಅವರು ಕೂಡ ಅದನ್ನ ಹೇಳಿದ್ದಾರೆ. ಹೀಗೆ ನಾವು ಹೃದಯದಲ್ಲಿ ಇರುವಂತ ಪರಮಾತ್ಮ, ಆಗ್ಲೇ ಹೇಳಿದಾಗೆ ಯಂತ್ರವನ್ನ ಓಡಿಸುವಾಗ ನಾವ್ ಯಾವಾಗ ಪ್ಯಾಸೆಂಜರ್ ರೂಪದಲ್ಲಿ ಯಾರೋ ಪರಮಾತ್ಮ ಕೂತಿದ್ದಾನೆ ಅವನನ್ನ ಹಿಂದೆ ಕಡೆ ಸೀಟಲ್ಲೇ ಕೂರಿಸ್ಬಿಟ್ಟು ನಮ್ ಇಷ್ಟ ಬಂದಾಗೆ ನಾವು ಓಡಿಸೋದನ್ನ ಅದ್ರಲ್ಲೇ ಗಮನ ಹರಿಸೋದಕ್ಕಿಂತ ಅವನ ಮಾತಿಗೆ ಸ್ವಲ್ಪ ಗಮನ ಕೊಟ್ವಿ ಅಂದ್ರೆ ಅವನ ಮುಂದೆ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಸ್ನೇಹದಿಂದ ನಮ್ಗೆ ನಿರ್ದೇಶನಗಳನ್ನ ಕೊಡ್ತಾನೆ. ಯಾವಾಗ ನಾವು ಅವನಿಗೆ ಶರಣಾಗತಿಯನ್ನ ಹೊಂದುತ್ತೀವಿ, ಈ ದೇಹ ನಮ್ಗೆ ಸಿಕ್ಕಿರುವಂತದ್ದು, ನಾವು ಪ್ಯಾಸೆಂಜರ್, ನಾವು ಹೋಗ್ಬೇಕಾಗಿರುವಂತದ್ದು ಧಾಮಕ್ಕೆ, ಅಲ್ಲಿಗೆ ಹೋಗೋದಕ್ಕೆ ಈ ದೇಹ ಬೇಕು, ಅಲ್ಲಿವರೆಗೂ ಟ್ರಾವೆಲ್ ಮಾಡೋದಕ್ಕೆ. ಆದ್ರೆ ಅದನ್ನ ಯಾವ ದಿಕ್ಕಿನಲ್ಲಿ ನಾವು ಹೋಗ್ಬೇಕು ಅಲ್ಲಿಗೆ ಹೋಗೋದಕ್ಕೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಡುವಂತವನು ಪರಮಾತ್ಮ. ಅವನನ್ನ ನಾವು ಕೇಳಿದ್ರೆ ಅವ್ನು ನಮ್ಗೆ ತೋರಿಸ್ತಾನೆ ದಾರಿ, ಹೇಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಅವನು ತಿಳಿಸ್ತಾನೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅವನಿಗೆ ಶರಣಾಗ್ಬೇಕು, ಅವನ ಸ್ನೇಹವನ್ನ, ಅವನ ಪ್ರೀತಿಯನ್ನ ನಾವು ಪಡ್ಕೋಬೇಕು. ಆಗ ಮಾತ್ರನೇ ಅವನು ನಮ್ಗೆ ಹೇಳುವಂಥದ್ದು, ನೀನ್ ಏನ್ ಮಾಡಿದ್ರೆ ನೀನ್ ಅಲ್ಲಿಗೆ ಹೋಗ್ತೀಯಾ ಅಂತ. ಶ್ಲೋಕ 63. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಶ್ಲೋಕ ಮಾತಾಜಿ. 63. ಇತೀತೆ ಜ್ಞಾನಮಾಖ್ಯಾತಂ ಗುಹ್ಯದ್ ಗುಹ್ಯತರಂ ಮಯಾ ವಿಮೃಶೈತದ ಶೇಷೇಣ ಯಥೇಚ್ಛಸಿ ತಥಾ ಕುರು. ಅನುವಾದ: ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ, ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಕೊನೆಯಲ್ಲಿ ಏನಂತ ಹೇಳ್ತಾ ಇದ್ದಾನೆ, ಇದು ಭಗವಂತನ ಸ್ವಭಾವ. ಭಗವಂತ ಹಿಟ್ಲರ್ ಅಲ್ಲ, ಅವನು ಯಾರನ್ನು ಕೂಡ ಬಲವಂತವಾಗಿ ಏನನ್ನು ಮಾಡಿಸೋದಿಲ್ಲ. ನಮಗೂ ಅಷ್ಟೇ, ಅವನು ಎಲ್ಲ ಅಲ್ಪ ಸ್ವಾತಂತ್ರ್ಯ ಯಾಕೆ ಈ ಜೀವಿಗೆ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಇದು ಕಾರಣ. ಅಂದ್ರೆ ಇಲ್ಲಿ ಅರ್ಜುನನಿಗೂ ಅದನ್ನೇ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಇಲ್ಲಿವರೆಗೂ ನಾನು ಏನೆಲ್ಲ ನಿನ್ಗೆ ಹೇಳ್ಬೇಕು ಅಂತಿದ್ನೋ ಅಷ್ಟು ನಾ ಹೇಳಿದ್ದಾಯ್ತು, ಎಲ್ಲ ಜ್ಞಾನವನ್ನ ನಿನ್ಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾಯ್ತು. ಈಗ ನಿನಗೆ ಏನು ಮಾಡ್ಬೇಕು ಅಂತ ಅನ್ನಿಸ್ತಿದೆ ಅದನ್ನ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ಅವನಿಗೆ ಆ ಒಂದು ಅಲ್ಪ ಸ್ವಾತಂತ್ರ್ಯವನ್ನ ಇಲ್ಲಿ ನೀಡ್ತಾ ಇದ್ದಾನೆ. ಈಗ ನಿನ್ನಿಷ್ಟ, ನೀನ್ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತೀಯೋ ನೀನ್ ಅದನ್ನೇ ಮಾಡು ಅನ್ನೋದನ್ನಲ್ಲಿ ಭಗವಂತ ಅವನಿಗೆ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 64. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಅನ್ನುವಾದ ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ನೀನು ನನಗೆ ಅತ್ಯಂತ ಪ್ರಿಯನಾದ ಸ್ನೇಹಿತನಾದುದರಿಂದ ನಿನಗೆ ನನ್ನ ಪರಮೋದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿಯೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನಾನು ಇಷ್ಟೆಲ್ಲ ವಿಚಾರವನ್ನ ಈಗ ನಿನಗೆ ತಿಳಿಸಿದ್ದಕ್ಕೆ ಕಾರಣ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನೀನ್ ನನ್ನ ಸ್ನೇಹಿತ, ಅಂದ್ರೆ ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ, ನೀನ್ ನನ್ನನ್ನ ಪ್ರೀತಿಸ್ತೀಯ, ನನ್ನ ಸ್ನೇಹಿತ ಆಗಿದ್ಯಾ, ಮತ್ತೆ ನೀನು ನಿನಗೆ ನನ್ನ ಪರಮ ಉಪದೇಶವನ್ನ, ಅಂದ್ರೆ ಈ ಒಂದು ರಹಸ್ಯ ಜ್ಞಾನವನ್ನ, ಅಂದ್ರೆ ಇದು ನಿಜವಾಗ್ಲೂ ಭಗವದ್ಗೀತೆ ರಹಸ್ಯ ಜ್ಞಾನ ಅಲ್ವಾ. ಈಗ ನಾವು ಕೇಳಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಆತ್ಮ, ಪರಮಾತ್ಮ, ಭಗವಾನ್ ಕೃಷ್ಣ ಅಂದ್ರೆ ಯಾರು ಅಂತ ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಅದು ಗೊತ್ತಿರ್ಲಿಲ್ಲ, ಇದು ಓದಕ್ ಮುಂಚೆ ನಮ್ಗೆ ಈ ವಿಚಾರಗಳೆಲ್ಲ ಕೂಡ ನಮ್ಗೆ ರಹಸ್ಯ ಜ್ಞಾನವಾಗಿತ್ತು ಅಲ್ವಾ. ಹರೇ ಕೃಷ್ಣ. ತಿಳಿದಿತ್ತ ಎಲ್ಲರಿಗೂ? ಯಾರಿಗಾದ್ರೂ ನಾವು ಹೇಗೆ
ಕರ್ಮ ಬಂಧನದಲ್ಲಿ ಸಿಕ್ಕಾಕೋತೀವಿ, ಕರ್ಮದ ಪ್ರತಿಕ್ರಿಯೆಗಳು ಯಾವ ರೀತಿ ಆಗ್ತಾ ಇರುತ್ತೆ, ಅದರಿಂದ ನಾವು ಅನ್ಕೊಂಡಿದ್ವಿ. ಸುಮಾರು ಜನ ಈಗ್ಲೂ ಅನ್ಕೋತಾರೆ. ನಾವ್ ಯಾರಿಗಾದ್ರೂ ಹೋಗಿ ಹೇಳಿದ್ರೆ ಸತ್ತವರು ಮತ್ತೆ ಪುನರ್ಜನ್ಮ ಆಗತ್ತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ನಂಬೋದಿಲ್ಲ. ಆಗೊಂದ್ ವೇಳೆ ಆಗುತ್ತೆ ಅಂದ್ರೆ ಅವ್ರು ಏನ್ ಅನ್ಕೋತಾರೆ ಅಂದ್ರೆ ಮತ್ತೆ ಅವರು ಮನುಷ್ಯರಾಗಿ ಹುಟ್ಟುತ್ತಾರೆ ಅನ್ಕೊಳ್ತಾರೆ. ಅವ್ರಿಗೆ ಸ್ವಲ್ಪ ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ. ನಾವ್ ಹೇಳಿದ್ರೆ ಈಗ ನೀನು ಮತ್ತೆ ಗಿಡವಾಗಿ ಮರವಾಗಿ ಇನ್ನೇನು ಪ್ರಾಣಿಯಾಗಿ ಹುಟ್ಟಿ ಅಂತಂದ್ರೆ ಅವರು ಆ ಇಲ್ಲವೇ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಅಷ್ಟು ಜ್ಞಾನ ಇರೋದನ್ನ ತಿಳ್ಕೊಂಡಿರೋದಿಲ್ಲ. ಹಾಗೆ ಈ ಎಲ್ಲ ಜ್ಞಾನವನ್ನ ನಾವು ಭಗವದ್ಗೀತೆ ಮೂಲಕ ತಿಳ್ಕೊಂಡ್ವಿ. ಈಗ ಅದನ್ನ ಭಗವಂತ ಹೇಳ್ತಾ ಇದ್ದಾನೆ, ಇಂಥ ರಹಸ್ಯ ಜ್ಞಾನವನ್ನ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ನಿನಗೆ ಮುಖ್ಯವಾಗಿ ಅರ್ಜುನನಿಗೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಅವನು ಭಗವಂತನ ಸ್ನೇಹಿತನಾಗಿದ್ದಾನೆ. ಅವನಿಗೆ ಭಗವಂತನಲ್ಲಿ ಪ್ರೀತಿ ಭಾವ ಇದೆ. ಅವನಿಗೆ ಭಗವಂತನ ಮೇಲೆ ಯಾವುದೇ ದ್ವೇಷ ಅಸೂಯೆ ಇಲ್ಲ. ಇದನ್ನ ನನ್ನಿಂದ ಕೇಳು, ಏಕೆಂದರೆ ಇದು ನಿನ್ನ ಹಿತಕ್ಕಾಗಿ. ಅಂದ್ರೆ ಯಾರು ನಮ್ಮ ಮಿತ್ರರು ಇರ್ತಾರೆ ಅವ್ರು ನಮ್ಮ ಹಿತವನ್ನೇ ಬಯಸ್ತಾರೆ. ಹಾಗೆ ಇಲ್ಲಿ ಸ್ನೇಹಿತನಾಗಿ ಅರ್ಜುನನ ಹಿತವನ್ನ ಭಗವಂತ ಬಯಸ್ತಾ ಇದ್ದಾನೆ. ಅದಕ್ಕಾಗಿ ಅವನಿಗೆ ಇಷ್ಟೆಲ್ಲ ಜ್ಞಾನೋಪದೇಶವನ್ನ ಮಾಡಿದ್ದಾನೆ. ಭಾವಾರ್ಥ ಪ್ರಪಾದರಿಂದ ಪ್ರಪಾದರಿಗೆ ಜಯವಾಗಲಿ. ಹಾ ಮಾತಾಜಿ, ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಅಂತ ಹೇಳಿದ್ದು ಮಾತಾಜಿ. ಓಕೆ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಸಂಶಯ ಮಾತಾಜಿ. ಮಾತಾಜಿ, ನಾವು ಗಿಡವಾಗಿ ಮರವಾಗಿ ಕೂಡ ಹುಟ್ಟುತ್ತೀವ ಮಾತಾಜಿ, ಪುನರ್ಜನ್ಮ ಅನ್ನೋದು? ಮಾತಾಜಿ ನೀವ್ ಕೇಳ್ತಾ ಇದೀರಾ? ಹೌದು ಮಾತಾಜಿ. ಹಾ ಮಾತಾಜಿ, ನಂಗೆ ಅದು ಅಂದ್ರೆ ಸ್ವಲ್ಪ ಸಂಶಯ ಇತ್ತು ಮಾತಾಜಿ. ಅಂದ್ರೆ ಗಿಡವಾಗಿ ಹುಟ್ಟೋದು ಅಂತ ಹೇಳಿ, ಅಂದ್ರೆ ಇವಾಗ ಅದು ಜನ್ಮ ಅಂತ ಹೇಳಿ ಪ್ರಾಣಿ ಜನ್ಮ ಅಂತ ಹೇಳಿ ಅನ್ಕೊಳ್ತೀವಲ್ವಾ ಮಾತಾಜಿ. ಗಿಡವಾಗಿ ಹುಟ್ಟೋದು ಮರವಾಗಿ ಹುಟ್ಟೋದು ಅಂತ ಅದು ಯಾವ ತರ ಮಾತಾಜಿ? ಅದು ಸ್ವಲ್ಪ ನಂಗೆ ಎಕ್ಸ್ಪ್ಲನೇಷನ್ ಬೇಕು ಮಾತಾಜಿ. 84 ಲಕ್ಷ ಯೋನಿಗಳು ಅಂತ ಹೇಳ್ತಾರಲ್ಲ ಮಾತಾಜಿ, ಮನುಷ್ಯ ಜನ್ಮ ಬರೋದಕ್ಕೆ ಮುಂಚೆ. ಅದರಲ್ಲಿ ನೀವು ಗಿಡ ಮರವಾಗಿ ಕೂಡ ಇಂತಿಷ್ಟು ವರ್ಷಗಳು ಅಂದ್ರೆ ಇಂತಿಷ್ಟು ಜನ್ಮಗಳು ಯೋನಿಗಳ ದಾಟಿ ಬರ್ಬೇಕು ಅಂತಿದೆ ಮಾತಾಜಿ. ಅದ್ರಲ್ಲಿ ಗಿಡ ಮರ ಕೂಡ ಬರುತ್ತೆ, ಅದಕ್ಕೂ ಜೀವ ಇದೆ ಅಲ್ವಾ, ಅದ್ರಲ್ಲೂ ಕೂಡ ಆತ್ಮ ಇದೆ. ಹೌದು ಹಾಗೆ ನೀವು ಮಾತಾಜಿ. ಮನುಷ್ಯ ಜನ್ಮ ಪಡಿಬೇಕು ಅಂದ್ರೆ ಹೌದು ಮಾತಾಜಿ. ಇವಾಗ ಹೇಳಿ ಅದು ಮಾತಾಜಿ. ಬರುತ್ತೆ ಅಂತ ಆದಾಗ ಮಾತಾಜಿ, ಇವಾಗ ಜನರಲಿ ಒಂದು ಟಾಪಿಕ್ ಬರುತ್ತಲ್ವಾ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಬಂದಾಗ ನಾವು ಅವ್ರ ಹತ್ರ ವೆಜಿಟೇರಿಯನ್ ತಿನ್ನಿ ಅಂತ ಅಂದಾಗ ಅವರು ಇದೇ ಟಾಪಿಕ್ ಅನ್ನು ಸಮರ್ಥನೆ ಮಾಡ್ಬೋದಲ್ವಾ ಮಾತಾಜಿ? ಅವಾಗ ನಾವು ಅವ್ರ ಹತ್ರ ಏನಂತ ಹೇಳ್ಬೋದು ಮಾತಾಜಿ? ಅಂದ್ರೆ ಇವಾಗ ಮಾತಾಜಿ ಆತ್ಮ ಅಂತ ಭಗವಂತನಿಗೆ ಅರ್ಪಣೆ, ನೀವು ಭಗವಂತನಿಗೆ ಅರ್ಪಿಸ್ತೀರಾ ವೆಜಿಟೇರಿಯನ್ ಆಗಿದ್ರು ಕೂಡ ಅಲ್ಲಿನೂ ಕೂಡ ಕರ್ಮ ಬಂಧನ ಇದೆ. ಅಂದ್ರೆ ಅವ್ರು ಏನ್ ತಿಂತಾ ಇದಾರೆ ಅದು ಸೊಪ್ಪು ಸದ್ದೆ ತರಕಾರಿ ಆಗಿದ್ರು ಕೂಡ ಮತ್ತೆ ಅವರು ಕೂಡ ಅದೆಲ್ಲ ಆಗ್ಬೇಕಾಗತ್ತೆ. ಅಂದ್ರೆ ಅದು ಭಗವಂತನಿಗೆ ನೀವು ಕೊಟ್ಟಿಲ್ಲ, ನೈವೇದ್ಯ ಪ್ರಸಾದ ಆಗಿಲ್ಲ, ಅದಕ್ಕೆ ಹೇಳ್ತಾರೆ. ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ ಎಚ್ಚರಿಕೆಯಿಂದ ಇರಿ, ಭಗವಂತನಿಗೆ ಸಮರ್ಪಣೆ ಆಗದೆ ಇರೋದನ್ನ ಯಾವತ್ತೂ ಸ್ವೀಕಾರ ಮಾಡ್ಬೇಡಿ ಅಂತ. ಅವಾಗ ನಾವು ಇದನ್ನೇ ಹೇಳ್ಬೋದಲ್ವಾ ಮಾತಾಜಿ, ಕರ್ಮ ಬಂಧನವನ್ನೇ ಅವ್ರ ಹತ್ರ ಹೇಳ್ಬೋದಲ್ವಾ ಮಾತಾಜಿ? ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುವು ಅರ್ಜುನನಿಗೆ ರಹಸ್ಯ ಜ್ಞಾನವನ್ನ ಅಂದ್ರೆ ಬ್ರಹ್ಮ ಜ್ಞಾನವನ್ನ, ಇನ್ನೂ ರಹಸ್ಯ ಜ್ಞಾನ ಅಂದ್ರೆ ಪರಮಾತ್ಮ ಜ್ಞಾನವನ್ನ ನೀಡಿದ್ದಾನೆ. ಈಗ ಅವನು ಅತ್ಯಂತ ರಹಸ್ಯ ಜ್ಞಾನ ಭಾಗವನ್ನ ನೀಡುತ್ತಿದ್ದಾನೆ. ಇದು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗುವುದು ಎನ್ನುವುದು. 9ನೇ ಅಧ್ಯಾಯದ ಕೊನೆಯಲ್ಲಿ ಅವನು ಮನ್ಮನ ಯಾವಾಗಲೂ ನನ್ನ ಕುರಿತು ಯೋಚಿಸು ಎಂದು ಹೇಳಿದ್ದಾನೆ. ಭಗವದ್ಗೀತೆಯ ಉಪದೇಶಗಳ ಸಾರವನ್ನ ಒತ್ತಿ ಹೇಳುವುದಕ್ಕಾಗಿ ಈ ಉಪದೇಶವನ್ನು ಇಲ್ಲಿ ಮತ್ತೆ ಹೇಳಿದೆ. ಸಾಮಾನ್ಯ ಮನುಷ್ಯನು ಈ ಸಾರವನ್ನು ಅರ್ಥ ಮಾಡಿಕೊಳ್ಳಲಾರ. ವಾಸ್ತವವಾಗಿ ಕೃಷ್ಣನಿಗೆ ಬಹಳ ಪ್ರಿಯನಾದವನು, ಕೃಷ್ಣನ ಪರಿಶುದ್ಧ ಭಕ್ತನು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲ. ವೇದ ಸಾಹಿತ್ಯದಲ್ಲೆಲ್ಲ ಅತ್ಯಂತ ಮುಖ್ಯವಾದ ನಿರ್ದೇಶನ ಇದು. ಈ ಸಂಬಂಧದಲ್ಲಿ ಕೃಷ್ಣನು ಹೇಳುತ್ತಿರುವುದು ಅತಿ ಮುಖ್ಯವಾದ ಭಾಗ. ಅರ್ಜುನನು ಮಾತ್ರವಲ್ಲ, ಎಲ್ಲಾ ಜೀವಿಗಳು ಅದನ್ನು ಅನುಷ್ಠಾನ ಮಾಡಬೇಕು. ಇಲ್ಲಿ ಪ್ರಭುಪಾದರು ನಮಗೆ ನಿರ್ದೇಶನಗಳನ್ನ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದು ನಾವ್ ಯಾವಾಗ್ಲೂ ಕೂಡ ಭಗವಂತನ ಸ್ಮರಣೆ ಮಾಡ್ಬೇಕು, ಅವನ ಸೇವೆ ಮಾಡ್ಬೇಕು, ಮತ್ತೆ ಅವನಿಗೆ ಶರಣಾಗಬೇಕು. ಇದು ಗುಹ್ಯತಮವಾದ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಜ್ಞಾನ ಪರಮಾತ್ಮ ಜ್ಞಾನಕ್ಕಿಂತ ಹೆಚ್ಚಿನದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಅರ್ಜುನನಿಗೆ ಮಾತ್ರವಲ್ಲ, ನಾವು ಕೂಡ ಅದನ್ನ ಆಚರಣೆ ಮಾಡ್ಬೇಕು, ನಾವು ಕೂಡ ಭಗವಂತನಿಗೆ ಶರಣಾಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ರಿಪೀಟ್ ಆಗ್ತಾ ಇರುವಂತ ಶ್ಲೋಕ, ಅದಕ್ಕೆ ಹೇಳ್ತಾ ಇದ್ದಾರೆ. ಯಾಕೆ ಇದು ರಿಪೀಟ್ ಆಗ್ತಾ ಇದೆ ಅಂದ್ರೆ ಅದರ ಪ್ರಾಮುಖ್ಯತೆಯನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಓದ್ತೀರಿ ಏನಾದ್ರು? ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರೋ
ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೆ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದುದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಹೇಗೆ ಭಗವಂತನ ಹತ್ರಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಅಲ್ಲಿ ಭಗವಂತ ಅವನಿಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಸದಾ ನೀನು ನನ್ನ ಕುರಿತು ಚಿಂತಿಸು. ಅಂದ್ರೆ ನೀನ್ ಭಗವಂತನನ್ನ ಪ್ರೀತಿಸ್ತೀಯ ಅಂದ್ರೆ ಅವನ ಸ್ಮರಣೆ ಸುಲಭವಾಗಿ ನೀನು ಮಾಡ್ತೀಯ. ಮತ್ತೆ ಅದಕ್ಕೆ ನೀನೇನ ಮಾಡ್ಬೇಕು, ಭಕ್ತನಾಗು ಅಂತಂದ್ರೆ ನೀನ್ ನನ್ನನ್ನ ಪ್ರೀತಿಸಿದ್ರೆ ನೀನ್ ನನ್ನನ್ನ ಕುರಿತು ಚಿಂತಿಸೋದು ಸುಲಭ ಆಗತ್ತೆ. ಮತ್ತೆ ಆಗ ನೀನ್ ಏನ್ ಮಾಡ್ತೀಯ, ನೀನು ನನ್ನನ್ನ ಪೂಜಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀನು ಸದಾ ನನ್ನನ್ನ ಆರಾಧನೆ ಮಾಡು, ನನ್ನ ಭಗವಂತನಿಗೆ ಒಂದು ಹೂವನ್ನ ಅರ್ಪಿಸುವಂಥದ್ದು, ಪ್ರಸಾದ ನೈವೇದ್ಯ ಮಾಡುವಂಥದ್ದು. ಇದರಿಂದ ಭಗವಂತನಿಗೆ ಆಗ್ಬೇಕಾಗಿರೋದೇನಿಲ್ಲ. ಭಗವಂತ ಅವನು ಆತ್ಮಾರಾಮ, ತನ್ನಷ್ಟಕ್ಕೆ ಅವನು ಸಂತುಷ್ಟ. ಆದ್ರೆ ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಲಾಭ. ಹಾಗಾಗಿ ಹೇಳ್ತಾ ಇದ್ದೀನಿ, ಏನು ಲಾಭ ಅಂತಂದ್ರೆ ನಾವು ಅವನ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನನಗೆ ನಮಸ್ಕರಿಸು, ಅಂದ್ರೆ ಸದಾ ಭಗವಂತನಿಗೆ ಶರಣಾಗತಿ ಭಾವವನ್ನ ಹೊಂದು ಅಂತ. ಆಗ ನೀನು ನಿಶ್ಚಯವಾಗಿ ಭಗವಂತನ ಹತ್ರಕ್ಕೆ ಹೋಗಕ್ಕೆ ಸಾಧ್ಯ ಇದೆ. ಅಂದ್ರೆ ಈ ಭವಸಾಗರವನ್ನ ದಾಟಬೇಕು ಅಂತಂದ್ರೆ ನೀನು ಇದನ್ನ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದನ್ನ ಮಾಡಿದವರು ಈ ಭವಸಾಗರವನ್ನ ಸುಲಭವಾಗಿ ದಾಟ್ತಾರೆ. ಇದನ್ನ ಯಾಕೆ ಭಗವಂತ ಈ ಒಂದು ರಹಸ್ಯವನ್ನ ತಿಳಿಸ್ತಾ ಇದ್ದಾನೆ ಅಂದ್ರೆ, ಅರ್ಜುನ ಭಗವಂತನಿಗೆ ತುಂಬಾ ಪ್ರಿಯರಾದವನು, ಮತ್ತೆ ಅವನು ಸ್ನೇಹಿತನು ಕೂಡ. ಹಾಗಾಗಿ ಅವನಿಗೆ ಈ ಒಂದು ಗುಹ್ಯತಮವಾದ ಜ್ಞಾನವನ್ನಲ್ಲಿ ಭಗವಂತ ಅವನಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಹೇಗೆ ಅವನು ಭಗವಂತನ ಧಾಮಕ್ಕೆ, ಆ ಒಂದು ಗೋಲೋಕ ವೃಂದಾವನಕ್ಕೆ ಅವನು ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಯಾವ ಧರ್ಮಗಳನ್ನ ನಾವು ತ್ಯಜಿಸಬೇಕು? ಹರೇ ಕೃಷ್ಣ. ಕೇಳಿಸ್ತಿದ್ಯಾ? ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ ಧರ್ಮಗಳನ್ನ ನಾವು ತ್ಯಾಗ ಮಾಡ್ಬೇಕು ಮಾತಾಜಿ? ಆ ಶಾಸ್ತ್ರದಲ್ಲಿ ಹೇಳಿರುವಂತಹ ವರ್ಣಾಶ್ರಮ ಪದ್ಧತಿಯಲ್ಲಿರುವಂತ ಧರ್ಮವನ್ನು, ನಮ್ಮ ಕರ್ತವ್ಯವನ್ನು ಮಾತಾಜಿ. ಲೈಟ್ ಹೋಯ್ತಾ ಮಾತಾಜಿ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಕರೆಂಟ್ ಇಲ್ಲ ಅಂತ ಕಾಣುತ್ತೆ ನೋಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಬಂತು. ಸರಿ ಸರಿ. ಹರೇ ಕೃಷ್ಣ. ಕೇಳ್ತಿದ್ದಲ್ಲ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ.
ಓಕೆ, ಇಲ್ಲಿ ಭಗವಂತ ಆ ಶರಣಾಗತಿ ಅಂದ್ರೆ ಏನು, ಆ ಧರ್ಮ ಯಾವ್ದನ್ನ ತ್ಯಾಗ ಮಾಡೋಕೆ ಹೇಳ್ತಾ ಇದ್ದಾನೆ ಅದನ್ನ ಇನ್ನಷ್ಟು ಪ್ರಭುಪಾದರು ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಶರಣಾಗತಿ ಅಂದ್ರೆ ಏನು ಅಂತ ಹರಿಭಕ್ತಿ ವಿಲಾಸದಲ್ಲಿ ಹೇಳಿದ್ದಾರೆ. ಹರಿಭಕ್ತಿ ವಿಲಾಸ ಇದು ಯಾರು ರಚನೆ ಮಾಡಿರುವಂತದ್ದು? ಹರೇ ಕೃಷ್ಣ. ಇದನ್ನ ಸನಾತನ ಗೋಸ್ವಾಮಿಗಳು ನಮಗೆ ನೀಡಿರುವಂತದ್ದು. ಅವರ ಒಂದು ಶ್ಲೋಕದಲ್ಲಿ ಬರುವಂತದ್ದು, ಅನುಕೂಲಸ್ಯ ಸಂಕಲ್ಪಂ ಪ್ರತಿಕೂಲಸ್ಯ ವರ್ಜನಂ ರಕ್ಷ್ಯಸಿ ಇತಿ ವಿಶ್ವಾಸೋ ಗೋಪೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ. 6 ರೀತಿ ಶರಣಾಗತಿಯನ್ನ ಇಲ್ಲಿ ಹೇಳ್ತಾರೆ. ಅನುಕೂಲಸ್ಯ ಸಂಕಲ್ಪಂ ಅಂದ್ರೆ ಯಾವುದು ಭಕ್ತಿಗೆ ಅನುಕೂಲಕರವಾದದ್ದು, ಅಂದ್ರೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ, ಅದನ್ನ ನಾವು ಮಾಡಬೇಕು. ಭಕ್ತಿಗೆ ಅನುಕೂಲವಾದದನ್ನ ಮಾತ್ರ ಮಾಡುವಂಥದ್ದು. ಮತ್ತೆ ಪ್ರತಿಕೂಲಸ್ಯ ವರ್ಜನಂ, ಭಕ್ತಿ ಕಾರ್ಯಗಳಿಗೆ ಯಾವ್ದನ್ನ ನಿಯಂತ್ರಕ ತತ್ವಗಳಲ್ಲಿ ನಾವು ಮಾಡಬೇಡ ಅಂತ ಹೇಳಿದರೆ ಅದನ್ನ ನಾವು ವರ್ಜಿಸ್ಬೇಕು. ಮತ್ತೆ ರಕ್ಷಸಿ ಇತಿ ವಿಶ್ವಾಸ, ಭಗವಂತ ನನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಒಂದು ವಿಶ್ವಾಸ ನಮ್ಗೆ ಸದಾ ಇರಬೇಕು. ಗೋಪೃತ್ವೇ ವರ್ಣಂತತ ಆತ್ಮನಿಕ್ಷೇಪ ಕಾರ್ಪಣ್ಯ, ಅದರಲ್ಲಿ ಭಗವಂತನಿಗೆ ಶರಣಾಗತಿಯನ್ನು ಹೊಂದುವಂಥದ್ದು. ಕಾರ್ಪಣ್ಯ ಅಂದ್ರೆ ಯಾರು ಭಗವಂತನಿಗೆ ಶರಣಾಗತಿಯನ್ನು ಹೊಂದಿರ್ತಾರೆ ಅವರಲ್ಲಿ ಆ ಒಂದು ದೈನ್ಯ ಭಾವ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅನ್ನುವಂತಹ ಒಂದು ಗುಣ ಅನ್ನುವಂಥದ್ದು ಅವರಲ್ಲಿ, ಸಹನೆ, ತಾಳ್ಮೆ ಅನ್ನುವಂಥದ್ದು ಇರುತ್ತೆ. ಆ ಒಂದು ಗುಣಗಳನ್ನ ಪಡೆದು ನಾವು 6 ರೀತಿಯಲ್ಲಿ ಭಗವಂತನಿಗೆ ಶರಣಾಗತಿಯನ್ನ ಹೊಂದಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಭಕ್ತಿ ಕಾರ್ಯ, ಭಕ್ತಿ ಸೇವೆ ಮಾಡೋದಕ್ಕೆ ಯಾವ್ದೆಲ್ಲ ಅಡ್ಡಿ ಆತಂಕಗಳು ಬರುತ್ತೆ ಅದನ್ನ ನಾವು ಧರ್ಮ ಅನ್ನೋ ಹೆಸರಿನಲ್ಲಿ ಹೇಗೆ ಅದನ್ನ ಮಾಡದಿರ ಹೋಗ್ತೀವಿ. ಈಗ ನಾವು ನೋಡ್ತೀವಿ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಅವರು ಇವರು ದುರ್ಯೋಧನನ ಒಂದು ಪಕ್ಷವನ್ನ ಸೇರ್ತಾರೆ. ಯಾಕೆ ಅವರು ದುರ್ಯೋಧನನ ಪಕ್ಷ ಸೇರ್ತಾರೆ? ಅವ್ರಿಗೆ ಗೊತ್ತಿರ್ಲಿಲ್ವಾ ದುರ್ಯೋಧನ ಮಾಡ್ತಾ ಇರೋದು ತಪ್ಪು ಅಂತ? ಗೊತ್ತಿತ್ತು ಮಾತಾಜಿ. ಮತ್ತೆ ಯಾಕೆ ಅವರು ಆ ಕಡೆ ಹೋದ್ರು? ಅನ್ನದ ಋಣ ಉಂಟು ಅಂತ ಹೇಳಿ ಬಯಸ್ತಾರೆ. ಬಂಧನದಲ್ಲಿ ಸಿಗಾಕಂತಾರೆ ಮಾತಾಜಿ. ಬಂಧನದಲ್ಲಿ ಸಿಗಾಕೊಂಡು, ಯಾಕಂದ್ರೆ ನಾನೊಂದು ಮಾತು ಕೊಟ್ಟಿದ್ದೀನಿ, ಆ ಮಾತಿನಂತೆ ನಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ತನ್ನ ಇಚ್ಛೆಯಂತೆ ಅಧರ್ಮದ ದಾರಿಯನ್ನು ಹೋಗ್ತಾನೆ. ಮತ್ತೆ ಭಗವಂತ ಹೇಳಿರೋದು ಗೊತ್ತಿದ್ರು ಅವರು ನಾನೊಂದು ಮಾತಿನಂತೆ ಹೋಗೋದು ಧರ್ಮ ಏನು ಅಂತಂದು ಹೇಳ್ಬಿಟ್ಟು ಅವ್ರಿಗೆ ಇದಾಗಿ ಅಲ್ಲಿ ಸೇರ್ತಾರೆ ಮಾತಾಜಿ. ಅದನ್ನೇ ಹೇಳ್ತಾರೆ ಇಲ್ಲಿ, ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನೀನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವಂಥದ್ದು ಅದು ಒಳ್ಳೆ ಧರ್ಮ, ಕೆಟ್ಟದ ಒಳ್ಳೇದ ಹೇಳಿದ ಮಾತನ್ನ ಉಳಿಸ್ಕೊಳ್ಳುವಂಥದ್ದು. ಭಗವಂತ ಹೇಳಿರೋದು ಒಂದೊಂದ್ಸಲ ಯಾಕಂದ್ರೆ ಭಗವಂತ ಹೇಳಿದಾಗ ಅದು ಕೆಟ್ಟದ್ದೇ ಆಗುತ್ತೆ ಮತ್ತೆ ಅದನ್ನ ಬಿಟ್ಟಾಕ್ ಬಿಡು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಅಂತ ಧರ್ಮಗಳನ್ನು ಬಿಟ್ಬಿಟ್ಟು ನನಗೆ ಶರಣಾಗತನಾಗು, ಯಾಕಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತ. ಅಂದ್ರೆ ನಾವು ಸಂಕಲ್ಪ ಮಾಡುವಂಥದ್ದು, ಆ ಸಂಕಲ್ಪ ಮಾಡಿದ್ದನ್ನ ಈಡೇರಿಸುವಂಥದ್ದು, ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂಥದ್ದು. ಈಗ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ಭೀಷ್ಮಾಚಾರ್ಯರು ಒಂದು ಉದಾಹರಣೆ ನಮ್ಗೆ ಭಗವದ್ಗೀತೆಯಲ್ಲಿ, ಅಂದ್ರೆ ಮಹಾಭಾರತದಲ್ಲಿ ಏನಂದ್ರೆ ಮಹಾಜನ ಅಂತ ಹೇಳ್ತಾರೆ. ಭೀಷ್ಮಾಚಾರ್ಯರಿಗೆ ಕೃಷ್ಣನ ಒಂದು ನಿಜ ರೂಪ ಗೊತ್ತಿತ್ತು, ಸ್ವರೂಪ ಗೊತ್ತಿತ್ತು, ದೇವೋತ್ತಮ ಪರಮಪುರುಷ ಅನ್ನೋದು ಗೊತ್ತಿತ್ತು. ಅವರು ಅವರ ಭಕ್ತಿಯಲ್ಲಿ ಸದಾ ತೊಡಗಿದ್ರು. ಆದ್ರೂ ಕೂಡ ಅವರು ಯಾವಾಗ ಅಧರ್ಮದ ಕಡೆ ನಿಂತು ಯುದ್ಧ ಮಾಡ್ತಾರೆ, ಅವರೊಂದು ಉದಾಹರಣೆಯಾಗಿ ತೋರಿಸ್ತಾರೆ. ನೀನು ಎಂತಹ ಶುದ್ಧ ಭಕ್ತರೇ ಆಗಿದ್ರು, ನೀನು ಎಂತ ಮಹಾವೀರನೇ ಆಗಿದ್ರು, ನೀನು ಅಧರ್ಮದ ಕಡೆ ಭಗವಂತನಿಗೆ ವಿರುದ್ಧವಾಗಿ ನಿಂತೆ ಅಂತಂದ್ರೆ ಅಲ್ಲಿ ನಿನಗೆ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ, ಖಚಿತವಾಗಿ ನೀನು ಸೋಲ್ತೀಯ ಅನ್ನೋದು. ಅಂದ್ರೆ ಅದನ್ನೇ ಅಲ್ಲಿ ಒಂದು ಉದಾಹರಣೆಯಾಗಿ ತೋರಿಸ್ತಾರೆ. ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ. ನಿನ್ನ ಭಕ್ತಿಗೆ, ನೀನು ಭಗವಂತನ ಸೇವೆ ಮಾಡೋದಕ್ಕೆ ಅಡ್ಡ ಬರುವಂತಹ ಎಲ್ಲ ಧರ್ಮವನ್ನು ಕೂಡ ನೀನು ಬಿಡು ಅಂತ ಹೇಳ್ತಾರೆ. ಈಗ ನಾವು ನೋಡ್ತೀವಿ ಏನು ಅಂತಂದ್ರೆ, ಒಬ್ಬ ಸೈನಿಕ ಇರ್ತಾನೆ, ಅವನಿಗೆ ಪರಿವಾರ ಇರುತ್ತೆ, ತಂದೆ ತಾಯಿ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವನ ಧರ್ಮ ಏನು ಅಂದ್ರೆ, ಎಲ್ಲರಿಗೂ ಸಾಧಾರಣವಾದ ಧರ್ಮ ಏನು ಅಂತಂದ್ರೆ ಅಪ್ಪ ಅಮ್ಮ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು, ಇದೆಲ್ಲ ಕೂಡ ಸಾಧಾರಣವಾಗಿ ಎಲ್ಲರೂ ಮಾಡ್ಲೇಬೇಕಾಗಿರುವಂತ ಧರ್ಮ. ಆದ್ರೆ ಅವನು ದೇಶವನ್ನ ಕಾಯೋದಕ್ಕೆ ಹೋಗುವಾಗ ಅವನ ತಂದೆ ತಾಯಿಯನ್ನ, ಅವನ ಹೆಂಡತಿ ಮಕ್ಕಳನ್ನ ಅವ್ನು ನೋಡ್ಕೊಳ್ಳೋದಕ್ಕೆ ಆಗುತ್ತಾ? ವೈಯಕ್ತಿಕವಾಗಿ ಆಗೋದಿಲ್ಲ. ಅಂದ್ರೆ ಅವನು ಅದಕ್ಕಿಂತ ಉನ್ನತವಾದ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಹೌದಲ್ವಾ? ಅವಾಗ ಸರ್ಕಾರ ಅವ್ರಿಗೆ ಸಹಾಯ ಮಾಡುತ್ತೆ, ಸರ್ಕಾರ ಅವನ ಪರಿವಾರವನ್ನ ನೋಡ್ಕೊಳ್ಳುತ್ತೆ. ಹಾಗೆ
ಯಾರು ಭಗವಂತನ ಉನ್ನತ ಕಾರ್ಯದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗ್ತಾನೆ ಅಂತವನಿಗೆ ಅದಕ್ಕಿಂತ ಕೆಳಗಿನ ಮಟ್ಟದ ಧರ್ಮಗಳು ಅಂತ ಏನೆಲ್ಲ ಇದೆ ಅದನ್ನ ಅವನು ಉಲ್ಲಂಘನೆ ಮಾಡಿ ಹೋದರೂ ಕೂಡ ಭಗವಂತನ ರಕ್ಷಣೆ ಅವರಿಗಿದೆ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು, ನೀನು ನನ್ನ ಭಕ್ತಿ ಕಾರ್ಯ ಮಾಡೋದಕ್ಕೆ ನಿನಗೆ ಅಡ್ಡಿ ಆತಂಕಗಳು ಏನೇ ಬಂದ್ರು ಕೂಡ ಅದು ಎಂತದೇ ದೊಡ್ಡ ಧರ್ಮ ಆಗಿದ್ರು ಕೂಡ ನೀನು ಅದನ್ನ ಬಿಟ್ಟು ಬಿಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ನಾವು ನೋಡ್ತೀವಿ ರಾವಣ ಮತ್ತೆ ವಿಭೀಷಣ ಬಂದು ರಾವಣನ ತಮ್ಮ, ಅಣ್ಣ ತಮ್ಮಂದಿರು ನಾವು ನೋಡ್ತೀವಿ 4 ಜನ ಸಹೋದರರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಅವ್ರು ಹೇಗೆ ಒಂದು ಹೊಂದಾಣಿಕೆಯಿಂದ ಪ್ರೀತಿಯಿಂದ ಅವ್ರು ಹೇಗಿದ್ರು ಅಂತ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ. ಆದ್ರೆ ರಾವಣ ಮತ್ತೆ ವಿಭೀಷಣನ ವಿಚಾರದಲ್ಲಿ ನೋಡಿದಾಗ ಅವನು ಅಣ್ಣ ಅಂದ್ರೆ ತಂದೆ ಸಮಾನ ಅಂತ, ಅವನ ಆಜ್ಞೆಯನ್ನ ಪಾಲನೆ ಮಾಡ್ಬೇಕಾಗಿರೋದು ತಮ್ಮನ ಒಂದು ಧರ್ಮ. ಆದ್ರೆ ಅವನು ಅದನ್ನ ಉಲ್ಲಂಘನೆ ಮಾಡಿ ಅವನೇನ್ ಮಾಡ್ತಾನೆ, ರಾಮನ ಪಕ್ಷ ಸೇರ್ಕೋತಾನೆ. ಆದ್ರೆ ಅದು ತಪ್ಪಾ ಸರಿನಾ? ಸರಿ ಮಾತಾಜಿ. ಸರಿ ಮಾತಾಜಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಧರ್ಮ ಪಾಲನೆ ಮಾಡ್ತೀನಿ ಅಂತ ಹೇಳಿ ಭೀಷ್ಮನ ಹಾಗೆ ಅಲ್ಲಿ ಮಾಡ್ತಾ ಇರೋದು ತಪ್ಪಾದ್ರೂ ಕೂಡ ನೀನು ಅಲ್ಲೇ ಸಹಿಸ್ಕೊಂಡಿರು ಅಂತ ಹೇಳ್ತಾರೆ. ನೀನ್ ಭಗವಂತ ಹೇಳಿದ್ದನ್ನ ಕೇಳು, ಭಗವಂತನ ಶರಣಾಗತಿ ಅನ್ನುವಂಥದ್ದೇ ಅದು ಅಂತಿಮವಾದದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ನಾವು ನೋಡ್ತೀವಿ ಕರ್ಣನು ಅಷ್ಟೇ ಮಾಡ್ತಾನೆ. ಕರ್ಣನಿಗೆ ಅವನು ಯುದ್ಧ ಮಾಡೋದಕ್ಕೆ ಅವ್ನು ಬರೋದಕ್ಕೆ ಮುಂಚೆ ಹೋಗಿ ಹೇಳ್ತಾನೆ, ನೀನ್ ಕುಂತಿ ಪುತ್ರ, ಪಾಂಡವರು ನಿನ್ನ ಸ್ವಂತ ಸಹೋದರರು, ಮತ್ತೆ ನಿನಗೆ ಭಗವಂತ ಎಲ್ಲ ಜ್ಞಾನ ಅವನಿಗೂ ಕೂಡ ತಿಳಿಸ್ತಾರೆ. ಆದ್ರೂ ಕೂಡ ಅವನೇನ್ ಹೇಳ್ತಾನೆ, ನಾನು ಸ್ನೇಹಿತನಿಗೆ ಋಣದಲ್ಲಿದ್ದೀನಿ ಅಂತ ಹೇಳ್ತಾನೆ. ಅದನ್ನೇ ಹೇಳ್ತಾನೆ. ಹೌದು, ಸ್ನೇಹಿತನ ಋಣದಲ್ಲಿ ಇರುವಂತದ್ದು ಸರಿನಾ ತಪ್ಪಾ? ಸ್ನೇಹಿತ ನನಗೆಲ್ಲಾ ಸಮಯದಲ್ಲೂ ಸಹಾಯ ಮಾಡಿದ್ದಾನೆ, ಅವನ ಋಣದಲ್ಲಿ ಇರುವಂತದ್ದು ಸರಿಯಾ ತಪ್ಪಾ? ಮಾತಾಜಿ ಗೊಂದಲ ಅಲ್ಲಿ, ಅದು ಅವ್ರಿಗೆ ಗೊಂದಲ ಆಗ್ತಾ ಇದೆ. ಆದ್ರೆ ಹೇಳ್ತಾನೆ ಭಗವಂತ, ನಾನು ಭಗವಂತ ದೇವತಮ ಪರಮ ಪುರುಷ ನಿನ್ನ ಎದುರುಗಡೆ ಬಂದು ನೇರವಾಗಿ ಹೇಳ್ತಾ ಇದ್ದೀನಿ, ಬಿಟ್ಟಾಕು ಇದನ್ನ ಅಂತ. ಯಾಕೆ ಹೇಳ್ತಾ ಇದ್ದಾನೆ ಆ ರೀತಿ ಅಂತಂದ್ರೆ, ಆ ದೇಹದಲ್ಲಿ ಆ ಪಾತ್ರದಲ್ಲಿ ನಿನಗೆ ಆ ಒಂದು ಸನ್ನಿವೇಶದಲ್ಲಿ ಅದು ಆ ರೀತಿ ಅನಿಸ್ತಿದೆ. ಅದಕ್ಕಿಂತ ದೊಡ್ಡ ಪಾತ್ರ, ಅದಕ್ಕಿಂತ ದೊಡ್ಡ ಒಂದು ಸನ್ನಿವೇಶ ನಿಂದ ಏನು ಅಂದ್ರೆ ಭಗವಂತನ ಜೊತೆ ನಿನ್ನ ಸಂಬಂಧ ಅನ್ನುವಂಥದ್ದು, ಇವರ ಸಂಬಂಧ ಅನ್ನುವಂಥದ್ದು ಆ ಒಂದು ಸಮಯಕ್ಕೆ ಅಷ್ಟೇ. ಆದ್ರೆ ಭಗವಂತನ ಸಂಬಂಧ ನಿನ್ನ ಜೊತೆ ಅನ್ನುವಂಥದ್ದು ಅದು ಸನಾತನವಾದದ್ದು. ಹಾಗಿರ್ಬೇಕಾದ್ರೆ ನೀನು ಅದನ್ನ ಪಡಿಬೇಕಾದ್ರೆ ಇವುಗಳೆಲ್ಲ ನಿನಗೆ ಅಡ್ಡಿ ಆತಂಕಗಳಾಯ್ತು ಅಂದ್ರೆ ಅಂತ ಧರ್ಮಗಳನ್ನ ತ್ಯಜಿಸ್ಬಿಡು ಅಂತ ಹೇಳ್ತಾ ಇದ್ದಾನೆ. ನಮಗೂ ಅದೇ ಹೇಳ್ತಾ ಇದ್ದಾನೆ. ಭಕ್ತಿ ಕಾರ್ಯದಲ್ಲಿ ನಾವು ತೊಡಗುವಾಗ ನಮ್ಗೆ ಯಾವ್ದಾದ್ರು ಧರ್ಮ ಅಡ್ಡವಂತಂದ್ರೆ ನೀನ್ ಅದನ್ನ ತ್ಯಾಗ ಮಾಡು ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೆ ನಾವು ನೋಡ್ತೀವಿ, ಇವನು ಕೂಡ ಗುರು ಹೇಳಿದನ್ನ ಶಿಷ್ಯ ಪಾಲನೆ ಮಾಡ್ಬೇಕಲ್ವಾ? ಹರೇ ಕೃಷ್ಣ. ಆದ್ರೆ ನಾವು ನೋಡ್ತೀವಿ ಇಲ್ಲಿ ಯಾರು ಬಲಿ ಮಹಾರಾಜ ಅವನಿಗೆ ಎಲ್ಲ ಶಕ್ತಿಯನ್ನ ಕೀರ್ತಿಯನ್ನ ತಂದ್ಕೊಡುವಂಥದ್ದು ಶುಕ್ರಾಚಾರ್ಯರು. ಅಂದ್ರೆ ಅವನು ಮತ್ತೆ ಎಲ್ಲ ದೇವತೆಗಳ ಒಂದು ಏನಿರುತ್ತೆ ಸ್ವರ್ಗವನ್ನು ಕೂಡ ಎಲ್ಲವನ್ನು ಕೂಡ ಅವನು ತನ್ನ ಅಧೀನಕ್ಕೆ ತಂದ್ಕೊಂಡ್ಬಿಟ್ಟಿರ್ತಾನೆ. ಯಾರು ಆ ಶಕ್ತಿಯನ್ನ ಕೊಡ್ತಾರೆ ಅಂತಂದ್ರೆ ಶುಕ್ರಾಚಾರ್ಯರು ಕೊಡ್ತಾರೆ. ಆದ್ರೆ ಯಾವಾಗ ಅವನ ಮುಂದೆ ವಾಮನನ ರೂಪದಲ್ಲಿ ಭಗವಂತ ಹೋಗಿ ನಿಂತಾಗ ಅವನ ಗುರುವನ್ನ ತ್ಯಾಗ ಮಾಡ್ಬಿಡ್ತಾನೆ. ಗುರು ಅವನ್ಗೆ ಹೇಳ್ತಾನೆ, ಇಲ್ಲ ಇಲ್ಲಿ ಬಂದಿರುವಂತದ್ದು ವಿಷ್ಣು, ನೀನ್ ಅವನ ಮಾತಿಗೆ ಒಪ್ಕೋಬೇಡ, ಅವ್ನು ಹೇಳಿದ ಹಾಗೆ ನೀನ್ ಕೊಡ್ಬೇಡ 3 ಹೆಜ್ಜೆ ಸ್ಥಾನವನ್ನ ಅಂತಂದಾಗ ಅವನಿಗೆ ಗೊತ್ತಾಗುತ್ತೆ ಬಂದಿರುವಂತದ್ದು ಭಗವಂತ ಅಂತಂದ್ರೆ ಅವನಿಗಿಂತ ಹೆಚ್ಚು ಗುರುವನ್ನ ತ್ಯಾಗ ಮಾಡ್ಬಿಡ್ತಾನೆ. ಗುರುವನ್ನ ತ್ಯಾಗ ಮಾಡಿ ಭಗವಂತನಿಗೆ ಅವನು ತನ್ನನ್ನ ತಾನು ಅರ್ಪಿಸ್ಕೊಳ್ತಾನೆ. ಹೀಗೆ ಭಗವಂತ ಇಲ್ಲಿ ಹೇಳ್ತಾ ಇರುವಂತ ಶರಣಾಗತಿ ಅಂದ್ರೆ ಏನು ಅಂದ್ರೆ, ಭಗವಂತನ ಪಡೆಯೋದಿಕ್ಕೆ, ಭಗವಂತನ ಭಕ್ತಿ ಕಾರ್ಯ ಮಾಡೋದಕ್ಕೆ, ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ಯಾವ್ದೆಲ್ಲ ಸಂದಿಗ್ಧ ಪರಿಸ್ಥಿತಿ ಅಂತ ನೀವು ಅನ್ಕೋತೀರಾ, ಯಾವ್ದೆಲ್ಲ ನಿಮ್ಗೆ ಅಡೆತಡೆ ಅಂತ ಅನ್ಕೋತೀರಾ, ಯಾವ್ದೆಲ್ಲ ನಿಮ್ಗೆ ನಿಜವಾಗ್ಲೂ ಧರ್ಮ ಅದನ್ನ ಮಾಡ್ಲೇಬೇಕು ಅಂತ ಅನ್ಕೋತೀರಾ, ಅದು ಭಗವಂತನನ್ನ ಅಂತಿಮ ಒಂದು ಏನಂತ ಹೇಳ್ತಾರೆ ಸ್ಥಾನವನ್ನ ಪಡೆಯೋದಕ್ಕೆ ನಿನ್ಗೆ ಅಡ್ಡಿ ಆತಂಕ ಆಗ್ತಾ ಇದೆ ಅಂದ್ರೆ ಅಂತ ಧರ್ಮವನ್ನ ನೀನು ತ್ಯಾಗ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ರೀತಿ ಒಂದು ಶರಣಾಗತಿಯನ್ನ ನೀನು ಹೊಂದಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಇದಂ ತೇ ನ ತಪಸ್ಕಾಯಂ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಈಗ ಈ ರಹಸ್ಯ ಜ್ಞಾನವನ್ನ ನಾವು ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ.
ತಪಸ್ಸು ಮಾಡದೇ ಇರುವಂತವನು, ಅಂದ್ರೆ ಈಗ 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ಅಂದ್ರೆ ಅದನ್ನ ಮಾಡಕ್ ಆಗದೆ ಇರುವಂತವನು. ಭಗವಂತನ ಭಕ್ತನಲ್ಲದವನು ಅಂದ್ರೆ ಹರಿನಾಮ ಸಂಕೀರ್ತನೆನ ಸದಾ ಉಚ್ಚಾರಣೆ ಮಾಡಕ್ಕೆ ಆಗದೆ ಇರುವಂತವನು. ಮತ್ತೆ ಭಕ್ತಿ ಸೇವೆ ಅವನಿಂದ ಮಾಡೋದಕ್ಕೆ ಆಗೋದಿಲ್ಲ, ಮಂಗಳಾರತಿ ಸಮಯದಲ್ಲಿ ಹೇಳಕ್ ಆಗೋದಿಲ್ಲ, ಏಕಾದಶಿ ವ್ರತಗಳನ್ನ ಅವನಿಗೆ ಮಾಡಕ್ ಆಗೋದಿಲ್ಲ ಅಂತ ವ್ಯಕ್ತಿ. ಮತ್ತೆ ಯಾರು ಭಗವಂತನನ್ನ ದ್ವೇಷಿಸ್ತಾನೆ, ಭಗವಂತನನ್ನ ಸಾಧಾರಣ ವ್ಯಕ್ತಿ ಅಂತ ತಿಳಿತಾನೆ, ಅಂತವನಿಗೆ ನೀನು ಈ ಒಂದು ಭಗವದ್ಗೀತೆ ಜ್ಞಾನವನ್ನ ಹೇಳೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂತವನಿಗೆ ನೀನ್ ಹೇಳಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವನಿಗೆ ಈ ಎಲ್ಲಾ ಕ್ರಮ ಅನ್ನುವಂಥದ್ದನ್ನ ಮಾಡಿಲ್ಲ ಅಂತಂದ್ರೆ, ಅಂದ್ರೆ ಇವಾಗ ನಮ್ಗೆ ಡಾಕ್ಟರು ಕಾಯಿಲೆ ವಾಸಿ ಆಗ್ಬೇಕಂದ್ರೆ ಮೆಡಿಸಿನ್ ಕೊಡ್ತಾನೆ, ಮೆಡಿಸಿನ್ ಕೊಟ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಯಾವಾಗ ತಗೋಬೇಕು, ಎಷ್ಟು ತಗೋಬೇಕು ಅಂತ. ಅದನ್ನ ಫಾಲೋ ಮಾಡ್ದಿರಾ ಮೆಡಿಸಿನ್ ಸಿಕ್ಕಿದೆ ಅಂತ ನಮಿಷ್ಟ ಬಂದಾಗ ತಗೊಂಡ್ರೆ ಕಾಯಿಲೆ ಹೋಗುತ್ತಾ? ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಯಾರು ಫಾಲೋ ಮಾಡೋದಿಲ್ಲ ಅಂತವನಿಗೆ ನೀನು ಹೋಗಿ ಹೇಳೋದಕ್ಕೆ ಹೋಗ್ಬೇಡ, ಈ ಜ್ಞಾನವನ್ನ ಹೇಳೋದು ಅವನಿಗೆ ವ್ಯರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೂ ಕೂಡ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ 10 ಅಪರಾಧಗಳಲ್ಲಿ 9ನೇ ಅಪರಾಧ ಯಾವುದು, ಯಾರಾದ್ರೂ ಹೇಳ್ತೀರಾ? ಭಕ್ತನಲ್ಲದವನಿಗೆ ನಾವು ಬೋಧಿಸಬಾರದು ಅಂತ. ಯಾರು ಭಕ್ತನಲ್ಲದವನು, ಭಗವಂತನಲ್ಲಿ ನಂಬಿಕೆ ಇಲ್ಲದವನಿಗೆ ಬೋಧನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಭಕ್ತಿ ನಷ್ಟ ಆಗುತ್ತೆ ಅಂತ. ಅಂತವ್ರಿಗೆ ಬೋಧನೆ ಮಾಡಿದ್ರೆ ನಮ್ಮ ಭಕ್ತಿ ನಷ್ಟ ಆಗುತ್ತೆ ಅಂತ. ಆದ್ರೆ ಯಾರು ಭಕ್ತರಿರ್ತಾರೆ ಅಂತವ್ರು ಆ ಒಂದು ಅಪರಾಧವನ್ನ ಉಲ್ಲಂಘನೆ ಮಾಡ್ತಾರೆ. ನಾವು ನೋಡ್ತೀವಿ, ಪ್ರಭುಪಾದರು ಹೋಗಿ ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣನನ್ನ ತಿಳಿದೇ ಇರೋರಿಗೆ ಕೃಷ್ಣ ಭಕ್ತಿಯನ್ನ ಕೊಟ್ರು. ಆದ್ರೆ ಅದು ಶುದ್ಧ ಭಕ್ತರು ಕೊಡೋದಕ್ಕಾಗತ್ತೆ, ನಾವು ಕೊಡೋದಕ್ಕಾಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆ ರೀತಿ ಕೊಡೋದಕ್ಕೂ ಮುಂಚೆ ಅವರನ್ನ ತಪಸ್ ಮಾಡಿಸಿದ್ರು, ಅವ್ರ ಕೈಯಲ್ಲಿ ತಪಸ್ ಮಾಡಿಸಿದ್ರು, ಅವ್ರ ಕೈಯಲ್ಲಿ ಎಲ್ಲಾ ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡೋ ಹಾಗೆ ಮಾಡಿದ್ರು, ಕ್ರಮೇಣ ಅವ್ರಿಗೆ ಕೊಟ್ರು, ಅಂದ್ರೆ ಒಮ್ಮೆಲೆ ಕೊಟ್ಟದ್ದು ಅಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾರು ಅದನ್ನ ಮಾಡೋದಕ್ಕೆ ಸಿದ್ಧ ಇಲ್ವೋ ಅಂತವನ ಹತ್ರ ಹೋಗಿ ಈ ಜ್ಞಾನವನ್ನ ಹೇಳ್ಬಾರ್ದು ಅಂತ. ಈಗ ನಾವು ಭಕ್ತಿಶಾಸ್ತ್ರಿಗೆ ನೀವೆಲ್ಲ ಬಂದಿದ್ದೀರಿ, ನೀವೀಗ ನೆಕ್ಸ್ಟ್ ದೀಕ್ಷೆ ತಗೋಬೇಕು. ಹರಿನಾಮ ದೀಕ್ಷೆ ತಗೊಂಡಿಲ್ಲ ಅಂತಂದ್ರೆ ನೀವೇನ್ ಕಲಿತಾ ಇದ್ದೀರಾ, ಮುಂದೆ ಏನ್ ಕಲಿಯಕ್ ಹೋಗ್ತಾ ಇದ್ದೀರಾ, ಅದು ನಿಮ್ಗೆ ಯಾರು ದೀಕ್ಷೆ ತಗೊಂಡಿದ್ದಾರೆ ಅವ್ರಿಗೆ ಎಷ್ಟು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅವ್ರಿಗೆ ಎಷ್ಟು ಅರ್ಥ ಆಗ್ತಾ ಇರುತ್ತೆ. ಅದನ್ನ ಮಾಡದೇ ಇರೋರ್ಗೆ ಅಷ್ಟು ಅರ್ಥ ಆಗಕ್ಕೆ ಆಗೋದಿಲ್ಲ. ನಮ್ಗೆ ಕೆಲವೊಂದ್ಸಲ ಅನಿಸ್ತಾ ಇರುತ್ತೆ, ಇವ್ರಿಗೆ ಹೆಂಗ್ ಗೊತ್ತಾಗ್ತಾ ಇದೆ, ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ವ್ಯತ್ಯಾಸ ಇಷ್ಟೇ, ಅಂದ್ರೆ ಅವ್ರು ಅದನ್ನ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 68. ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೈ ವೈಶ್ಯತ್ಯ ಸಂಶಯಃ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂತಿರುಗಿ ಬರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಂದ್ರೆ ಈ ಒಂದು ಭಗವದ್ಗೀತೆಯ ರಹಸ್ಯವನ್ನ ನಾವು ಅಭಕ್ತರಿಗೆ ಹೇಳ್ಬಾರ್ದು, ಅಂದ್ರೆ ಭಕ್ತರಿಗೆ ಹೇಳ್ಬೇಕು. ಯಾರು ಭಕ್ತರಿದ್ದಾರೆ, ಯಾರು ನಿಯಂತ್ರಕ ತತ್ವಗಳ ಪಾಲನೆ ಮಾಡ್ತಾರೆ, ಯಾರು ಹರಿನಾಮ ಸ್ಮರಣೆಯನ್ನ ಪ್ರತಿದಿನ ಮಾಡ್ತಾರೆ, ಹರೇ ಕೃಷ್ಣ ಜಪ ಮಾಡ್ತಾರೆ, ಸಂಕೀರ್ತನೆ ಯಜ್ಞ ಮಾಡ್ತಾರೆ, ಅಂತವರಿಗೆ ನಾವು ಈ ಒಂದು ಜ್ಞಾನವನ್ನ ತಿಳಿಸ್ಕೊಡ್ಬೇಕು. ತಿಳಿಸ್ಕೊಡೋದ್ರಿಂದ ಏನಾಗುತ್ತೆ, ಭಗವಂತ ಇಲ್ಲಿ ಫಲಶ್ರುತಿಯನ್ನ ಹೇಳ್ತಾ ಇದ್ದಾನೆ. ಯಾರು ಇದನ್ನ ಹೇಳ್ಕೊಡ್ತಾರೆ ಅಂತವರು ಅವರ ಒಂದು ಜೀವನದ ಅಂತ್ಯದಲ್ಲಿ ಭಗವಂತನ ಹತ್ರಕ್ಕೆ ಬರ್ತಾರೆ ಅಂತ. ಅಂದ್ರೆ ಪ್ರಚಾರ ಮಾಡ್ಬೇಕು. ಯಾರಿಗೆ ಮಾಡ್ಬೇಕು, ಭಕ್ತರಿಗೆ ಮಾಡ್ಬೇಕು. ಅಭಕ್ತರಿಗೆ ಮತ್ತೆ ಹೇಗೆ ಮಾಡ್ಬೇಕು, ಅಭಕ್ತರನ್ನ ಭಕ್ತರನ್ನಾಗಿಸಿ ಅವ್ರಿಗೆ ಮಾಡ್ಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕಾರ್ಯದಲ್ಲಿ ಯಾರು ತನ್ನನ್ನ ತಾನು ಮುಡಿಪಾಗಿಸಿರ್ತಾನೆ ಅಂತವನು ಭಗವಂತನ ಹತ್ರಕ್ಕೆ ಬರ್ತಾನೆ. ಹರೇ ಕೃಷ್ಣ. ಇಲ್ಲಿರುವವರೆಲ್ಲರೂ ಕೂಡ ಬೇರೊಬ್ಬರಿಗೆ ಭಗವದ್ಗೀತೆ ಜ್ಞಾನವನ್ನ ಹೇಳುವ ಒಂದು ಸಂಕಲ್ಪವನ್ನ ಮಾಡ್ತೀರಿ ಅಂತ ಅನ್ಕೋತೀನಿ, ಈ ಶ್ಲೋಕವನ್ನ ತಿಳಿದವರು. ಹರೇ ಕೃಷ್ಣ. ಹೌದಲ್ವಾ? ಹರೇ ಕೃಷ್ಣ. ಇಲ್ಲಿ ಯಾರಿಗೆಲ್ಲ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಇಚ್ಛೆ ಇದೆ? ಎಲ್ಲರಿಗೂ ಇಚ್ಛೆ ಇದೆ ಮಾತಾಜಿ. ಎಲ್ಲರಿಗೂ ಇಚ್ಛೆ ಇದೆ ಅಂದ್ರೆ ಎಲ್ಲರೂ ಕೂಡ ಇನ್ನೊಬ್ರಿಗೆ ನೀವು ಪ್ರಚಾರ ಮಾಡ್ಬೇಕು. ಪ್ರಚಾರ ಮಾಡ್ಬೇಕು ಅಂದ್ರೆ ಈ ಒಂದು ಭಗವದ್ಗೀತೆ ಬೋಧನೆ ಮಾಡ್ಬೇಕು. ಮಾಡ್ತೀರಲ್ವಾ? ಹರೇ ಕೃಷ್ಣ. ಮಾತಾಜಿ ಮಾಡ್ಬೇಕು. ನೀವು ಮಾಡಿದ್ರೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಖಂಡಿತವಾಗಿ ಭಗವಂತನ ಧಾಮಕ್ಕೆ ಹೋಗ್ತೀರಿ ಅಂತ. ಹರೇ ಕೃಷ್ಣ. 69.
ಹರೇ ಯಾರಾದ್ರೂ ಕೃಷ್ಣ ಓದಿ? ಮಾತಾಜಿ. ಹಾ ಮಾತಾಜಿ. ಶ್ಲೋಕ 69. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯ ಕೃತಮಃ ಭವಿತಾ ನ ಚ ಮೇ ತಸ್ಮಾದನ್ಮೇ ಧನ್ಯಃ ಪ್ರಿಯತರೋ ಭುವಿ. ಅನುವಾದ ಶೀಲ ಪ್ರಪಾದರಿಂದ ಶೀಲ ಪ್ರಪಾದರಿಗೆ ಜಯವಾಗಲಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಬರುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಅಂತಹ ಒಂದು ಸೇವಕ ಇನ್ನೊಬ್ಬ ಇಲ್ಲ ಅಂತ, ಅಂದ್ರೆ ಯಾರು ಪ್ರಚಾರ ಮಾಡ್ತಾನೆ ಅವನಂತ ಪ್ರಿಯನಾದ ಸೇವಕ ಇನ್ನೊಬ್ಬ ಇಲ್ಲ, ಅಂತವನು ನನಗೆ ತುಂಬಾ ಪ್ರಿಯನಾದವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಪ್ರಭುಪಾದರು ಯಾವುದೇ ಭಾವಾರ್ಥವನ್ನು ಕೊಟ್ಟಿಲ್ಲ. ಇದಕ್ಕೆ ನಿಜವಾದ ಭಾವಾರ್ಥಕ್ಕೆ ಉದಾಹರಣೆ ಸ್ವತಃ ಪ್ರಭುಪಾದ್ರೆ. ಅಂದ್ರೆ ಅವರು ಈ ಪ್ರಪಂಚಾದ್ಯಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ ಹಾಗೆ ನಗರ ಗ್ರಾಮಗಳವರೆಗೆ ಅಂದ್ರೆ ಎಲ್ಲಾ ಕಡೆ ಇದನ್ನ ಪ್ರಚಲಿತಗೊಳಿಸ್ಬೇಕು ಒಂದು ಕೃಷ್ಣ ಪ್ರಜ್ಞೆಯನ್ನ ಅಂತ ಹೇಳಿದಾಗ ಪ್ರಭುಪಾದರು ಅವರು ಮಾಡಿದಂತಹ ಒಂದು ಸೇವೆ ಏನಿದೆ ಅದು ಭಗವಂತನಿಗೆ ನಿಜವಾಗ್ಲೂ ಕೂಡ ಪ್ರಿಯವಾದದ್ದು. ಅಂದ್ರೆ ಅವರು ಹೇಗೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅಲ್ಲಿ ಪ್ರಾರಂಭ ಮಾಡಿದ್ರು ಅವರ ಗುರುಗಳ ಆದೇಶದಂತೆ, ನಂತರ ಆ ಶಿಷ್ಯಂದಿರು ಅವ್ರೇನ್ ಮಾಡಿದ್ರು ಪ್ರಪಂಚಾದ್ಯಂತ ಅದನ್ನ ಪಸರಿಸಿದ್ದಾರೆ. ಹೀಗೆ ಅಂತಹ ಭಕ್ತರು ಯಾರಿದ್ದಾರೆ, ಯಾರು ಪ್ರಚಾರದಲ್ಲಿ ತೊಡಗುತ್ತಾರೆ, ಅಂತವರು ಯಾರು ಭಗವಂತನ ಈ ಒಂದು ದಿವ್ಯ ಜ್ಞಾನವನ್ನ ಎಲ್ಲಾ ಜೀವಿಗಳಿಗೂ ಎಲ್ಲ ಮನುಷ್ಯರಿಗೂ ಸಿಗುವಂತೆ ಮಾಡ್ತಾರೆ, ಅಂತವರು ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಕೃಷ್ಣ ಇಲ್ಲಿಗೆ ನಿಲ್ಸೋಣ. ಇನ್ನೊಂದು 8 ಶ್ಲೋಕ ಇದೆ, ಮುಂದಿನ ತರಗತಿಯಲ್ಲಿ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಅದು ಧರ್ಮ ಅಂದ್ರೆ ಸರ್ವಧರ್ಮ, ಧರ್ಮ ಅಂದ್ರೆ ಏನಂತ ಹೇಳ್ಬೇಕಾದ್ರೆ ನಿಮ್ದು ವಾಯ್ಸ್ ಬ್ರೇಕ್ ಆಯ್ತು ಮಾತಾಜಿ, ಅದು ಹೇಳಿಲ್ಲ. ಕೇಳಿಸಿಲ್ಲ ಮಾತಾಜಿ. ಧರ್ಮ ಅಂದ್ರೆ ಮಾತಾಜಿ ಸ್ವಭಾವ. ಅಂದ್ರೆ ಈಗ ಉಪ್ಪಿನ ಸ್ವಭಾವ ಏನಿರುತ್ತೆ ಅಂದ್ರೆ ಅದರ ರುಚಿ, ಖಾರದ ಸ್ವಭಾವ ಮೆಣಸಿನ ಸ್ವಭಾವ ಖಾರ, ಸಕ್ಕರೆ ಸ್ವಭಾವ ಸಿಹಿ. ಹಾಗೆ ಆತ್ಮದ ಸ್ವಭಾವ ಯಾವ್ದು ಮಾತಾಜಿ? ಭಗವಂತನ ಸೇವೆ, ಧರ್ಮ. ಹಾ, ಭಗವಂತನ ಸೇವೆ ಮಾಡುವಂಥದ್ದು ಅದರ ಸ್ವಭಾವ, ಅದೇ ನಿಜವಾದ ಧರ್ಮ. ನಮ್ಮ ಧರ್ಮ ಏನು ಅಂತಂದ್ರೆ ನಾನು ಭಗವಂತನ ಸೇವಕ ಅನ್ನುವಂಥದ್ದು ನನ್ನ ಧರ್ಮ. ಆದ್ರೆ ನಾನು ಅದನ್ನ ಯಾವಾಗ ಮರ್ತೋಗ್ತೀನಿ, ಆತ್ಮದ ನೆಲೆಯಲ್ಲಿ ಇಲ್ಲ, ದೇಹ ಭಾವನೆಯಲ್ಲಿ ಬರ್ತೀನಿ, ಅವಾಗ ನಾನೇನ್ ಮಾಡ್ಕೋತೀನಿ, ನನ್ನದೇ ಒಂದು ಧರ್ಮವನ್ನ ನಾನು ಸೃಷ್ಟಿ ಮಾಡ್ಕೋತೀನಿ, ನನ್ನದೇ ಆದಂತಹ ಧರ್ಮ. ಅದು ಎಂತಹ ಧರ್ಮ ಅಂತಂದ್ರೆ ಅದು ನನ್ನನ್ನ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಿಲ್ಲ, ನನ್ನ ಭಕ್ತಿ ಮಾರ್ಗಕ್ಕೆ ಅಡೆತಡೆಯನ್ನ ಉಂಟು ಮಾಡ್ತಾ ಇರುತ್ತೆ. ಅದನ್ನ ಕೈತವ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಸರು ಈ ವೇದಗಳನ್ನ ರಚನೆ ಮಾಡಿದಾಗ ಅದರ ಮೂಲಕ ಎಲ್ಲರಿಗೂ ಕೂಡ ಒಂದು ಭಕ್ತಿಯಲ್ಲಿ ಆರಂಭಿಕ ಹಂತದಲ್ಲಿ ಬರೋದಕ್ಕೆ ಅವ್ರಿಗೆ ಸಹಾಯ ಆಗ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಈ ಕೈತವ ಧರ್ಮವನ್ನ ಅವರು ಹೇಳಿಕೊಡ್ತಾರೆ. ಕೈತವ ಧರ್ಮ ಅಂತಂದ್ರೆ ಏನು ಅಂತಂದ್ರೆ, ಈಗ ಮಾಂಸ ಭಕ್ಷಣೆ ಮಾಡುವವರಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಅಂದ್ರೆ ನೀನು ಹೋಗಿ ದುರ್ಗೆಗೆ ತಿಂಗಳಲ್ಲಿ ಒಂದು ದಿನ ಅಮಾವಾಸ್ಯೆ ದಿನ ಯಾವ್ದಾದ್ರು ಪ್ರಾಣಿ ಬಲಿ ಕೊಟ್ಟು ಅದನ್ನ ಸೇವನೆ ಮಾಡ್ಬೋದು ಅನ್ನೋಂತ ಅವಕಾಶ ಕೊಡ್ತಾನೆ. ಆಗ ಏನಾಗುತ್ತೆ, ಇವ್ರಿಗೆ ಏನು ಅವನು ಒಂದು ರೆಗ್ಯುಲರ್ ಅಂತ ಹೇಳ್ತಾರೆ, ರೆಗ್ಯುಲಾರಿಟಿ ಮಾಡೋ ಕೆಲಸವನ್ನ ನಿಯಂತ್ರಣದ ಜೊತೆಲಿ ಮಾಡೋದಕ್ಕೆ ಅವನಿಗೆ ಅಭ್ಯಾಸ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಕ್ರಮೇಣ ಅದನ್ನ ಅವನು ಬಿಡಬೇಕು. ಆದ್ರೆ ಇವ್ರೇನ್ ಮಾಡ್ತಾರೆ, ಅವಕಾಶ ನನ್ಗೆ ಇಲ್ಲೇ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಇನ್ನ ಅದನ್ನೇ ಕಾರಣ ತೋರಿಸಿ ಇನ್ನ ಹೆಚ್ಚಾಗಿ ಮಾಡ್ತಾರೆ. ಹಾಗೆ ಇಲ್ಲಿ ಹೇಳ್ತಾ ಇರುವಂತದ್ದು ಅದೆಲ್ಲವೂ ಕೂಡ ಕೈತವ ಧರ್ಮ. ಅಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಭಗವಂತನ ಭಕ್ತಿ ಕಾರ್ಯದಲ್ಲಿ ಮುಂದುವರಿಯೋದಕ್ಕೆ ನಮ್ಗೆ ಅಡೆತಡೆಗಳು. ಅದು ನಿಜವಾದ ಧರ್ಮ ಅಲ್ಲ. ನಿಜವಾದ ಧರ್ಮ ಅಂದ್ರೆ ಪರೋಧರ್ಮ. ಪರೋಧರ್ಮ ಅಂತಂದ್ರೆ ಆತ್ಮದ ನೆಲೆಯಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ಳುವಂಥದ್ದು, ಭಗವಂತನ ಸೇವಕ ಅನ್ನೋದನ್ನ ತಿಳಿಯುವಂಥದ್ದು, ಅದು ಪರೋಧರ್ಮ. ಈಗ ಅನೇಕ ಧರ್ಮಗಳು ಬರುತ್ತೆ, ಉಪಧರ್ಮ, ಅಧರ್ಮ, ವಿಧರ್ಮ, ಈ ರೀತಿ ಬೇರೆ ಬೇರೆ ಧರ್ಮಗಳು ಬರುತ್ತೆ. ಅಂದ್ರೆ ಉಪಧರ್ಮ ಅಂದ್ರೆ ಏನು ಅಂತಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಅನಾಥಾಶ್ರಮ ಕಟ್ಟಿಸುವಂಥದ್ದು, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು, ಅಥವಾ ಯಾವುದೋ ಒಂದು ಆರೋಗ್ಯಕ್ಕೆ ಯಾರು ಕಾಯಿಲೆ ಇದ್ದಾರೆ ಅವ್ರಿಗೆ ಚಿಕಿತ್ಸೆ ಕೊಡುವಂಥದ್ದು, ಆಸ್ಪತ್ರೆ ಕಟ್ಟಿಸುವಂಥದ್ದು, ಇದೆಲ್ಲ ಕೂಡ ಉಪಧರ್ಮಗಳು. ಅದನ್ನ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಹರೇ ಕೃಷ್ಣ? ಉಪಧರ್ಮಗಳು ನಮ್ಗೇನು ಪುಣ್ಯ ಬರುತ್ತೆ. ಆ ಪುಣ್ಯವನ್ನ ನೀವು ವಾಪಸ್ಸು
ಆ ಬೇಡ ಅಂತ ಹೇಳಕ್ಕಾಗಲ್ಲ. ನೀವು ಅದನ್ನೆಲ್ಲ ಕಳ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಮತ್ತೆ ಈ ಭೂಮಿ ಮೇಲೆ ಹುಟ್ಟಬೇಕಾಗತ್ತೆ. ಹಾಗೆ ಆಗಂತ ಮಾತ್ರಕ್ಕೆ ನಾವು ಈ ಒಳ್ಳೆ ಕಾರ್ಯಗಳನ್ನ ಮಾಡ್ಲೇಬಾರ್ದಾ? ಭಗವಂತನಿಗೆ ಅರ್ಪಿಸಿ ಬಿಡ್ಬೇಕು. ಹಾ, ಅದನ್ನೇ ಹೇಳ್ತಾರೆ. ಅಂದ್ರೆ ಇದಕ್ಕೆ ಹೇಳುವಂಥದ್ದು, ಜನಾರ್ದನನ ಸೇವೆ ಜನರ ಸೇವೆ ಆಗುತ್ತೆ ಹೊರತು ಜನರ ಸೇವೆ ಜನಾರ್ದನನ ಸೇವೆ ಯಾವತ್ತೂ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಜನಾರ್ದನನ ಸೇವೆ ಮಾಡ್ಬೇಕು. ಭಗವಂತನ ಸೇವೆ ಮಾಡಿದ್ರೆ, ಭಗವಂತನ ಬೇರಿಗೆ ಅಂದ್ರೆ ಮರದ ಬೇರಿಗೆ ನೀರ್ ಎರೆದ್ರೆ ಉಳಿದೆಲ್ಲದಕ್ಕೂ ತಂತಾನೇ ಅದು ಶಕ್ತಿಯನ್ನ ಕೊಡುತ್ತೆ. ಹಾಗೆ ನಾವ್ ಈ ಭಗವಂತನ ಭಕ್ತಿ ಕಾರ್ಯ ಮಾಡ್ತಾ ಇದ್ರೆ ಅಲ್ಲಿ ಇಂಡೈರೆಕ್ಟ್ ಆಗಿ ಎಲ್ಲಾ ರೀತಿಯ ಒಂದು ಸೇವೆಗಳು ನಡೀತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ನಡೀತಾ ಇರುತ್ತೆ. ಅದನ್ನೇ ಭಗವಂತ ಇಲ್ಲಿ ಹೇಳ್ತಾನೆ, ನೀವು ಲೌಕಿಕವಾಗಿ ನಿನಗೆ ಬೇಕಾಗಿರುವಂತದ್ದು ಎಲ್ಲವನ್ನು ಕೂಡ ಭಗವಂತ ಕೊಡ್ತಾನೆ, ಮತ್ತೆ ನಿನ್ನ ಭಕ್ತಿ ಮಾರ್ಗದಲ್ಲಿ ಬರುವ ಅಡೆತಡೆಗಳನ್ನ ಅವನು ನಿವಾರಣೆ ಮಾಡ್ತಾನೆ. ಹಾಗಾಗಿ ನಾವು ಮಾಡುವಾಗ ಧರ್ಮ ಅಂತಂದ್ರೆ ಯಾವುದು ಅಂತಂದ್ರೆ ಪರೋಧರ್ಮ, ಆತ್ಮದ ಧರ್ಮ, ಅದರ ಸ್ವಭಾವ ತಿಳ್ಕೊಂಡು ಅದಕ್ಕನುಗುಣವಾಗಿ ಭಕ್ತಿ ಕಾರ್ಯದಲ್ಲಿ ನಾವು ತೊಡಗಬೇಕು. ಆದ್ರೆ ಅದನ್ನ ಬಿಟ್ಟು ನಾನು ಉಳಿದೆಲ್ಲ ಧರ್ಮಗಳು ಅಂದ್ರೆ ಪತಿ ಪತ್ನಿ ಅನ್ನುವಂಥದ್ದು ಅದು ತುಂಬಾ ತಲೆಯಲ್ಲಿ ಇರುತ್ತೆ. ನನ್ನ ಗಂಡನ ಸೇವೆ ಮಾಡುವಂಥದ್ದು, ಹೆಂಡತಿಯ ಸೇವೆ, ಜವಾಬ್ದಾರಿ ತಗೊಳ್ಳುವಂಥದ್ದು, ಇದೆಲ್ಲ ನಿಜ ಸತ್ಯ ಮಾಡ್ಬೇಕು, ಹಾಗಂತ ಅದು ಬಿಟ್ಟು ಬಿಡ್ಬೇಕು ಅಂತಲ್ಲ. ಭಗವಂತನನ್ನ ಕೇಂದ್ರೀಕರಿಸಿ ಮಾಡ್ಬೇಕು. ಆದ್ರೆ ಅದು ಯಾವಾಗ ಭಗವಂತನ ಒಂದು ಇದಕ್ಕೆ ಅಡ್ಡಿ ಆತಂಕ ಆಗತ್ತೆ, ಆಗ ಅಲ್ಲಿ ಕಷ್ಟಗಳು ಬರುತ್ತೆ. ಆದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಭಗವಂತನನ್ನೇ ನಾವು ಮೊರೆ ಹೋಗ್ಬೇಕು, ಅವನಿಗೆ ಶರಣ ಹೋಗ್ಬೇಕು. ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ. ಗಾದೆ ಮಾತಿದೆ ಅಲ್ವಾ ಮಾತಾಜಿ, ಹೇರಲೊಪ್ಪಿಸಿದವನಿಗೆ ಸುಂಕ ಉಂಟೆ ಅಂತ. ಕರ್ತವ್ಯ ಕೊಟ್ಟವನಿಗೆ ಒಪ್ಪಿಸಿ ಕರ್ಮ ಮಾಡ್ಬೇಕಲ್ವಾ ಮಾತಾಜಿ? ಹಾ ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಭಗವಂತನಿಗೆ ಒಪ್ಸಿ ನಾವು ಈ ತರ ಏನಾದ್ರು ಅವಕಾಶ ಇದ್ದಾಗ ಸೇವೆ ಮಾಡ್ಬೋದಾ ಮಾತಾಜಿ? ಮಾಡ್ಬೇಕು ಮಾತಾಜಿ, ಮಾಡ್ಬೇಕು. ನೀವು ಅದು ಸಿಕ್ಕಿದಾಗ ನೀವು ಯಾವತ್ತೂ ಕೂಡ ಇಲ್ಲ ಅಂತ ಹೇಳ್ಬಾರ್ದು. ನನಗೂ ಅದು ಅನ್ಸುತ್ತೆ, ಎಲ್ಲರಿಗೂ ಅನ್ಸುತ್ತೆ ಸಾಧಾರಣವಾಗಿ. ಆದ್ರೆ ನಮ್ ನಿಜ ಕೂಡ ನಮ್ಗೆ ಆ ಒಂದು ಏನಂತ ಹೇಳ್ತಾರೆ, ಅರ್ಹತೆ ಯೋಗ್ಯತೆ ಇರೋದಿಲ್ಲ. ಆದ್ರೆ ಕೂಡ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ನಿಮಿತ್ತ ಮಾಡ್ತಾನೆ. ಅಲ್ಲಿ ಅರ್ಜುನನಿಗೆ ಹೇಳ್ತಾನೆ, ನೀನ್ ನಿಮಿತ್ತ ಆಗುವಂತ, ನೀನ್ ಸಾಧನ ಆಗುವಂತ. ನಮ್ಮನ್ನ ಸಾಧನವಾಗಿರಿಸ್ಕೊಂಡು ಭಗವಂತ ಅವನ ಒಂದು ಕಾರ್ಯವನ್ನ ಮಾಡಿಸ್ತಾನೆ ಅಂತಂದಾಗ ನಾವು ಕೂಡಲೇ ಒಪ್ಕೋಬೇಕು. ನನಗೂ ಇದು ಡೌಟ್ ಇತ್ತು ಮಾತಾಜಿ. ಈಗ ನಾವು ಪುಣ್ಯ ಕಾರ್ಯಗಳು ಮಾಡಿದಾಗ ನಾವು ಮತ್ತೆ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇದಾರಲ್ಲ ಮಾತಾಜಿ, ಅದಕ್ಕೋಸ್ಕರ ಇದು ಮಾಡ್ಬೇಕೋ ಬೇಡವಾ ಅಂತ ಅನ್ನೋದು ಒಂದು ಕನ್ಫ್ಯೂಸ್ ಇತ್ತು. ಈಗ ನಮ್ಗೆ ನೀವು ಉಪಧರ್ಮದ ಬಗ್ಗೆ ಹೇಳಿದ್ದ ಮಾತಾಜಿ? ಹಾ ಮಾತಾಜಿ, ಅಲ್ಲ ನಮ್ಗೆ ಅಂದ್ರೆ ಅದೇ ಉದ್ದೇಶ ಅಲ್ಲ, ಉದ್ದೇಶ ಇಟ್ಕೊಂಡಲ್ಲ ಮಾತಾಜಿ, ಅವಕಾಶ ಏನಾದ್ರು ಮಾಡಂತ ಸಂದರ್ಭ, ಮಾಡ್ಲೇಬೇಕಾದಂತ ಸಂದರ್ಭ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಭಗವಂತನಿಗೆ ಒಪ್ಸಿ ಆತರ ನಾವು ಸೇವೆ ಮಾಡ್ಬೋದಾ? ಅಂದ್ರೆ ಮಾತಾಜಿ ಅಲ್ಲಿ ಭಗವಂತನನ್ನೇ ಕೇಂದ್ರೀಕರಿಸಿ ಮಾಡುವಂತದ್ದು. ಈಗ ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರಿ ನನ್ಗೆ ಕ್ಲಿಯರ್ ಸ್ವಲ್ಪ ಹೇಳಿ ಮಾತಾಜಿ, ನಾನು ಆಮೇಲೆ ಕನ್ಫ್ಯೂಸ್ ಮಾಡ್ಬಿಟ್ಬಿಡ್ತೀನಿ ನಿಮ್ಮನ್ನ. ಹಾ, ಈಗ ಪುಣ್ಯ ಕಾರ್ಯಗಳು ಅಂತ ಹೇಳಿದ್ರಲ್ಲ ಮಾತಾಜಿ, ಯಾರಿಗಾದ್ರೂ ನಮ್ಮಿಂದ ಯಾರಿಗಾದ್ರೂ ಒಂದು ಏನೋ ಸಹಾಯ ಮಾಡ್ಬೇಕಾದಂತ ಸಂದರ್ಭ ಬರುತ್ತೆ. ಆತರ ಸಂದರ್ಭಗಳಲ್ಲಿ ನಾವು ಈಗ ಅದನ್ನ ಮಾಡಕ್ ಹೋದಾಗ ಅದ್ರ ಪುಣ್ಯ ಪಾಪ ಪುಣ್ಯದ ನಾವು ಲೆಕ್ಕ ಇಟ್ಕೊಂಡು ಮಾಡ್ತಾ ಇದ್ವಿ ಮುಂಚೆ ಎಲ್ಲ, ಇದ್ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ. ಈಗ ನಾವು ಅದು ಪುಣ್ಯ ಪಾಪದ ಲೆಕ್ಕ ಇಟ್ಕೊಳ್ದಲ್ಲೇ ನಾವು ಯಾರಿಗಾದ್ರೂ ಮನುಷ್ಯರಿಗೆ ನಾನು ಹೇಳ್ತಾ ಇರೋದು, ಭೌತಿಕವಾಗಿ ನಾನು ಅನ್ನೋದು ನಾವು ನಮ್ಮಿಂದ ಸಹಾಯ ಮಾಡಂತ ಸಂದರ್ಭ ಬಂದಾಗ ನಾವು ಅದನ್ನು ಮಾಡ್ಬೋದಾ ಬೇಡವಾ? ಅದು ಆತರ ನನಗೆ ಅಂದ್ರೆ ಮಾತಾಜಿ, ನಾವು ಒಂದು ಜೀವಕ್ಕೆ ನಿಜವಾದ ಪುಣ್ಯ ಕಾರ್ಯ ಅಥವಾ ಅದಕ್ಕೊಂದು ಒಳ್ಳೇದು ಮಾಡ್ತೀವಿ ಅಂತಂದ್ರೆ ಅವರನ್ನ ಕೃಷ್ಣ ಪ್ರಜ್ಞೆಗೆ ತರೋದೇ ಆಗಿರುತ್ತೆ ಮಾತಾಜಿ. ಕೃಷ್ಣ ಪ್ರಜ್ಞೆಗೆ ತರೋದಕ್ಕಿಂತ ಇನ್ಯಾವುದೇ ನೀವು ಊಟ ಕೊಟ್ರು, ಬಟ್ಟೆ ಕೊಟ್ರು, ಆಶ್ರಯ ಕೊಟ್ರು ಕೂಡ ಅವನಿಗೆ ನೀವು ನಿಜವಾದ ಏನಂತ ಹೇಳ್ತಾರೆ ಸಹಾಯ ನೀವು ಮಾಡ್ದಂಗೆ ಅಲ್ಲ. ನಿಜವಾದ ಸಹಾಯ ಅವನಿಗೆ ಯಾವಾಗ ನೀವು ಮಾಡ್ತೀರಿ ಅಂತಂದ್ರೆ, ಈ ಒಂದು ಭೌತಿಕ ಜಗತ್ತನ್ನ ದಾಟಿ ಅವನು ಆಚೆ ಹೋಗೋದಕ್ಕೆ ಅವ್ನಿಗೆ ಏನ್ ಸಹಾಯ ಮಾಡ್ತೀರಿ ಅದು ನಿಜವಾದ ಪರಿಹಾರ. ಅವನ ಶಾಶ್ವತವಾಗಿ ಅವನಿಗೆ ಊಟ ಬೇಡ, ಬಟ್ಟೆ ಬೇಡ, ಆಶ್ರಯ ಬೇಡ, ಎಲ್ಲ ಅವನಿಗೆ ಸಿಗುತ್ತೆ. ಅದಕ್ಕೆ ದಾರಿ ತೋರಿಸುವಂತದಕ್ಕಿಂತ ಹೆಚ್ಚಿನದು ನೀವು ಬೇರೆ ಏನು ಮಾಡಕ್ ಸಾಧ್ಯ ಆಗಲ್ಲ ಮಾತಾಜಿ.
ಸರಿ ಮಾತಾಜಿ. ಅಂದ್ರೆ ಅದು ಹೇಗೆ ಅಂತಂದ್ರೆ, ನೀವು ಒಂದೊತ್ತು ಊಟ ಕೊಡೋದಕ್ಕಿಂತ ಎಲ್ಲಿ ಊಟ ಅವ್ನು ಹೇಗೆ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನ ಹೇಳ್ಕೊಟ್ಬಿಟ್ರಿ ಅಂದ್ರೆ ಹಾ ಅವನ ಊಟ ಅವನೇ ಮಾಡ್ಕೋತಾನೆ. ಹಾ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರದು ಅಟೆಂಡೆನ್ಸ್ ಆಗಿದೆ ಅಂತ ಅನ್ಕೋತೀನಿ. ಎಕ್ಸಿಟ್ ಆಗೋಣವಾ? ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಹರೇ ಮಾತಾಜಿ ತುಂಬಾ ತುಂಬಾ ಜಾಸ್ತಿ ಧನ್ಯವಾದ ಅಡಿಗೆ ಮಾತಾಜಿ. ಮಾಡಿ ಎಲ್ಲರಿಗೂ ಪ್ರಸಾದ ನೀಡ್ತಾಳ ಮಾತಾಜಿ. ಅದಕ್ಕೆ ಇದು ಪುಣ್ಯ ಬರ್ತದ, ಪುಣ್ಯ ಮಾಡ್ಬೋದಾ ಅಂತದ್ದು ಅಂತ ಹೇಳ್ತಿದ್ದಾಳ ಮಾತಾಜಿ. ಪ್ರಭುಜಿ ಅಟೆಂಡೆನ್ಸ್ ಹಾಕಿ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಪ್ರಸಾದ ಕೊಡ್ತಾ ಇದ್ದೀರಿ, ಅದು ಭಗವಂತನ ಪ್ರಸಾದ ಕೊಡ್ತಾ ಇದ್ದೀರಿ ಅಂದ್ರೆ ಅದು ಪುಣ್ಯ ಅಲ್ಲ ಮಾತಾಜಿ, ಅದು ಅಕರ್ಮ. ನೀವು ಭಗವಂತನ ಧಾಮಕ್ಕೆ ಹೋಗ್ತೀರಾ. ಅದು ಈಗ ನಾವು ಮುಕ್ ಪ್ರಾಣಿಗಳು ಬರ್ತಾವಲ್ಲ ಮಾತಾಜಿ, ನಾಯಿ, ಹಸುಗಳು ಎಲ್ಲ, ನಾವು ಅವಕ್ಕೆಲ್ಲ ಊಟ ಕೊಡ್ತಾ ಇರ್ತೀವಲ್ಲ, ಅದು ತುಂಬಾ ಅವರು ಒಳ್ಳೆ. ವೆಟರ್ನರಿ ಡಾಕ್ಟರ್ ಮಾತಾಜಿ. ಓ ವೆಟರ್ನರಿ ಡಾಕ್ಟರ್ ಎಲ್ಲ ಆಹಾ ಟ್ರೀಟ್ಮೆಂಟ್ ಮಾತಾಜಿ, ಅದ್ರಲ್ಲಿ ಎಲ್ಲ ಪರಮಾತ್ಮ ಇದ್ದಾನೆ ಮಾತಾಜಿ. ಹಾ ಮಾತಾಜಿ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಜಾರ್ಖಂಡ್ ಅಲ್ಲಿ ಎಲ್ಲಾ ಪ್ರಾಣಿಗಳನ್ನ ಕೊಡಿಸ್ತಿದ್ರು ಅಂತ ಹೇಳಿದ್ರು. ಹಾಗೆ ಹೌದು. ಭಕ್ತಿಯಲ್ಲಿ ನೀವು ಬೇರೆ ಜೀವಿಗಳಿಗೂ ಕೂಡ ಪುಣ್ಯವನ್ನು ಕೊಡ್ತಾ ಇದ್ದೀರಿ, ಅಂದ್ರೆ ಅವರನ್ನು ಕೂಡ ಉದ್ಧಾರ ಮಾಡ್ತಾ ಇದ್ದೀರಿ ಮಾತಾಜಿ. ಹೌದು. ಅಲ್ಲ, ನಾನು ಏನೇ ಕೊಡ್ಬೇಕಾದ್ರೂನು ಭಗವಂತನಿಗೆ ಅರ್ಪಿಸಿನೇ ಕೊಡ್ತಾ ಇದ್ದೀನಿ ಮಾತಾಜಿ, ಅದೇ ಯಾವ್ದನ್ನ ಮಾತಾಜಿ, ಪ್ರಾಣಿ. ಅದನ್ನೇ ಹೇಳೋದು ಮಾತಾಜಿ, ಅಜ್ಞಾತ ಸುಕೃತಿ ಅಂತ ಹೇಳೋದು ಅದನ್ನೇ. ಅಂದ್ರೆ ಇವಾಗ ಒಂದು ಗಿಡದಲ್ಲಿ ನಾವು ಹೂವ ಕಿತ್ತಿ ಅದನ್ನ ಭಗವಂತನ ಪಾದಕ್ಕೆ ಅರ್ಪಿಸಿದ್ವಿ ಅಂದ್ರೆ ಆ ಗಿಡಕ್ಕೆ ಅಜ್ಞಾತ ಸುಕೃತಿ ಅಂತೆ. ಆ ರೀತಿ ಅಜ್ಞಾತ ಸುಕೃತಿ ಸಿಕ್ಕಿನೇ ನಾವೆಲ್ಲರೂ ಕೂಡ ಈ ಒಂದು ಭಗವದ್ಗೀತೆ ಜ್ಞಾನ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು. ಆ ರೀತಿ ಮುಂದಿನ ಜನ್ಮದಲ್ಲಿ ಆ ಪ್ರಾಣಿಗಳು, ಆ ಪಕ್ಷಿಗಳು, ಆ ಗಿಡ ಮರಗಳು ಕೂಡ ಮನುಷ್ಯ ರೂಪ ಪಡೆದು ಅವರು ಕೂಡ ಭಕ್ತಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೀವಿ ಅಂತ. ಮಾತಾಜಿ, ಇಲ್ಲಿ ಒಬ್ರು ಕೇಳಿದ್ರು, ನಾಯಿಗೆ ಊಟ ಹಾಕಿದ್ರೆ ಮತ್ತೆ ನಾಯಿ ಜನ್ಮನ ಸಿಗುತ್ತೆ, ನಾಯಿಗೆ ಊಟ ಹಾಕ್ಬಿಡ್ರಿ ಅಂತ ಅಂದ್ರು. ಅದು ನಿಮ್ಮ ಭಾವ ಮಾತಾಜಿ. ನೀವು ನಾಯಿ ಅನ್ಕೊಂಡ್ ಹಾಕಿದ್ರೆ, ಆದ್ರೆ ನಾವು ನೋಡ್ತೀವಿ ಭರತ ಮಹಾರಾಜ ಮಾತಾಜಿ, ಜಿಂಕೆ ಮೇಲೆ ಜಾಸ್ತಿ ಅಟ್ಯಾಚ್ ಆಗೋದಕ್ಕಿಂತ ಜಿಂಕೆಗಿಂತ ಸ್ವಲ್ಪ ಜಾಸ್ತಿ ನಾವು ಭಗವಂತನಿಗೆ ಅಟ್ಯಾಚ್ ಆಗಿ ಭಗವಂತ ಪ್ರಸಾದ ಕೊಡ್ತಾ ಇದ್ದೀರಿ ಅಂತಂದ್ರೆ ಅವಾಗ ಮಾತಾಜಿ, ಈಗ ನಾನು ಅವಕ್ಕೆ ಅಟ್ಯಾಚ್ ಆಗಿಲ್ಲ ಮಾತಾಜಿ. ಈ ಅದು ಮಾತಾಜಿ, ಅಚ್ಚು ಅಂತ ನಾಯಿ ಬಂದಾಗ ನಾನು ಪದದಲ್ಲಿ ಭಗವಂತನಿಗೆ ಅರ್ಪಿಸಿ ಕೊಡ್ತಾ ಇದ್ದೀನಿ ಮಾತಾಜಿ. ಹಾಗಾಗಿ ಅದು ಕೆಲವರು ಅಂದ್ರಿ, ನೀವು ನಾಯಿಗೆ ಊಟ ಹಾಕ್ತೀರಾ, ನಾಯಿ ಹೇಗ್ ಮತ್ತೆ ಹುಡ್ತೀರಾ ಅಂತ. ಅದಕ್ಕೆ ನನಗೆ ಮಾತಾಜಿ, ನಾಯಿ ಪದದಲ್ಲೇ ನೋಡಿ ಮಾತಾಜಿ, ನಾರಾಯಣ ಈಶ್ವರ ಇಬ್ರು ಕೂಡ ಇದ್ದಾರೆ ನಾಯಿ ಅಂತ ಹೇಳ್ದಾಗ್ಲೆ. ಸೊ ನಾವು ಹೇಗೆ ಜನ್ಮ ಪಡಿತೇವೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಹಸುಗಳಿಗೆ ಆಹಾರ ಏನಾದ್ರು ಕೊಡ್ರಿ ಅಂತಾರಲ್ಲ, ಹಸು ಕೊಟ್ರೆ ಹಸು ಹಾಕ್ತಿವಿ ಮಾತಾಜಿ. ಅದೇ ಮಾತಾಜಿ. ನಮ್ಮ ಮನಸ್ಸಿನ ಭಾವ ಮಾತಾಜಿ, ಯಾವ್ದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಅಂತ. ಯಾವುದೇ ಕಾರ್ಯ ಮಾಡ್ಬೇಕಾದ್ರೂ ಅರ್ಜುನನಿಗೆ ಅದೇ ಹೇಳ್ದೆ, ನೀನು ಯುದ್ಧ ಮಾಡ್ತಾ ಇದೀಯಾ, ನೀನು ರಜಗುಣದಲ್ಲಿದ್ಯಾ, ಕ್ಷತ್ರಿಯ ಆಗಿದ್ಯಾ, ಯುದ್ಧ ನಿನ್ನ ಸ್ವಭಾವ ಇರ್ಬೋದು, ಆದ್ರೆ ಯುದ್ಧ ಮಾಡುವಾಗ ನನ್ನ ನೆನೆಸು ಅಂತಾನೆ. ನನ್ನ ನೆನೆಸಿದ್ರೆ ನೀನು ಆ ಗುಣವನ್ನ ಮೀರ್ತೀಯಾ, ನನ್ನ ಹತ್ರ ಬರ್ತೀಯಾ ಅಂತ. ಹಾಗೆ ನೀವ್ ಯಾವ್ದೇ ಕೆಲಸ ಮಾಡುವಾಗ್ಲೂ ಕೂಡ, ಹಸುಗೆ ಆಗ್ಲಿ, ನಾಯಿಗೆ ಆಗ್ಲಿ, ಯಾವ್ದಕ್ಕೆ ಆಗ್ಲಿ, ಊಟ ಮನೆಯವ್ರಿಗೆ ಆಗ್ಲಿ ಹಾಕವಾಗ್ಲೂ ಕೂಡ ಭಗವಂತನ ನೆನೆಸಿ ಪ್ರಸಾದ ಅಂತ ಹೇಳಿ ಕೊಡ್ತಾ ಇದ್ದಾಗ ನೀವು ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀರಿ ಅಂತ. ಮಾತಾಜಿ, ಈಗ ನಾನು ಮೂಕ್ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಕೂಡ ಭಗವಂತನಿಗೆ ಅರ್ಪಿಸಿನೇ ಮಾಡ್ತೀನಿ ಮಾತಾಜಿ. ನೀನಿದ್ದು ಅವ ಮೂಕ್ ಪ್ರಾಣಿಗಳಿಗೆ ಅವ್ಗೆ ಆರೋಗ್ಯ ಕೊಡು, ಆಯುಷ್ ಕೊಡು ಅಂತ ಹೇಳಿ ನಾನು ಕೇಳಿನೇ ಮಾಡ್ತೀನಿ ಮಾತಾಜಿ. ಮುಂಚೆ ಎಲ್ಲ ನಾನು ಸುಮ್ನೆ ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೆ, ಈಗ ನಾನು ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದೀನಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರಿ ಕೃಷ್ಣ. ಓಕೆ, ಎಂಡ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ತುಂಬಾ ಧನ್ಯವಾದ. ತುಂಬಾ ಅನಂತ ಧನ್ಯವಾದಗಳು. ನನ್ಗೆ ಒಂದು ಅವಕಾಶ ನಿಮ್ಮಿಂದ ಸಿಕ್ಕಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.